3.5 ವರ್ಷಗಳ ಪೂರ್ವದಲ್ಲಿ ಐಕಳ ಹರೀಶ್ ಶೆಟ್ರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ 6ನೇಯ ಅಧ್ಯಕ್ಷರಾಗಿ ಆ ಜವಾಬ್ದಾರಿಯನ್ನು ಪಡೆದ ಕೇವಲ 8 ತಿಂಗಳ ಒಳಗೆ ವಿಶ್ವ ಬಂಟರ ಸಮ್ಮೇಳನ ಎನ್ನುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ಸಂಘಟಿಸಿದರು. ಆ ಕಾರ್ಯಕ್ರಮವನ್ನು ಸಂಘಟಿಸುವ ಪೂರ್ವದಲ್ಲೇ ಸೇವಾ ಚಟುವಟಿಕೆಗಳನ್ನು ವಿಸ್ತರಿಸುವಂತಹ ಒಂದು ಪ್ರಯತ್ನವನ್ನು ಆರಂಭದ ದಿನಗಳಿಂದಲೇ ಮಾಡಿದ್ರು. ಇದೀಗ 18ನೇಯ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಡಾಕ್ಟರ್ ಪ್ರತಿಭಾ ರೈ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದಿಕ ಕಾಲೇಜಿನ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಸಿದ್ಧ ಗಾಯಕಿ ವಾಗ್ಮಿ ಡಾಕ್ಟರ್ ಪ್ರತಿಭಾ ರೈ ಪ್ರಾರ್ಥನೆಯಾಗುವಾಗ ಎದ್ದು ನಿಲ್ಲುವ ಅವಶ್ಯಕತೆ ಇಲ್ಲ, ಕುಳಿತುಕೊಂಡು ಕೇಳೋಣ. ಸಾಂದ್ರಾನಂದಾವಬೋಧಾತ್ಮಗಮನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮುಕ್ತಂ ನಿತ್ಯಮುಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನರುರು ಪುರುಷಾರ್ಥಾತ್ಮಕಂ ಬ್ರಹ್ಮತತ್ವಂ ತಥಾವದ್ಭಾಪಿ ಸಾಕ್ಷಾತ್ ಕುರು ಪವನಪುರೇ ಹಂತಭಾಗ್ಯಂ ಜನಾನಾಂ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ ಮುಕುತಿ ಜನಪಥಕೀವ ಮನ ಮಹರುದ್ರ ದೇವರು ಭಕುತಿದಾಯಕಳು ಶ್ರೀ ಭಾರತೀ ದೇವಿ ಮುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿತ್ತು ಪರಿಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ ಭಕುತ ಜನರೊಡೆಯ ಭಕುತ ಜನರೊಡೆಯ. ಪ್ರೀತಿದ ನಮಸ್ಕಾರ. ಜಾಗತಿಕ ಬಂಟರ ಸಂಘ ಒಕ್ಕೂಟದ ಸಮಾಜ ಕಲ್ಯಾಣದ ಸಹಾಯ ವಿತರಣದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷೆ. ಈ ಒಂಜಿ ಸಂಸ್ಥೆಯನ್ನು ಇಡೀ ವಿಶ್ವದ ಪ್ರತಿ ಇಲ್ಲ ಬಂಟರ್ನ ಇಲ್ಲ ಪಾತ್ರದಂಚಿನ ಪಾಪದಗಲ್ನ ಒಂಜಿ ಕಷ್ಟಗೂ ಸ್ಪಂದನೆ ಮಲ್ತದೆ ಇಲ್ಲ ಪೋದು ಅಗಲ್ನ ಒಂಜಿ ಕಷ್ಟಗಳನ್ನು ಪರಿಹಾರ ಮಲ್ತದೆ ಅಗಲ ಕಂಡುನಿಸಿನ ಕೆಲಸ ಮಲ್ಪುನಂಚಿನ ಒಂಜಿ 3 ವರ್ಷ ಸುಮಾರು 10 ಕೋಟಿ ರೂಪಾಯಿ ಕೊರದು ಕಂತು ಬೊಂಬಡಿ ಕಂತು ಮುಲ್ ಕೊರದು ಮಲ್ತಿನ ಮಲ್ಲ ಬೇಲೆ ಮಲ್ತಿನ ಆಕಳ ಹರೀಶ್ ಶೆಟ್ಟಿ ನಾನು ಮಾತ್ಯಾನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದು. ಇನ್ನಿತ ನಮ್ಮ ಮಲ್ಲ ಒಂಜಿ ಹೆಮ್ಮೆದ ವಿಷಯ. ನಮ್ಮ ಈ ಕಾರ್ಯಕ್ರಮವು ರಾಜ್ಯದಲ್ಲಿ ಒಂಜಿ ಮಲ್ಲ ಜನಾರು ಉಭಯ ಜಿಲ್ಲೆಯ ಬೋರ್ತಾದ ಪ್ರೋಗ್ರಾಮ್ ಅಲ್ತದೆ. ಉಭಯ ಕಾರ್ಯಕ್ರಮಗೂ ಲಕ್ಷದ ಕಮ್ಮಿ ಪ್ರೋಗ್ರಾಮ್ ಜನ ಕಾರ್ಯಕ್ರಮ ಲಕ್ಷದ ಮಿತ್ತೆ ಉಭಯ ಕಾರ್ಯಕ್ರಮ ಅಲ್ತೆಲ್ಲ ಜನ ಉಂಟು. ಇಡೀ ಸಹಕಾರ ಸಂಘೋಡು ಇಡೀ ರಾಜ್ಯೋಡೆ ಮಲ್ಲ ಪುದರ್ ಮಲ್ತಿನಾರು SCC ಬ್ಯಾಂಕ್ 100 ಬ್ರಾಂಚ್ ಇರಲ್ಲ ಹೆಚ್ಚು ಮಲ್ತದೆ. ಬೋರ್ತಾದ ಜನಕ್ಕೆ ಕೆಲಸ ಕಾರ್ಯ ಕೊರದು ಬೋರ್ತಾದ ಸಹಾಯ ಮಲ್ಪನ ಹೆಮ್ಮೆದ ನಮ್ಮ ರಾಜೇಂದ್ರ ಕುಮಾರ್ ವೈದ್ಯರು ಅರೆನ್ನ ಯಾನು ಪ್ರೀತಿಡಿ ಸ್ವಾಗತ ಮಲ್ತಂದುಲ್ಲ. ಇನಿ ಹೇರಂಬ ಇಂಡಸ್ಟ್ರೀಸ್ ಸದಾಶಿವ ಶೆಟ್ಟಿ ಈ ಒಂಜಿ ಹರೀಶ್ ಶೆಟ್ಟಿ ಮಲ್ಪನ ಕಾರ್ಯಕ್ರಮಗೂ ಅರ್ನ ಪಿರ ಹುಡುಗುತ್ತದು ಮಲ್ಲ ಮೊತ್ತದ ದೊಡ್ಡ ಪಂಡ ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಕೊರಪೆ ಪಂಡದ ಒಂಜಿ ಪ್ರೋತ್ಸಾಹ ಮಲ್ತದೆ. ಕೋಟಿಡ್ಲ ಹೆಚ್ಚು ದೊಡ್ಡ ಈ ಒಂದು ಸಂಸ್ಥೆ ಕೊನ್ಯ ಸದಾಶಿವ ಪಂಡಾಗಲೇ ಅನ್ನ ಪ್ರೀತಿಡಿ ಸ್ವಾಗತ ಮಲ್ತಂದುಲ್ಲ. ಪ್ರವೀಣ್ ಬೋಜ್ ಶೆಟ್ಟಿ ನಮ್ಮ ಸಂಸ್ಥೆದ ನಿರ್ದೇಶಕರು ಮುಂಬೈದ ಮಲ್ಲ ಒಂಜಿ ಟ್ಯಾಕ್ಸ್ ಕನ್ಸಲ್ಟೆಂಟ್ ಈ ಒಂಜಿ ಸಂಸ್ಥೆಗೆ 25 ಲಕ್ಷ ರೂಪಾಯಿ ಕೊರದು ನಿರ್ದೇಶಕರಾದ ಬೋರ್ತಾದ ಬೆಲೆ ಮಲ್ಪನ ಅರಣ್ಯ ಪ್ರೀತಿ ಸ್ವಾಗತ ಮಲ್ತಂದುಲ್ಲ. ನಮ್ಮ ಸಮಾಜದ ಮಲ್ಲ ಒಂಜಿ ಹೆಮ್ಮೆದ ಪುತ್ರೆ ಕರ್ನಾಟಕ ಸರ್ಕಾರದ ಸಚಿವರಾದ ನಾಗರಾಜ್ ಶೆಟ್ಟುಲ್ಲೇರು ಅರಣ್ಯ ಪ್ರೀತಿ ಸ್ವಾಗತ ಮಲ್ತಂದುಲ್ಲ. ಹುಬ್ಳಿದ ಉದ್ಯಮಿ ರಾಜೇಂದ್ರ ಶೆಟ್ಟಿ ಉಳ್ಳೇರು ಅರ್ನ ಪಂಜುಲು ಗ್ರೂಪ್ ಆಫ್ ಹೋಟೆಲ್ಸ್ ಕರ್ನಾಟಕ ಮಸ್ತ್ ಕೋಟಿ ಉಂಡು. ಅರ್ನ ಇನಿ ಒಂಜಿ
ಗೆಸ್ಟ್ మీద ಅರಣ್ಯನ ಸ್ವಾಗತ ಮಲ್ತಂದುಲ್ಲ ಇನಿ ಕಾರ್ಯಕ್ರಮ ಎಂಗುಲು ನಮ್ಮ ಬಂಟ ಸಮಾಜೋಡು ದರ್ಶನ ಪಾತ್ರೆ ಅದು ಬೇಲೆ ಮಲ್ಪನ ಒಂಜಿ 16 ಜನನು ಗೌರವ ಮಲ್ಪರಲ್ಲ ಅಕಲೆನ ಯಾನು ಪ್ರೀತಿಡಿ ಸ್ವಾಗತ ಮಲ್ಪರಲ್ಲ ವಿಶೇಷವಾದ ಬಾರಿ ಒಂಜಿ ಖುಷಿ ಆಪಿನ ಬಂಡ ಈ ಒಂಜಿ ಸಮಾರಂಭಗೂ 45 ಸಂಘ ಸಂಸ್ಥೆ ನಮ್ಮ ಸಮಾಜದ ಬೇತೆ ಬೇತೆ ಬಂಟರ ಸಂಘದ ಅಧ್ಯಕ್ಷರು ಬರ್ಪೇರಿ ಅವೊಂಜಿ ಬಾರಿ ಖುಷಿತ ವಿಷಯ ಇನಿ ನಾನು ಬರ್ಲಿರೋ ಬಸ್ತೇನ ಇನಿ ಚಂದ್ರ ಶೆಟ್ಟುಲ್ಯರು ಬಂಟ್ವಾಳ ಬಣ್ಣ ಸಂಘದ ಅಧ್ಯಕ್ಷೆ ಬಾಬು ಶೆಟ್ಟುಲ್ಯರು ಬಜ್ಪೆ ಬಣ್ಣ ಸಂಘದ ಅಧ್ಯಕ್ಷರು ಬಾಲ್ಯಟ್ಟು ಶಶಿಧರ್ ಶೆಟ್ಟುಲ್ಯರು ಪುತ್ತೂರು ಬಣ್ಣ ಸಂಘದ ಅಧ್ಯಕ್ಷರು ದೇವಪ್ಪ ಶೇಖರುಲ್ಯರು ಸಲೆತ್ತೂರು ಬಣ್ಣ ಸಂಘದ ಅಧ್ಯಕ್ಷರು ಜಗದೀಶ್ ಶೆಟ್ಟುಲ್ಯರು ಹಿಲಿಯಾಣ ಮೀಂಜ ಬಣ್ಣ ಸಂಘದ ಅಧ್ಯಕ್ಷರು ಉದಯ್ ಕುಮಾರ್ ಶೆಟ್ಟುಲ್ಯರು ಇನ್ನ ಬಣ್ಣ ಸಂಘದ ಅಧ್ಯಕ್ಷರು ಉಲ್ಲಾಸ್ ಶೆಟ್ಟುಲ್ಯರು ಸುರತ್ಕಲ್ ಬಣ್ಣ ಸಂಘದ ಸಂತೋಷ್ ಶೆಟ್ಟುಲ್ಯರು ಗುರುಪುರದ ಅಧ್ಯಕ್ಷೆ ಮುಂಬೈ ಭಿವಂಡಿ ಪ್ರಾಂತದ ವಿಶ್ವನಾಥ್ ಶೆಟ್ಟುಲ್ಯರು ವಾಸಂಡಲ್ಯರು ಪತ್ರಕರ್ತ ಮಿತ್ರರುಲ್ಯರು ಮೂಲಬೈಂದ ವಿದ್ಯಾರ್ಥಿಗಳು ಪೋಷಕರನ್ನು ಬಳಕೆಯನ್ನು ಮಾತಿರನ್ನ ಯಾನು ಪ್ರೀತಿಡೆ ಎಗಲ್ನ ಪದಾಧಿಕಾರಿನೆಗಲೇನು ಮಾತಿರನ್ನ ಪ್ರೀತಿಡೆ ಸ್ವಾಗತ ಮಾಡ್ತೇನೆ ಸ್ವಾಗತ ಮಾಡಿಲ್ಲ ಧನ್ಯವಾದ ಇತ್ತ ಚಾವಡುಪನ ಮಾತ ಗೌರವಾನ್ವಿತ ಎನ್ನ ಸಮಾಜದ ಗಣ್ಯರ್ನಗ್ಲೆ ವಿಶೇಷವಾದ ಸಹಕಾರಿ ಕ್ಷೇತ್ರಡೆ ಮಲ್ಲ ಕ್ರಾಂತಿ ಮಾಡ್ತದೆ ಇಡೀ ರಾಜ್ಯ ರಾಷ್ಟ್ರಡೆ ಒಂಜಿ ಸಹಕಾರಿ ಚಳವಳಿಗೆ ಒಂಜಿ ಪ್ರೇರಣಾ ಶಕ್ತಿ ಆದ ಇನಿ ನಮ್ಮ ಕಾರ್ಯಕ್ರಮಡು ಒಂಜಿ ಬಿನ್ನೆರಾದಪ್ಪನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ರೆ ಸೇರಿದಿನ ಜಾಗತಿಕ ಮಟ್ಟದ ಬೇತೆ ಬೇತೆ ಬಂಟರ ಸಂಘದ ಗೌರವಾನ್ವಿತ ಪದಾಧಿಕಾರಿಲೆ ಸೇರಿದಿನ ಎನ್ನ ಸಮಾಜದ ಬೇತೆ ಸಮಾಜದ ಮಾತ ಗೌರವಾನ್ವಿತ ಬಂಧುಲೆ ಒಕ್ಕೂಟದ ಪದಾಧಿಕಾರಿಲೆ ಸರಿಸುಮಾರು 34 ವರ್ಷ ಪಿರಾಕಡ್ ಪಳ್ಳಿ ಜಯರಾಮ್ ಶೆಟ್ಟರ ನೇತೃತ್ವದ ಸ್ಥಾಪನೆ ಆಯ್ನ ಸಂಸ್ಥೆ ಅಡು ಬಕ್ಕ ಜೈಪಾಲ್ ಶೆಟ್ರು ಐಎಂ ಜಯರಾಮ್ ಶೆಟ್ರು ಸತೀಶ್ ಚಂದ್ರ ಹೆಗ್ಡೇರು ಬೊಕ್ಕ ಅಜಿತ್ ರೈ ಮಾಲಾಡಿ ಈತ ಜನ ಅಧ್ಯಕ್ಷರನಾಗಲ್ಲ ಕಾಲೋಡು ಒಕ್ಕೂಟ ಒಂಜಿ ರೀತಿಡ್ ದುಂಬು ಪೋನಿತ್ತಿಡು ಐಕಳ ಹರೀಶ್ ಶೆಟ್ರು ಸರಿಸುಮಾರು 3 ವರ್ಷ ಪಿರಾಕಡ್ ಈ ಒಕ್ಕೂಟದ ಜವಾಬ್ದಾರಿ ತೊಂಡಿರು ಒಕ್ಕೂಟದ ಜವಾಬ್ದಾರಿಗೆ ತೊನಿಬಕ ಇಡೀ ಜಾಗತಿಕ ಮಟ್ಟದ ಮಾತ್ರ ಸಂಸ್ಥೆ ಒಕ್ಕೂಟ ಇಡೀ ಜಾಗತಿಕ ಮಟ್ಟೋಡು ಮಾತ ಬಂಟ ಸಂಘಟನೆಯನ್ನು ಬಂಟರೇನು ಒತ್ತವಂದೆ ಬೇತೆ ಸಮುದಾಯಗಳೇನು ಸೇರ್ಪದು ನೋಡು ಮೂಡಿ ಸಮ್ಮೇಳನ ಅರ್ಥಪೂರ್ಣವಾದ ಅದ್ಧೂರಿಯಾದ ನಡೆದಿನ ವಿಚಾರ ಮಾತ ನಿಗಲೇ ಗೊತ್ತುಂಟು ಜನಕುಲೆಗೆ ದಾದಾಂಡ ಸಹಾಯ ಮಲ್ಪೋಡು ಆರ್ಥಿಕವಾದ ಬಡತನದ ಇಪ್ಪುನಗಲಿಗೆ ಬೇತೆ ಬೇತೆ ಸಮಸ್ಯೆ ಇತ್ತಿನಗಲಿಗೆ ಒಕ್ಕೂಟದ ಮುಖಾಂತರ ಸಹಾಯಸ್ತ ಕೊರೋಡು ಬಂದು ಒಂಜೇ ಉದ್ದೇಶದಿ ಒಂದು ಕರಿನ ಸರಿಸುಮಾರು ಒಂಜಿ 3 ವರ್ಷೋಡಿಂಚಿ ಸುಮಾರು 200 ವರ್ಂಬ ಇಲ್ಲು ಕಟ್ಟರಿಗೆ 4,35,00,000 ರೂಪಾಯಿ ಒಕ್ಕೂಟದ ಮುಖಾಂತರ ಕೊಡ್ತೋಡು ಬಂದಿನ ವಿಚಾರ ಏನು ಪಡೊಂದು ಅಂಚನೆ ವೈದ್ಯಕೀಯ ಅನಾರೋಗ್ಯ ಪೀಡಿತರಿಗೆ ಅಶಕ್ತರಿಗೆ ಅಬಲರಿಗೆ 546 ಜನ ಫಲಾನುಭವಿಗಳಿಗೆ ಸುಮಾರು 1,25,00,000 ರೂಪಾಯಿ ಇದ ಮಟ್ಟ ಎಂಗಳು ವಿತರಣೆ ಮಾಡಲು ಪುಣ್ಯಜೋಕನ ಮದ್ಮೆಗೆ ವಿಶೇಷವಾದ 284 ಪುಣ್ಯಜೋಕಲಿಗೆ ಸರಿಸುಮಾರು 52 ಲಕ್ಷ ರೂಪಾಯಿ ಮದ್ಮೆಗೆ ಆರ್ಥಿಕ ಸಹಾಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಗೂ 4,545 ವಿದ್ಯಾರ್ಥಿಗಳಿಗೆ
ಸುಮಾರು 85 ಲಕ್ಷ ರೂಪಾಯಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಹಾಯಧನ ಅಂಚನೆ ಸುಮಾರು 42 ಜೋಕ್ಲೇನು ಅನಾಥ ಜೋಕುಲು ಅಪ್ಪೆಮ್ಮೆ ದಾಂಚಿನ ಜೋಕುಲು ಇಪ್ಪು ಅಥವಾ ಮಸ್ತ್ ಕಲ್ಪೆದೆಗಾವಡು ಬೇತೆ ಬೇತೆ ವಿಚಾರಡು ಅತ್ಯಂತ ತೊಂದರೆ ಉಪ್ಪನ ಜೋಕ್ಲೇನು 42 ಜೋಕ್ಲೇನು ಒಕ್ಕೂಟ ದತ್ತು ಸ್ವೀಕಾರ ಮಾಡ್ತದೆ ಅಗಲನ ಪ್ರತಿ ತಿಂಗಳದ ಮಾಸಿಕ ವೆಚ್ಚ ಇನ್ನು ಒಕ್ಕೂಟದ ಮುಖಾಂತರ ಅಗಲ ಖಾತೆಗೆ ವರ್ಗಾವಣೆ ಮಾಡ್ತಂದಿಲ್ಲ ಇದ ಮುಟ್ಟನೆ ಸುಮಾರು 14 ಲಕ್ಷ ರೂಪಾಯಿ ಅಗಲ ಖಾತೆಗೆ ವರ್ಗಾವಣೆ ಆಗ್ತದೆ ವಿಶೇಷವಾದ ಬೇತೆ ಬೇತೆ ಬಂಟ ಸಂಘದ ಮುಖಾಂತರ ಸರಿಸುಮಾರು 14 ಲಕ್ಷ ರೂಪಾಯಿ ಎಂಗಳಿಗೆ ವಿತರಣೆ ಆಗ್ತದೆ ಅಂಚನೆ ಕ್ರೀಡಾಪಟುಲಿಗೆ ದೇಪಂಡ ವಿವಿಧ ಕ್ಷೇತ್ರಗಳು ಸಾಧನೆ ಮಲ್ಪನ ಕ್ರೀಡಾಪಟುಲಿಗೆ 72 ಜನ ಕ್ರೀಡಾಪಟುಲಿಗೆ ಒಂದು ವಿಶೇಷ ಸನ್ಮಾನ ಮಲ್ಪನ ಒಟ್ಟಿಗೆ ಸುಮಾರು 2,52 ಲಕ್ಷ ರೂಪಾಯಿ ಇನಿ ಅಗಲಿಗೆ ಆರ್ಥಿಕ ಸಹಾಯ ಕೊಡ್ತಾ ವಿಶೇಷ ಪಂಡ ಕೇವಲ ಬಂಟ ಸಮುದಾಯಕ್ಕೆ ಮಾತ್ರ ದೇ ಪಂಡ ಬಂಟರ್ನ ಮಲ್ಲ ಗುಣಾನಿಗಳಿಗೆ ಮಾತ್ರ ಗೊತ್ತಿತ್ತಿಲ್ಲಕ್ಕನೆ ಬೇತೆ ಸಮುದಾಯದಾಗಲು ಬೇತೆ ಸಮಾಜದಾಗೆಲ್ಲ ಆರ್ಥಿಕವಾದ ಏರು ಅರ್ಜಿ ಕೊಡ್ತೀರಿ ಅಗಲಿಗೆ ಮಾತಾ ಆರ್ಥಿಕ ಸಹಾಯ ಮಲ್ಪಡೆ ಮಲ್ಪಿನ ಉದ್ದೇಶ ಈ ನಾಯ್ಕಳ ಹರೀಶ್ ಶೆಟ್ಟಿ ಒಂದು ಇನಿ ಮುಟ್ಟ 122 ಜನ ಬೇತೆ ಸಮುದಾಯದಾಗಲಿಗೆ 22 ಲಕ್ಷ ರೂಪಾಯಿ ಇನ್ನು ವಿತರಣೆ ಇದ ಮಟ್ಟ ಆತಡು ಪಣಪಿನ ವಿಚಾರ ಸರಿಸುಮಾರು 8 ಕೋಟಿ ಚಿಲ್ಲರೆ ಇದ ಮಟ್ಟ ಇನ್ನು ವಿತರಣೆ ಆತಡೆ ವಿಶೇಷವಾದ ಇನ್ನಿತ ಕಾರ್ಯಕ್ರಮಗಳು 13 ಜನ ಸಾಧಕರಿಗೆ ಮಾನಾದಿಗೆ ಮಲ್ಪನ ಕಾರ್ಯಕ್ರಮ ಐತೊಟ್ಟಿಗೂ 30 ಜನಕ್ಕೂ ಇಲ್ಲಿ ಕಟ್ಟರಿಗೆ ಪ್ರತಿ ಒಂದು ಇಲ್ಲಿ ಕಟ್ಟರಿಗೆ ನಮ್ಮ 2 ಲಕ್ಷ ರೂಪಾಯಿ ಕೊರೊಂದಿಲ್ಲ 2 ಲಕ್ಷ ರೂಪಾಯಿ ಏಕಗಂಟೆ ಕೊರಪುಜಿ 50,000 ರೂಪಾಯಿದ 4 ಕಂತು ಪ್ರಕಾರ ಇಲ್ಲದ ಕಾಮಗಾರಿ ತೂದು ಪರಿಶೀಲನೆ ಮಾಡ್ತದೆ ಎಂಗ್ಳು ಕೊರೊಂದಿಲ್ಲ 30 ಜನ ಇಲ್ಲಿ ಕಟ್ನ ಇನ್ನು ಕುಟುಂಬದ ಸದಸ್ಯರಿಗೆ ಇನ್ನು 12,25,000 ರೂಪಾಯಿ ಇನ್ನು ಪಾವತಿ ಮಾಡ್ತದಿಲ್ಲ ಅಂಚನೆ ವೈದ್ಯಕೀಯ ವೆಚ್ಚ 33 ಜನ ಫಲಾನುಭವಿಗಳಿಗೆ 5 ಲಕ್ಷ ರೂಪಾಯಿ ಅಂಚನೆ ವಿದ್ಯಾಭ್ಯಾಸಕ್ಕೆ 14 ಜನಕ್ಕೂ 2 ಲಕ್ಷ ರೂಪಾಯಿ ಪುಣ್ಯೋಕಲ್ನ ಮಧ್ನದ 21 ಜನ ಇನಿ 4,75,000 ರೂಪಾಯಿ ಇನಿ ಬಟ್ಟವಾಡಿ ಮಾಡ್ತಂದಿಲ್ಲ ಅಂಚನೆ ಮೂಡಿ ಜೋಕ್ಲಿನ ದತ್ತು ಸ್ವೀಕಾರ ಮಾಡ್ತದ್ದು 11,50,000 ರೂಪಾಯಿ ಇನಿ ಪಾವತಿ ಮಾಡ್ತಂದಿಲ್ಲ ಅಂಚನೆ ಇತರ ಜಾತಿದಾಗಲು ಇನ್ನು ಸುಮಾರು 11 ಜನ ಇತರ ಜಾತಿದಾಗಲು ಅರ್ಜಿ ಕೊಡ್ತೀರಿ ಅಗಲಿಗೆ 4,45,000 ರೂಪಾಯಿ ಇನಿ ಈ ಒಂದು ಕಾರ್ಯಕ್ರಮ ಬಟವಾಡಿ ಮಾಡ್ತಂದಿಲ್ಲ ಸುಮಾರು 147 ಜನ ಫಲಾನುಭವಿಗಳು ಇನ್ನು ನಮ್ಮ ಈ ಒಂದು ಸಭಾಂಗಣದಲ್ಲಿ ಅಗಲಿಗೆ 47,75,000 ರೂಪಾಯಿ ಇನಿ ಆರ್ಥಿಕ ಸಹಾಯ ಕೊರೊಂದಿಲ್ಲ ಪಂಪಿನ ವಿಚಾರನ ಪಣ್ಣೊಂದು ನಿರಂತರವಾಯಿನ ಕಾರ್ಯಕ್ರಮ ಪ್ರತಿ ತಿಂಗಳು ಇಂಚಿನ ಒಂದು ಕಾರ್ಯಕ್ರಮ ಒಂದುಂಟು 12 ತಿಂಗಳು 10 ಕಾರ್ಯಕ್ರಮ ಒಂದು ದೇಬಣ್ಣ ಅರ್ಜಿ ಕೊರನೆಗಳನ್ನು ಕಾಪುರ ಬಲ್ಲಿ ಪಡೆದು ನಿರಂತರವಾದ ನಮ್ಮ ಅಧ್ಯಕ್ಷರ ಸೂಚನೆ ಮಿತ್ತು ಪ್ರತಿ ತಿಂಗಳ ಕಾರ್ಯಕ್ರಮ ಮಾಡ್ತಿದ್ದು ಜನಕುಲಿಗೆ ಆಯ್ತಾ ಉಪಯೋಗ ಆಪಿಲಕ್ಕ ಇನಿ ಸಹಾಯ ಮಾಡೋದಿಲ್ಲ ಮಾತಾ ಗೌರವಾನ್ವಿತ ಗಣ್ಯರನಗಳ ಸಮಾಜ ಬಾಂಧವರ ಭಿನ್ನಪ್ಪ ಪಣ್ಣ ಒಕ್ಕೂಟ ಇನಿ ಮಸ್ತ್ ಕೆಲಸ ಮಾಡ್ಕೊಂಡು ಮಸ್ತ್ ಕೆಲಸ ಮಾಡ್ತಾರೆ ಕಾರಣಕರ್ತರು ನಮ್ಮ ದಾನಿಲು ದೇಪಂಡ ಇನಿ ವಿಶೇಷವಾದ ನಮ್ಮ ಮಾತ ಜನ ದಾನಿಲು ಇನ್ನು ಸಹಾಯ ಕೊರ್ರೆಬಹುದು ಈ ಒಂದು ಕಾರ್ಯಕ್ರಮ ನಿರಂತರ ಆವೊಂದುಂಡು ನನ್ನ ದುಂಬುಗಳ ನಿಗನ ಮಾತ ಸಹಕಾರವನ್ನು ಯಾಚನೆ ಮಾಡ್ತದೆ ಪ್ರಾಸ್ತಾವಿಕ ಎರಡು ಪಾತ್ರೆಗೂ ಮುಕ್ತಾಯ ಅಧ್ಯಕ್ಷರಾದ ಪುನಃ ಸಂಸ್ಥೆಡ್ ಕಾರ್ಯದರ್ಶಿ ಆದ ಪರ ಬಾರಿ ಭಂಗ ಉಂಡು ದಯಪಂಡ ಕೋಡೆ ತಯಾರು ಮಲ್ತಿನಂಚಿನ ಪಟ್ಟಿಡ್ 120 ಜನಕ್ಕೆ 30,59,30 ರೂಪಾಯಿ ಈತೇನು ಇನ್ನಿತ ಸೇವಾ ಕಾರ್ಯಕ್ರಮಕ್ಕೆ ವಿನಿಯೋಗ ಮಲ್ಪನೊಂದು ಕೋಡೆ ನಿರ್ಧಾರ ಮಲ್ದಿನಿ ಇನಿ ಕಾನಾಗ ಅವು 147 ಲಕ್ಷ ರೂಪಾಯಿ ಆಂಡ್ ಒಂದು ಬದಲಾವಣೆ ಅವಂದೇ ಪುಂಡು ಹೊಸ ದಾನಿಲಿನೇ ಆರು ವಾಪುರ್ಸುಡು ಎಂಚ ನಾಡುವೆರೆಂದು ಗೊತ್ತುಜ್ಜಿ ಐತ ಒಟ್ಟಿಗೆ ಫಲಾನುಭವಿಲು ಅರ್ಹತೆ ಇತ್ತಿನ ಕೆಲೆನೆ ಅವಳ ವಿಶೇಷವಾದ ಇತ ನಮ್ಮ ಎದುರದ ಸಾಲ್ಡು ಪುನಕಲು ಪೂರ ಪ್ರಾದೇಶಿಕ ಬಂಟ್ರ ಸಂಘಲದ ಅಧ್ಯಕ್ಷರನಕಲು ಅಕೆಲಿನ ವಿಶ್ವಾಸಗದೆ ತಂದು ಅಕಲು ರೆಕಮೆಂಡ್ ಮಲ್ತಿನಂಚಿನ ಫಲಾನುಭವಿಲೆಗೆ ಬೊಕ್ಕ ದುಮ್ಮುಪುರ ತುಯ್ಯರೆಜ್ಜಿ ಅಕೆಲ ಮಿತ್ತ ವಿಶ್ವಾಸ ಪ್ರೀತಿ ಗೌರವ ಇತ್ತಿನ ಹಿಡ್ದಾತ್ರ ಬಾರಿ ಸುಲಭಡ್ಲ ಪಟ್ಟಿ ಮನ್ಪರ್ಲಾಪುಂಡು ಅಂಚಾದ ಕೋಡೆ 120 ಜನ ಇತ್ತಿನ ಇನಿಕಾನಾಗ 147 ಫಲಾನುಭವಿಲಾತೇರೆ ಈ ಮೈತಿ ಕಾರ್ಯಕ್ರಮ ಒಂದು ಪುನಗ ಐಕಲ್ ಹರೀಶ್ ಶೆಟ್ಟಿ ಪೋದು ಮೊಲಿತ್ತಿನ ಗಣ್ಯರಿಗೆ ನಮಸ್ಕಾರ ಮಲ್ತೀರಿ ಒರಿಯೊರಿ ಜನನ ಕೈ ತಡಬಹುದು 13 ಜನ ದೈವಾರಾಧನೆದ ಕಲಟ್ ಮುಕ್ಕಾಲ್ದಿಲಾದ ಸೇವೆ ಮಲ್ಪುನ ನಮ್ಮ ಒಂಜಿ ಅದ್ಭುತವಾಯಿನ ಜ್ಞಾನ ಭಂಡಾರಲು ಮೂಲುಲ್ಲೇರು ಅಕುಲು ಏಪಲ ಕೊಡಿಯಡಿಟ್ ಅಕಲ್ನ ನುಡಿ ಅವು ಅಮೃತ ವಾಕ್ಯವಾದ ಫಲಿಪತೋಜಾವುನ ಅಂಚಿನ ಒಂಜಿ ಶಕ್ತಿ ಉಪ್ಪುನ ಅವಿನೊಂಜಿ ಸೇವಾರೂಪಡು ಮಲ್ಪುನಂಚಿನ ಒಂಜಿ ಅದ್ಭುತವಾಯಿನ 13 ಜನಕ್ಕೆ ಇನಿ ಗೌರವ ಮಲ್ಪರೆ
ಕೇವಲ ಕಾಟಾಚಾರದ ಗೌರವತ್ತು ನಿಜ ಅರ್ಥದ ಗೌರವ ಎಂಚಂದಕ್ಕೆ ಎಂಡ ಅಕ್ಲಿನ ಕುಲ್ಲಾದ ಸನ್ಮಾನ ಮನ್ಪುನೇರದಲ್ಲ ಹೆಚ್ಚಾದ ಬೈದಿನ ಬಿನ್ನೆರ್ ನಡೆಗೆ ಪೋದು ನಮಸ್ಕಾರ ಕೊಡ್ದು ಅಖಿಲೆಗೆ ಕೊರ್ನಂಚಿನ ಒಂಜಿ ಗೌರವ ಅವು ನಿಜ ಅರ್ಥದ ಸನ್ಮಾನ ಅಂದ್ರೆ ನಮ್ಮ ಎನ್ನೋಡಾಪುಂಡು ಇಂಚಿನ ಸರಣಿ ಕಾರ್ಯಕ್ರಮಲು ಒಟ್ಟೊಟ್ಟಿಗೆ ನಡಪುನಗ ನೆತ್ತ ಮಾತಾ ಲೆಕ್ಕಾಚಾರಲು ಪಾರದರ್ಶಕವಾದುಂಡು ಪ್ರತಿ ಕಾರ್ಯಕ್ರಮ ಪ್ರತಿ ತಿಂಗಳದ ಕಾರ್ಯಕ್ರಮ ಒಂಜಿ ಪಟ್ಟಿ ತಯಾರಾಪುಂಡು ಏತು ಇಲ್ಲಿಂದ ಕರಿನ ತಿಂಗಳು 190 ಇತ್ತಂಡ ಈ ತಿಂಗಳಗಾನಗವು 209 ಆದುಪುಂಡು ವೈದ್ಯಕೀಯ ವೆಚ್ಚ 546 ಜನರಿಗೆ ಅವು ಲೆಕ್ಕ ಉಂಡು 546 ಜನಕ್ಕೆ ಏತೆ ಅಮೌಂಟ್ ಕೊಡ್ತುಂಡು ಅಂಚನೆ ವಿದ್ಯಾರ್ಥಿಗಳಿಗೆ ಮದ್ಮೆಗೆ ಐದಲ ವಿಶೇಷವಾದ ವಿವಿಧ ಸಂಘಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ 3287 ವಿದ್ಯಾರ್ಥಿಗಳಿಗೆ ಆಲೋಚನೆ ಮನ್ಪುಲೆ 3287 ವಿದ್ಯಾರ್ಥಿಗಳಿಗೆ ವಿವಿಧ ಸಂಘಗಳ ಮೂಲಕ ಆ ವಿಶೇಷವಾಯಿನ ಮೊತ್ತದ ವಿನಿಯೋಗ ಆತಂಡು ಇಂಚ ಪಾರದರ್ಶಕವಾದ ಈ ಸೇವಾ ಯೋಜನೆಯನ್ನು ನಡಪಾವುನ ಐಕಳ ಹರೀಶ್ ಶೆಟ್ಟಿನ ನೇತೃತ್ವದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಈ ಕಾರ್ಯಕ್ರಮದ ಇನ್ನು ಬಿನ್ನೆರಾದ ಬೈದಿನ ಪ್ರವೀಣ್ ಭೋಜಶೆಟ್ರಿ ಆರ್ರೆ ಒಕ್ಕೂಟದ ನಿರ್ದೇಶಕರ್ಲ ಅಂದು ಕೊಡುಗೈ ದಾನಿಲ ಅಂದು ಅರ್ನ ಪಾತ್ರಕೆರ್ಗ ಸಭಿಕೆರೆ ಸಮಾರಂಭದ ಶೋಭೆ ಅಂಜಾದು ಇನಿಕ್ ಈ ಸಭೆಗೆ ಬೈದಿನ ನಿಗಲೆಗು ಸಭಿಕ ದೇವತೆರ್ನೆಗಲ್ಲಿಗೆ ಸುರುಟು ವಂದನೆ ಮಲ್ತೊಂದು ಅಂಚೆನೆ ನಮ್ಮ ಫೆಡರೇಷನ್ದ ಗುರ್ಕಾರೆ ಆಯ್ನ ನಮ್ಮ ಬಂಟ ಸಾಮ್ರಾಜ್ಯದ ಚಕ್ರವರ್ತಿ ಮಾತ್ರ ಅತ್ತು ತುಳು ಕನ್ನಡಿಗರನ್ನ ಕರಾವಳಿದ ಪೂರಾ ತುಳು ಕನ್ನಡಿಗನ ಕಣ್ಮಣಿ ಆಯ್ನ ಐಕಲ ಹರೀಶ್ ಶೆಟ್ರೆ ಈ ಫೆಡರೇಷನ್ಗೆ ಒತ್ತು ಗುರ್ಕಾರೆ ಆದು ಸುಮಾರು 1 ಕೋಟಿ ಮಿತ್ತು ಬಿಲೆತ ಜಾಗ ಕೊರ್ದು ಐಕಲ ಹರೀಶ್ ಶೆಟ್ಟೆಗೆ ಲಕ್ಷ್ಮಣ ಲೆಕ್ಕ ಬೆರಿಸಾಯ ಕೊರ್ನ್ಯ ಕರ್ನಿರ ವಿಶ್ವನಾಥ್ ಶೆಟ್ರೆ ಬಂಟ ಸಮಾಜ ಮಿತ್ತು ಮಸ್ತ್ ಮೋಕೆದಿದ್ದು ಮರಣಿ ಮುಂಬೈ ಬಂಟರ ಸಂಘದ ಕ್ರೀಡೋತ್ಸವಡು ಒಲಿಂಪಿಕ್ ಗೇಮದು ಬಂಟೆ ವಿನ್ನಾದ ಬಂಟೆ ಜೋಕುಲು ವಿನ್ನಾದ ಬತ್ತನಿಂದಾಂಡ 1 ಕೋಟಿದ ಬಹುಮಾನ ಘೋಷಣೆ ಮಲ್ದಿನ ಹೇರಂಬ ಗ್ರೂಪ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ದ ಕನ್ಯಾನ ಸದಾಶಿವ ಶೆಟ್ರೆ ಸಹಕಾರಿ ರತ್ನದ ಅವಾರ್ಡ್ ಪಡೆದು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ದ ಅನಭಿಷಿಕ್ತ ರಾಜೆ ಇನ್ಪಿನ ಪುದರು ಪಡೆದಿನ ಡಾಕ್ಟರ್ NM ರಾಜೇಂದ್ರ ಕುಮಾರ್ ರೇ ಅಂಚೆನೆ ನಮ್ಮ ಡ್ಯಾಶಿಂಗ್ ರಾಜಕಾರಣಿ ನಾಗರಾಜ್ ಶೆಟ್ರೆ ನಮ್ಮ ತುಳುವ ನಾಡಿದ ಮಾಮಲ್ಲ ಭೂತ ಪಂಜುರ್ಲಿ ಭೂತದ ದಿವ್ಯದ ಅನುಗ್ರಹಟು ಮಸ್ತ್ ಮಿತ್ತು ಪೋಯಿನ ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ದ ರಾಜೇಂದ್ರ ಶೆಟ್ರೆ ಅಂಚೆನೆ ಕಂಚಿನ ಸಿರಿಕಂಠದನ್ನ ಮೋಕೆದ ಇಂದ್ರಾಳಿ ಜಯಕರ್ ಶೆಟ್ರೆ 24 ಗಂಟಲ ನಗುಮುಖದ ಪ್ರಾಯನೇ ಗೊತ್ತಾವಂಜಿನ ಪೊರ್ಲುದ ಜವನ್ನೆ ಎನ್ನ ಅತ್ಯಂತ ಪ್ರೀತಿ ಪಾತ್ರರಾಯನ ಮೋಹನ್ ದಾಸ್ ಶೆಟ್ರೆ 24 ಗಂಟೆಲ ಸಮಾಜ ಸೇವೆಗೂ ಮುಡಿಪಾದ ದೀತಿನ ಜೊತೆ ಕೋಶಾಧಿಕಾರಿನ ಸತೀಶ್ ಅಡಪೆರೆ ಯಾನು ಪನ್ನೆಟ್ಟುದಾಲ ತಪ್ಪಂಡ ಕ್ಷಮೆ ಕೊರಡು ಪನ್ನೊಂದು ಇನಿ ಅಕ್ಷಯ ತೃತೀಯದ ಎಡ್ಡದಿನೊಟ್ಟು ಈ ನಮ್ಮ ಸಭೆ ಏಪಲ ನಡಪನಕ್ಕನೆ ಪೊರ್ಲುಡು ನಡಪಡು ಪನ್ನೊಂದು ಸಂಸದ ಎದುರು ಒಂಜಿ ಸಂಸ್ಥೆನೇ ಮಲ್ಲೆ ವ್ಯಕ್ತಿ ಮಲ್ಲೆ ಹತ್ತು ಪಂಪಿನ ವಿನಮ್ರ ಭಾವನೆಡು ಈ ಲೆಕ್ಕದ ಮನುಷ್ಯನ ಯಾನು ನಿಗಲ್ನ ಎದುರು ಲೆಕ್ಕದ ರಡ್ಡು ಪಾತಿರನು 5 ಸೆಕೆಂಡ್ ಮುಗಿಪರೆ ಪ್ರಯತ್ನ ಪಡುವೆ ಮನುಷ್ಯರು ಒರಿ ಬದುಕರೆ ಸಾಧ್ಯನೇ ಇಜ್ಜಿ ಅಂಚಾದ ಮನುಷ್ಯ ನಮ್ಮ ಸುರುಡು ದಿಂಚಿಲ ಸಮಾಜ ಜೀವಿ ಆ ಸಮಾಜ ಜೀವಿ ಆತಿನ ಮನುಷ್ಯ ಸಮಾಜ ಸೇವೆ ಮಲ್ಪರೆ ಸಂಘ ಸೇವೆ ಕಟ್ಟೊಂದು ಬೈದಿನ ಆ ನಿಲೆಟು ಸುಮಾರು 29 ವರ್ಷ ಪಿರಾವುಡು 1993 ಮಾರ್ಚ್ ಸೋಮವಾರ ರಿಜಿಸ್ಟರ್ ಆದ ಉದ್ಭವಾತಿನ ಈ ಫೆಡರೇಷನ್ಗೆ ಐಕಲ ಹರೀಶ್ನ ಗುರ್ಕಾರತ್ವಡು ಸುಮಾರು 7 ಕೋಟಿ ಮಿತ್ತು ಕಲ್ಯಾಣ ಸಮಾಜ ಕಲ್ಯಾಣ ಕಾರ್ಯಕ್ರಮ ಖರ್ಚಿ ಮಲ್ತದು ಪೆರ್ಮೆಡು ತರ ದೆಗ್ಗಾದು ಉಂತುನೊಂದು ಬಂದ್ರೆ ಹಿಂಗೆ ಭಾರಿ ಖುಷಿ ಒಂದುಂಟು ಮುಖ ಹರೀಶ್ ಶೆಟ್ರೆ ದಾನ ಕೊರ್ರೆ ಅಲ್ಲ ದಾನ ದೆತ್ತೊಂಡ್ರೆ ಅಲ್ಲ ಯೋಗಲ ಬೋಡು ಭಾಗ್ಯಲ ಬೋಡು ಅಂದತ್ತೆ ಹರೀಶ್ ಶೆಟ್ರು ನಮ್ಮ ಒಂಜಿ ಗಾದೆ ಉಂಡು 5 ಸಂಧಿ ಬೊಕ್ಕ ಸಮಾಜಗೂ ಸಂದಡು 8 ಸಂಧಿ ಬೊಕ್ಕ ಸಮಾಜಗೂ ಸಂದಡು ಪಣದು
ಅಂಡ ಹರೀಶ್ ಶೆಟ್ಟಿ ತಂಗಿನೇ ಸಮಾಜಗೂ ದಂಗದು ನಲ್ಪೊಡೆ ಸಮಾಜಗೂ ದೊಂಗ ಸೊಂದರ ಸುರುಮಲ್ದಿನ ವ್ಯಕ್ತಿ ಆರ್ನ ಗುರ್ತ ಇನ್ನು ಸುಮಾರು 45 ವರ್ಷದ ಪಿರಾವಡ್ದುಂಡು ನಮ್ಮ ಸಂಘ ಸಂಸ್ಥೆಗೂ ದಾನಕರುಡು ದಯಪನ್ನಗ ಸಂಘ ಸಂಸ್ಥೆ ಸಂಘ ಮಲ್ತಿನ ಕೆಲಸ ಸಂಸ್ಥೆ ಮಲ್ತಿನ ಕೆಲಸ ಒಂಜಿ ವ್ಯಕ್ತಿ ಮಲ್ಪರೆ ಸಾಧ್ಯ ಇಜ್ಜಿ ವ್ಯಕ್ತಿಗೂ ಸಾವುತ್ತುಂಡಲ ಸಂಘಗೂ ಸಾವು ಪೂಜಿ ಸಂಘ ಏಪಲ ಸೂರ್ಯಚಂದ್ರ ಉಪ್ಪುನ ಊಟ ಅಜರಾಮರಾದ ಉಪ್ಪುಂಡು ಅಂಚಾದು ಸಂಘಗೂ ನಮ್ಮ ದುಡ್ಡು ಕೊರ್ನುಂದಾಂಡ ಆ ಸಂಸ್ಥೆ ಮಿತ್ತು ನಂಗೆ ಮೋಕೆ ಪುಟುದು ಆ ಸಂಸ್ಥೆ ಮಸ್ತ್ ತನ್ನಾತೆಗೆ ಬುಲಿಯರೆ ಸಾಧ್ಯ ಉಂಡು ಪನ್ಪಿನ ಒಟ್ಟುಗು ಅಂಚೆನೆ ದುಡ್ಡು ಕೊರ್ನ್ಯಂತೂದು ಬೊಕ್ಕೋರಿ ಕುಡೋರಿ ಕೊರ್ಪೆ ಅವೆಂತೂದು ಕುಡೋರಿ ಕೊರ್ಪಿನ ಚಾನ್ಸಸ್ ಇತ್ತು ಸಂಘ ಮತ್ತಾದ ಬುಲೆ ಉಂಡು ಮುಂದೆ ನಾನು ಡೇ ಪನ್ಪೆ ಪನ್ನಗ ಸುಮಾರು 30 ವರ್ಷ ಪಿರಾವುಡು ಬೊಂಬೈ ಬಂಟರ ಸಂಘಡು ನಮ್ಮ ಶ್ರೀಮಾನ್ ಎಸ್.ಎಂ. ಶೆಟ್ರು ದೇಣಿಗೆ ಕೊನೆಡಾತ್ರ ಇನಿ ಆ ಬೊಂಬೈ ಬಂಟರ ಸಂಘದ ಕಾಲೇಜ್ ಎಸ್.ಎಂ. ಶೆಟ್ಟಿ ಕಾಲೇಜ್ ಮುಂಬೈದ ಕಾಮಧೇನು ಆದ ಮೆರೆಯೊಂದುಂಡು ಪಂಡ್ರೆ ಎಂಕ್ ಭಾರಿ ಖುಷಿ ಆಪುಂಡು ಬೊಕ್ಕ ನಮ್ಮ ನಂಗೆ ಮಾತರೆ ಗೊತ್ತಿತ್ತನಕ್ಕನೆ ದುಡ್ಡು ಕಂಪಾದನೆ ಮಲ್ತಿನೆಟ್ಟು ಜಾಸ್ತಿ ಖುಷಿ ದುಡ್ಡು ಖರ್ಚು ಮಲ್ತಿನೆಟ್ಟು ಬಂದು ನಂಗೆ ಗೊತ್ತಿತ್ತಿನ ವಿಷಯ ಐಡ್ಲ ಅವಿನ ದಾನ ಧರ್ಮ ಖರ್ಚು ಮಲ್ತಿಂದ ಆ ಮನುಷ್ಯಗ ತಿಕ್ಕುನ ಖುಷಿ ಭಾರಿ ಖುಷಿಯಿಂದ ಪನೊಂದು ಆಯ್ತ ಒಟ್ಟುಗು ನಮ್ಮ ಸಂಘ ಸಂಸ್ಥೆಡು ಆಯ್ನಾತ್ ನಮ್ಮ ಮಾನವ ಸಂಬಂಧದ ಸರಪಳಿದ ಕೊಂಡಿನ ನನಾತ್ ಗಟ್ಟಿ ಮಲ್ತೊಂದು ನಮ್ಮ ಬಂಟ ಸಮಾಜನು ದುಂಬುಕನ ಒಂದು ಒಟ್ಟುಗು ಪನ್ಪಿನ ಒಟ್ಟುಗು ಆ ಕಟೀಲ್ ದಪ್ಪೆ ಬೊಕ್ಕ ಎಂಕಲ್ ಎಲ್ಲೂರ್ದ ಉಳ್ಳಾಯಿ ನಂಗೆ ಪೂರ ನಂಗೆ ಮಂಡ್ಯದ ಆರೋಗ್ಯ ನಂಗೆ ದೇಹದ ಆರೋಗ್ಯ ಅಂಚೆನೆ ನಂಗೆ ಸಂಪತ್ನ ಆರೋಗ್ಯ ಕುರುಡು ಪನ್ಪಿನ ಒಟ್ಟುಗು ಇನಿ ಈ ಭವ್ಯ ಸಮಾಜದ್ದು ಯಾನು ಪುಟ್ಟುದು ಈ ಸಂಘದಕ್ಕೆ ಒಂದು ಅಳಿಲ ಸೇವೆ ಕೊರ್ನಿಟ್ಟು ಮಲ್ಲ ಮಲ್ಲ ಜನಕುಲ್ನೆದುರೆ ನಾನು ಕುಲ್ಲಾದು ಎನ್ನ ಸತ್ಕಾರ ಮಲ್ತಿನಿಟ್ಟು ಯಾನು ಇನ್ ಅಭಾರಿಯಾದ ಉಲ್ಲೆ ಪನೊಂದು ಅಂಚನೆ ಮರಣಿ ಅಜ್ಪ ದಂಗಿನ ಐಕಲ ಹರೀಶ್ ಶೆಟ್ಟಿಗೂ ಒಂಜಿ ಶುಭಾಶಯದ ಪತ್ರ ಕೊರ್ರೆ ನಿಗಲ್ನ ಪೂರ ಅನುಮತಿ ಕೇನೊಂದು ಈ ಎನ್ನ ರಡ್ಡು ಪಾತೆರನ್ನು ಮುಗಿಪುವೆ ಆವಂದೆ ಜೈ ಬನ್ಸ್ 1.25 ಕೋಟಿ ಬಂಟ ದೇವತೆಗಳ ಸಾಮ್ರಾಜ್ಯ ಚಕ್ರವರ್ತಿಯಾಗಿ ಮೆರೆಯುತ್ತಿರುವ ಹೋದ ವಾರವೇ 60ರ ಹೊಸ್ತಿಲಲ್ಲಿ ನಿಂತು ಬಾಗಿಲನ್ನು ದಾಟಿದರೂ 30ರ ನವ ವಿವಾಹಿತನಂತೆ ಕಂಗೊಳಿಸುತ್ತಿರುವ ನಮ್ಮೆಲ್ಲರ ಅತ್ಯಂತ ನಲ್ಮೆಯ ಐಕಳ ಹರೀಶ್ ಶೆಟ್ಟಿಯವರಿಗೆ ನನ್ನ ಮನದಾಳದ ಸಪ್ರೇಮ ವಂದನೆಗಳು. ನೀವು ನಿಮ್ಮ ಸಂಸ್ಥೆಯ ಮೂಲಕ ಮಾಡುತ್ತಿರುವ ಸಾಮಾಜಿಕ ಕಾರ್ಯಗಳನ್ನು ಮನಗಂಡು ಮೆಚ್ಚಿ ನಾನು ಈ ಹಿಂದೆಯೂ ಬೆಂಬಲ ನೀಡಿರುವುದು ನಿಮಗೆ ತಿಳಿದಿರುವ ವಿಷಯ. ಈಗ ಈ ನಿಮ್ಮ 60 ಹುಟ್ಟುಹಬ್ಬದ ಸಂದರ್ಭದ ಸವಿನೆನಪಿಗಾಗಿ ಈ ನಿಮ್ಮ ಸಂಸ್ಥೆಯಾದ ವರ್ಲ್ಡ್ ಬಂಟ್ಸ್ ಫೆಡರೇಷನ್ಗೆ ಪ್ರತಿ ವರ್ಷ ಅಂದರೆ ನನ್ನ ಚೆಕ್ಕಿಗೆ ನಾನೇ ಸಹಿ ಮಾಡುವ ಶಕ್ತಿ ಇರುವವರೆಗೆ 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಈ ಮೂಲಕ ಕೊಡುವೆನೆಂದು ವಾಗ್ದಾನದೊಂದಿಗೆ ಈ ನಿಮ್ಮ ಸಮಾಜ ಕಲ್ಯಾಣ ಕಾರ್ಯಕ್ರಮದಲ್ಲಿ ಬಡ ಜನರ ಕಣ್ಣೊರೆಸುವ ಕೆಲಸ ಮುಂದೆಯೂ ಅವಿರತವಾಗಿ ಸಾಗಲಿ ಹಾಗೂ ಅದರೊಟ್ಟಿಗೆ ವಿದ್ಯೆಗೂ ಮಹತ್ವ ಕೊಟ್ಟು ಬಡ ಬಂಟ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ಕೆಲಸವು ನಿಮ್ಮಿಂದ ಮೂಡಿ ಬರಲಿ ಎಂದು ತುಂಬು ಮನಸ್ಸಿನಿಂದ ಆಶಿಸುತ್ತಾ ಈ ಪತ್ರವನ್ನು 5 ಲಕ್ಷದ ಚೆಕ್ನ ಒಟ್ಟಿಗೆ ಸಮರ್ಪಿಸುತ್ತಿದ್ದೇನೆ. ಇತಿ ನಿಮ್ಮವ ಪ್ರವೀಣ್ ಭೋಜ ಶೆಟ್ಟಿ. ಅವು ಯಾಯಿಜಿ ತಾಟಿ ಯಾವುಜಿ ಓಲೆ ಬಾರಿ ಪೊರ್ಲುಡು ಬರೀತೀರಿ ಒಂಜಿ ಮಲ್ಲ ತಪ್ಪು ಮಲ್ದಿರ ನೆಟ್ಟು ನಿಮ್ಮ ಸಂಸ್ಥೆಯ ಅಂತ ಬಂದೊಂದು ಉಳ್ಳೇರಾರು ಅವನಿ ತಪ್ಪದೆ ಅವು ತಪ್ಪುಂದೇ ಬನ್ನೋಡು ಅಂದೆ ಆದ್ರೆ ಪ್ರತಿ ವರ್ಷಲ ಕೊರ್ಪೆ ಬಂತೆ ರಂಚ ನನವರ ಕೊರ್ನಾಗ ಅವೇನು ನಮ್ಮ ಸಂಸ್ಥೆ ಎಂದು ನಮ್ಮನೆ ಪ್ರವೀಣ್ ಶೆಟ್ರೆ ನಮ್ಮ ನಿರ್ದೇಶಕರೆಲ್ಲ ಆದುರ್ಲೇರು ಎಡ್ಡೆ ಉಡಲಿದಾರು ಇನಿ ಕಾರ್ಯಕ್ರಮದ ಶೆಡ್ಯೂಲ್ಡು 5 ನಿಮಿಷ ಅತಿಥಿಲೆಗೆ ಪಾತ್ರ ಇತ್ತಿನಿಡ್ದ ಹತ್ರ 5 ನಿಮಿಷದ ಉಲಯೇ ಮುಗಿಪಾಯರು ಅರ್ನ ಪ್ರಾಸಬದ್ಧವಾಯಿನ ದೆಂಗುನ
ದಂಗುನ ಬಾರಿ ಪೊರ್ಲುದ ಒಕ್ಕಣೆ ನನರ ಅವಕಾಶ ತಿಕ್ಕನಾಗ ಅರ್ನ ಪಾತಿರನ್ನು ಕೇನಿಗ ಅಂಡ ಭಾಳ ಸಂತೋಷ ಅವನು ದಯಬನ್ನಾಗ ಬಂಟ ಸಮಾಜ ಇಡೀ ಜಗತ್ತಿಡೆ ಒಂಜಿ ಪುದರ ಪೋಯಿನ ಸಮಾಜ ಒವ್ವೇ ಕ್ಷೇತ್ರ ಪಡು ನಮ್ಮ ಪುದರ ಅಗ್ರಮಣ್ಯಡುಪ್ಪನ ಒಂಜಿ ಸಮಾಜ ನಮ್ಮ ಶಕ್ತಿ ಮಸ್ತ್ ಉಂಡು ಅಂಡ ನಮ್ಮಕ್ಕೆ ಹೆಚ್ಚಿನಕಲೇ ಗೊತ್ತುಜಿ ನಮ್ಮ ಶಕ್ತಿ ಎತ್ತಂದು ಅಂಡ ನಮ್ಮ ಇತ್ತೀಚಿನ ದಿನೊಟ್ಟು ಅನೇಕ ಬಾರಿ ನಮ್ಮ ಭಾಷಣೋಡು ಬಂದ್ಪ ಅಂಡ ಕಾರ್ಯಗತ ಹೊಂದಿಜಿ ಜಿಂಜಿದ ಲೆಕ್ಕ ಕಾರವಿಪ್ಪುನೊಂಜಿ ಕೆಲಸ ನಮ್ಮ ಇಟ್ಟು ಜಾಸ್ತಿ ಆದ ನಮ್ಮ ದಿನೋಡು ದಿನ ನಮ್ಮ ಕೆಳಮಟ್ಟಕ್ಕೆ ಹೋಗುದಿಲ್ಲ ಬಂದ್ಬಿಟ್ಟು ಒಂಜಿ ಬೇನೆ ಏನಾಡು ಉಂಡು ಬಂದಲೆ ಅದಕ್ಕೋಸ್ಕರ ನನಾಂಡಲ ನಮ್ಮ ಕಣ್ಣು ಬುಲಾದ ಮಾತ ನಮ್ಮ ಬಂಟ ಸಮಾಜದ ಪೂರ ಸಮಾಜದ ಬಂಟ ಸಮಾಜದ ಒಂಜಿ ಇಡೀ ಜಗತ್ತದ ಜನಗಳು ಒಟ್ಟಾಂಡ ನಮ್ಮ ಅನೇಕ ಕನಸು ನನಸಾಯರ ಸಾಧ್ಯ ಉಂಡು ಇತ್ತ ಐಕ್ಕಲ ಹರೀಶ್ ಶೆಟ್ರು ಮೂಜರ ವರ್ಷೋಡು ಮತ್ತಿನ ಕಾರ್ಯಕ್ರಮ ತೋನಾಗ ಆಶ್ಚರ್ಯ ಆಪುನು ದಯ ಬಂದಾಗ ಆರು ಕೇರಿ ಬಿಟ್ಟಿಗೆ ಜನಗಳು ಕಾಸು ಕೊಡ್ಪೇರು ದಯ ಬಂದಾಗ ಆರು ಸದುಪಯೋಗ ಮಲ್ಪೇರು ಸಮಾಜದ ಸಂಘಟನೆಗೆ ಸಮಾಜದ ನಮ್ಮ ಪಾಪದಗಳೇನು ಆ ರೀತಿ ಸಹಾಯ ಮಲ್ಪಡು ಬಂದು ಯೋಚನೆ ಮಲ್ತೊಂದಲೇನು ಐಟ್ಲ ವಿಶಿಷ್ಟವಾಯಿನ ಕಾರ್ಯಕ್ರಮ ಇಲ್ಲಿ ಜನಕ್ಕೆ ಇಲ್ಲು ಕೊರ್ಪಿನ ಯಾರು ಎಲ್ಲ ಒಂದೇ ಸೆಂಟೆನ್ಸ್ ಪಂಡ ಇಚ್ಛೆ ಪಡೋದಿಲ್ಲ ಯಾರು ಬಂಟ್ವಾಳದ MLA ಅನಾಗ 20 ಇಲ್ಲು ಮೊಳಿತ ಇಲ್ಲತ್ತಂದು ಬಂಟನಗಲ್ಲ ಈಗ ಓಡು ಕೊರ್ಪಿ ಈ ಕಾರ್ಯಕ್ರಮ ಮಲ್ತೆ ಅದಾದ ಮನೆಗೆ ಅದು ಎಲ್ಲೆಲ್ಲಿ ಮಟ್ಟದ ನಮ್ಮ ಮಾತೆಲ್ಲ ಮಲ್ತೊಂದು ಪೋಂಡ ನಮ್ಮ ಈ ಸಮಾಜ ನನ್ನ ದುಂಬುಗು ಮಲ್ಲ ಒಂಜಿ ವಿಶಿಷ್ಟ ಶಕ್ತಿ ತಯಾರುಂಡು ಒಂಜಿ ಕಾಲೋಡು ನಮ್ಮ ಇಡೀ ಕರಾವಳಿ ತುಳುನಾಡು ಮಾತ ದೇವಸ್ಥಾನ ದೈವಸ್ಥಾನಗಳು ಬಂಟನಗಲ ಕೈಟಿತ್ತನು ಇದು ಒಂಜೆ ಜಾರೊಂದರು ದಯ ಕಾರಣ ನಮ್ಮನೆ ನಮ್ಮ ಯಾನಾವುಡು ಆಯಾವುಡು ಬಂದು ಮೂಜನೆ ಬತ್ತ ಕುರ್ಸುಡು ಗುಲ್ಲೊಂದುಲ್ಲೆ ಅಂಚೆನೆ ನಮ್ಮ ಅನೇಕ ಮುಕ್ಕಲ್ಯಲು ನಮ್ಮ ಜೈನದ ಹಿರಿಯರಾಯನ ರಾಜೇಂದ್ರ ಕುಮಾರ್ ಉಳ್ಳೇರು ಒಂಜಿ ಕಾಲೋಡು ಜೈನೇರು ಬಹಳ ಪ್ರಸಿದ್ಧಿ ತುಳುನಾಡು ಅಕ್ಲೇರ್ ಬೊಕ್ಕ ನಮ್ಮ ಬಂಟೇರು ಬತ್ತ ಅಂಚೆ ಅದು ಹೂವೇ ದೇವಸ್ಥಾನ ಇತ್ತನಲ್ಲ ಆಯ್ತು ಯಜಮಾನಿಗೆ ಶೆಟ್ಟನಕಲಿಗೆ ಇದ್ದಿನ ಜೈನೇರ ನಕಲಿಗೆ ಒಂಜಿ ಕಾಲೋಡು ಇತ್ತೆ ಇನ್ನಿ ಕಮ್ಮಿ ಅವನುಂಡು ಬಹಳ ಬೇಸರ ಸಂಗತಿ ಅವಳ ಒಂಜಿ ದುಂಬದ ದಿನೊಟ್ಟು ನಮ್ಮ ಚಿಂತನೆ ಮಾಡುವ ಅವಶ್ಯಕತೆ ಉಂಡು ಬಂದೊಳ್ಳೆ ಮೂಜಿನೇದಾದ ಇನ್ನು ವಿಶೇಷವಾದ ನಮ್ಮ ದಾನ ಧರ್ಮ ಮಲ್ಪುನ ಇಲ್ಲಿ ಜನಗಳಿಗೆ ಇಲ್ಲು ಕೊರ್ಪಿನ ವಿದ್ಯೆ ಕೊರ್ಪಿನ ಅಂಚನೆ ಮದ್ವೆಗ ವ್ಯವಸ್ಥೆ ಮಲ್ಪುನ ನಮ್ಮ ಅನೇಕ ಬಂಟ ಸಮಾಜದ ಪೊನಲು ಇಲ್ಲಿ ವರ್ಷ ಆದ ಅಗ್ಲಿಗೆ ಆ ಮದ್ವೆದ ವರ್ಷ ಆದ ಸುಮಾರು ವರ್ಷ ಅನ್ನಲ್ಲ ಮದ್ವೆ ಮಲ್ಪರ ಶಕ್ತಿಜಿ ಐಕ್ ಸಾಮೂಹಿಕ ಮಲ್ತನಾಂಡ ಅವು ಬಜ್ಜಿ ಬಡವರ ಸಾಮೂಹಿಕ ಮದ್ವೆ ಬಂದು ಐಕ್ಯರ್ಲ ಬರ್ಲೆ ತಯಾರಿಜೇರು ಅಂಚೆ ಅದ್ರಾಗ ನಮ್ಮ ಮಲ್ಲಾದಿಗೆ ನಮ್ಮ ಬೂಟಾಟಿಗೆ ಹತ್ರ ನಮ್ಮ ದಿನೋ ತಿಟ್ಟು ಪೋಂದಿಲ್ಲ ಪನಿಯರು ಇಚ್ಛೆ ಪಡೋದಿಲ್ಲ ಬಂದಲೆ ಆಂಡ ಇನಿ ಮದ್ಮೆದ ವಿದ್ಯೆಗೆ ಇಲ್ಲಿಗೆ ಅಂಚೆನ ಆರೋಗ್ಯಗೂ ಈ 4 ಕ್ಷೇತ್ರಗಳು ಅಣ್ಣೆ ಇನಿ ಕೈ ಪಾಡ್ದೇರು ಅವರಿಗೆ ನಮ್ಮ ಮಾತ ಸೇರ್ದು ಏನನ್ನು ಸೇರ್ಸಾದ ಸಹಾಯದ ಹಸ್ತ ಕೊರ್ಕ ನಮ್ಮ ಮಾತ ಪೂತ್ತ ಹೆಸಲು ಬಣ್ಲೆಗನೆ ಪತ್ತಿತ್ತಿನೋಳು ಮುತ್ತಿತ್ತಿ ಬಣ್ಲೆಗನೆ ನಮ್ಮ ಮಾತ ತುಳು ನಮ್ಮ ಬಂಟ ಸಮಾಜ ಒಟ್ಟಾದ ಇತ್ತೆ ಪಂಡೇರು ನಮ್ಮ ಹೃದಯ ಬಾರಿ ವಿಶಾಲ ಅನ್ಯ ಜಾತಿದಾಗಲಿಲ್ಲ ನಮ್ಮ ಕೊರಪ ಅಂದು ಬಹಳ ಸಂತೋಷ ಆಂಡ ಸುರು ನಮ್ಮೇನು ತೂಕ ಬೊಕ್ಕ ಬಾಕಿದಾಗಲೇನು ತೂಕ ಮಾಡಿನ ಎನ್ನ ವಿಚಾರ ಎನ್ನ ಅದಾದ ಮನಗ ಮುರಳ ಒಂಜಿ ಪೇಪರ್ ಒಂಜಿ ಅಪ್ಪೆಲ್ಲ ಮಗಲ್ಲ ಬಂಟ ಸಮಾಜಗಳು ಆತ್ಮಹತ್ಯೆ ಮಲ್ತೊಂಡಿರೋದು ಉದಯವಾಣಿ ಬತ್ತಿದ್ದನು ಇಂಚೆ ಆರ ಬಲ್ಲಿ ಐಕೋಸ್ಕರ ಎನ್ನ ಪ್ರೀತಿ ಬನ್ನಗ ಒಂಜಿ ಕಾಲೋಡು ನಮ್ಮ ಜಯಪಾಲ್ ಶೆಟ್ರು ಇಡೀ ತಾಲೂಕು ಮಟ್ಟೋಡು ಗ್ರಾಮ ಮಟ್ಟೋಡು ಒಂಜಿ ಪುಸ್ತಕ ತೆತ್ತೇರು ಏರು ಬಂಟೇರು ಉಳ್ಳೇರು ಅಕ್ಕಲ ಎಂಚ ಉಂಡು ಸ್ಥಿತಿಯಿಂದ ಅಂಚನೆ ಇತ್ತೆ ದೆಪ್ಪರಂತ ಬಂಗಂಡು ಆಂಡಲ ನಿಖಿಲಿ ಮಾತ ನಮ್ಮ ಗ್ರಾಮಡು ನಮ್ಮ ಕ್ಷೇತ್ರಡು ಅದನ್ನ ನಮ್ಮ ಬಂಟ ಸಂಗಡು ಆ ಒಂಜಿ ಊರುಡು ಎಲ್ಲ ಕಡು ಬಡವರಿದ್ದನ ಹರೀಶನ ಗಮನಕ್ಕಂತ ಐಕ ಸಹಾಯ ಮಲ್ಪರ ತಯಾರುಳ್ಳೇರು ಅದಕ್ಕೋಸ್ಕರ 6 ನಾಡೊಂದು ಮೊಬೈಲ್ ಹೆಚ್ಚ ನಮ್ಮರಿಗೆ ಪೋಣದು ಕೊಂಡ ನಮ್ಮ ಬಂಟ ಸಮಾಜ ಎಂಚ ಒಟ್ಟಾದ ಐನು ಅಭಿವೃದ್ಧಿ ಮಲ್ಪೊಲಿ ಒಗ್ಗಟ್ಟಾದ ಉಪ್ಪೊಲಿ ಬಂದ ವಿಚಾರ ಪಣದು ಮಗದೊಮ್ಮೆ ಅವಕಾಶ ಕೊಡ್ಲಿಕ್ಕೆ ಒಂದಿಸಾದ 2 ಪಾತ್ರ ಮುಗಿಪಾಯ. ಜೈ ಶ್ರೀರಾಮ್. ಇನ್ನಿತ ಕಾರ್ಯಕ್ರಮ ಇರುವೇರು ರಾಜೇಂದ್ರ ನಕಲುಲ್ಲೇರು ಪೂರಗ್ಲ ನಮ್ಮ ಬಣ್ಸ್ ಬತ್ತಿನಗ್ಲೆ ಪೂರ ಶಿರಭಾಗದ ನಮಸ್ವೆಯನ್ನು ಬೊಕ್ಕ ನಮ್ಮ ಈ ಎದುರು ಹುಲ್ಲಿನ ಮಲ್ಲ ನಮ್ಮ ಬಣ್ಸ್ ಮನ್ಪಿನಂಜಿ ಆ ಶಕ್ತಿ ಉಂಡೈತೆ ಆ ಶಕ್ತಿ ಪೂರ ನಮ್ಮ ಎದುರು ಕುಲ್ದೇರು ಅಗ್ಲೇ ಪೂರಗ್ಲ ಯಾನ ಶಿರಭಾಗದ ನಮಸಿದೆ ಯಾನು ನಮ್ಮ ಪುರ ಇದು ಭಾಷಣಗಾರ ನಮ್ಮ ಬಿಸ್ನೆಸ್ ಮ್ಯಾನ್ ನಂಗೆ ಏನನ್ನ ಗುರ್ತ ಬರ್ತದೆ ಲೆಸ ಬರ್ತದೆ ಮೂಲ ಒಂಜಿ ಸ್ಟೇಜ್ ಒಂಜಿ ಗೌರವ ಕೊರ್ನೇಗೆ ಯಾನ ಐಕೆಲ್ಲ ಆರೈ ಶೆಟ್ರಿಗೆ ಸಿಸ್ಟಾಂಗ ಪಾದೋಗು ನಮ್ಮನ್ನ ಮಲ್ಪೇನು ಏನೇ ಪಂಡ ಓಲೋರಿ ಮುಲ್ಲಡಿತ ನಾನು ಲೆಸತ್ತದು ಗೌರವ ಕೊಟ್ನುಂಡತಿ ಅಡು ಬಿತ್ತ ಗೌರವ ದಾಲೆ ಜನ ಲೆಕ್ಕೊಂಡು ಮುಂದು ಪೂರ ಯಾನು ನಂಬಿದ್ದಂಚಿದ್ನ ಯಾನದತ್ತು ಇಡೀ ತುಳುನಾಡು ನಂಬಿದ್ದಂಚಿದ್ನ ಆ ದೈವದ ಪಂಜುರ್ಲಿಗೆ ಅಪೋಡೊಂದು ಯಾನು ಆಶಿಸುವೆ ಏನಕ್ಕೆ ಪಂಡ
ಯಾನು ಓಲ ಒಂಜಿ ಕೂಡಿದ್ದು ಏನನ್ನ ದೈವ ಲಸ ಬರ್ತದ್ದು ಓಲ ಒಂಜಿ ಕೂಡಿ ಕೆಲಸ ಕೊರದು ಅವಳು ಒಂಜಿ ಇಂಬು ಕೊರದು ಅವಳು ಕಾಸು ಕೊರದು ಅಲ್ತದ್ದು ಏನನ್ನ ಬೆರಿಸಾಯದ ಮುಂದುದು ಆ ಬಂಡ ಬಂಪಿನ ಒಂಜಿ ಪುದರ್ನ ಆ ದೈವ ಇದೆ ಹುಬ್ಳಿ ಧಾರ್ ಬೆಳಗಾವ್ ದಾವಣಗೆರೆ ಉಳ್ಳು ಆ ಪಂಜುರ್ಲಿ ಬಂಡ ಆಗ್ಲಿಕ್ಕೆ ಒಂದು ಭಾಳ ವಿಶೇಷ ಒಂದು ಆಸಕ್ತಿ ಅವು ಈ ಪಂಜುರ್ಲಿ ದಾನ ಗೊತ್ತೇ ಆಗ್ಲಿಕ್ಕೆ ಆ ಅಂಚ ಆ ದೈವದ ಪುದರ್ ಉಂಡತಿ ಆ ದೈವದ ಪುದರ್ ನಮ್ಮ ಕರ್ನಾಟಕದ ಮೂಲೆಗೆ ಪೋಡೊಂದು ಯಾನು ಹೋರಾಟ ಬಂದಿಲ್ಲ ಪೂರಗಳ ಇಲ್ಲಡ ಆ ಪಂಜುರ್ಲಿ ಪುದರ್ ಇಪ್ಪಡು ಆ ಪಂಜುರ್ಲಿ ಪೂರಗಳ ಅಭಯ ಕೊಡು ಹಸ್ತ ಕೊಡು ಏನಕ್ಕೆ ಕೊಂಡ ಧರ್ಮ ಓಲುಪುಂಡು ದೈವ ಇಪ್ಪುಂಡು ಅಂಜೆಪ್ಪನಗ ಯಾನು ಐನಾತ್ ದೈವದ ಪೋಡಿಗಡೆ ನಡೆದಿಲ್ಲ ಓಲ ತಪ್ಪು ಅನ್ಪಂದೆ ಓಲ ಅನ್ಯಾಯ ಅನ್ಪಂದೆ ಓಲ ಮೋಸ ಅನ್ಪಂದೆ ಸಿರಭಾಗದ ನಮಿಸಿದು ಐನಾತ್ ತಿಲೆಯನ್ನು ಬಗ್ಗದ ಬಂದಿಲ್ಲ ಅಂಜಪ್ಪನಗ ಯಾನ ಮಲ್ಲ ಪಾತ್ರ ಬುಜ್ಜಿ ಐಕ ಹರಿಸಿಟ್ಟು ದಾದ ಕೆಲಸ ಅನ್ಪ ಐತೆ ಬೆತ್ತಡಿ ಅನುಪ್ಪು ಏಪಲ್ಲ ಅಂದ್ರೆ ಯಾನಿಗೆಲ್ಲ ಪೂರ ಪರವಾಗಿ ಅಭಯ ಕೊರಪೆ ಏನೇ ಪಂಡ ಒಂದು ಯಾನ್ ಹೆಚ್ಚ ಪಂಡ ವಿನಿ ಬಕ ದೈವಕ್ಕೂ ಇಷ್ಟ ಆಗಿ ಬೇಜಾರಾಪು ದೈವಡ ನಡೆದೆ ಅದನ್ನ ಬೆತ್ತಡಿ ನಾನು ಏಪಲ್ ಇಪ್ಪೆ ಏನೇ ಪಂಡ ನಾ ಯಾನು ಓಲ ಕಾಸು ಕೊರ ಎನ್ನ ಕಾಸು ಇಜ್ಜಿ ಅವು ದೈವದ ಕಾಸು ಕೊರಪನೆ ಏನಕ್ಕೆ ಪಂಡ ಇನ್ನೊಂದು ಗಿರೆ ಕಮ್ಮಿ ಅನ್ನ ವಿನಿ ಯಾ ದೇವಕ್ಕೆ ಕೈ ಮುಗ್ಗಿನು ದಾನ ಕಮ್ಮಿ ಅನ್ನೊಂದು ಕೊರ್ಪಿನಿ ಯಾರೇ ಅರನ್ನ ಕಾಸು ಯಾನ್ ಕೊರ್ಪಿನಿ ಅಂಜಪ್ಪನಗ ಯಾನು ಈಗಲ ಪೂರಗಳ ಮಧ್ಯಡು ಐಕಲ ಅರಗಿ ಸಿಟ್ರಿಗೆ ಆರ ಏಪಲ ಓ ಎಡ್ಡೆ ಕೆಲಸ ಅಮ್ಮನಗ ಆರ ಬೆತ್ತಡಿ ಅನ್ನ ನಿಪ್ಪು ಏಪಲ ಸಾಸಿವೆ ಆದಂದು ಈಗಲ ಪೂರ ಮಧ್ಯಡು ಯಾ ವಾಗ್ದಾನ ಕೊರ್ಪೆ ಬೊಕ್ಕ ಇಂಕ ಈ ಗೌರವ ಕೊರ್ನಿಕ್ಕೆ ಈ ಪೂರ ಸಭಿಕರಿಗಿಲ್ಲ ಬಾರಿ ಹೃದಯಪೂರ್ವಕವಾಗಿ ಯಾನ ಶಿರಭಾಗ ಜಯ ಹಿಂದ್ ಅಂತಿನ ಇಲ್ಲಿಜ್ಜಿ ಕಲ್ಲುಟ್ಟಿ ಪಂಜುರ್ಲಿ ನಮ್ಮಂದಿನ ಕುಟುಂಬ ಇಜ್ಜಿ ಇಂದ ವಿಶೇಷವಾದ ಒಂದು ನಮ್ಮ ಬಂಟ ಸಮುದಾಯಗೆ ನೇರವಾದ ಅನ್ವಯ ಆಪಿನ ಪ್ರತಿ ಕುಟುಂಬದ ಪಂಜುರ್ಲಿನ ಆರಾಧನೆ ಉಂಡು ಕೆಲವರಿಗೆ ವಿಸ್ಮೃತಿ ಆದುಪ್ಪು ಆ ಕುಟುಂಬದ ಮೂಲವು ಒಂದು ಗೊತ್ತಿಜ್ಜಂದೆ ಅಂಡ ಆ ಪಂಜುರ್ಲಿನ ಆರಾಧನೆದ ಆ ಒಂಜಿ ಮಹತ್ವನ ತನ್ನ ಉದ್ಯಮ ಕ್ಷೇತ್ರಡ್ಲ ಪಂಜುರ್ಲಿನ ಪುದರ್ದಿ ಒಂದು ಉದ್ಯಮದ ಯಶಸ್ಸನ್ನು ಪಡೆದು ಐತ ಒಟ್ಟಿಗೆ ಆ ಯಶಸ್ಸದ ಒಂಜಿ ಭಾಗನ ಸಮಾಜ ಸೇವೆಗೆ ಕೊರ್ಪೆ ಪಣ್ಣದ ಮುಕ್ತವಾದ ಪಣ್ಣ ರಾಜೇಂದ್ರ ಶೆಟ್ಟರಿಗೆ ಅಭಿನಂದನೆ ಕೊರೊಂದು ನಮ್ಮ ಸಮಾಜದ ಮಸ್ತ್ ಜನ ನಂಗೆ ಮಾರ್ಗದರ್ಶಕರು ನಕಲು ಪಣದುಪ್ಪುವೇರು ಅಕ್ಕಳು ಓವೇ ಸಮುದಾಯದ ಅಕ್ಕಳು ಆದಿತ್ತನಲ್ಲ ಎಂಕೆಲೆಗೆ ನಿರ್ನ ಲೆಕ್ಕ ಆವಡು ಪಂಪಿನಂಚಿನ ಒಂಜಿ ಅಂಗಲಾಪುಪ್ಪುನ ಅಂಚ ಒಂಜಿ ಸಾಮಾಜಿಕ ಕ್ಷೇತ್ರದ ಒಂಜಿ ಮಾರ್ಗದರ್ಶಿ ಆದ ಉಪ್ಪುನಾರ್ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಐಕಲ ಹರೀಶ್ ಶೆಟ್ಟರಿಗೆ ಬಹುಶಃ ಎನ್ ರಾಜೇಂದ್ರ ಕುಮಾರ್ ಅರ್ನ ಒಂಜಿ ನಾಯಕತ್ವ ಒಂಜಿ ಮಾದರಿಯಿಂದ ಪಂಡಲ್ಲ ಯಾನು ಎನ್ನುವೆ ಐಕಳದರೆಗೆ ಅರ್ನ ಮಿತ್ ಬಾರಿ ಪ್ರೀತಿ ಗೌರವ ವಿಶ್ವಾಸ ಎನ್ ರಾಜೇಂದ್ರ ಕುಮಾರ್ ಇನ್ನಿತ ಕಾರ್ಯಕ್ರಮದ ಮಲ್ಲ ಭಿನ್ನರಾದ ಬೈದೇರು ಅರೇನೆ ಪ್ರೀತಿ ಗೌರವ ಪೂರ್ವಕವಾದ ಐಕಳ ಹರೀಶ್ ಶೆಟ್ರೆ ಶಾಲ್ ಪಾಡ್ದು ಅರೆಗೆ ಸ್ವಾಗತ ಕೊರ್ಪೇರು ಪುನಃ ಕೆಲೆಗೆ ಮಸ್ತ್ ಕೇನ್ಯರೆ ತಿಕ್ಕೊಂಡು ಸಾಮಾಜಿಕ ಕೆಲಸ ಮಲ್ಪುನ ಕೆಲೆಗೆ ಮಸ್ತ್ ಕೇನ್ಯರೆ ತಿಕ್ಕೊಂಡು ಅಂಚ ಪಿರವಡು ಕೋಂಗಿ ಮಲ್ಪುವಿರ ಪಂಪಿನ ಕಾರಣಡು ಸಮಾಜ ಸೇವೆ ಹಿಡಿದು ಪಿರಜಾರಡೆ ಪಂಪಿನ ಕೆಬಿ ಪಾತೇರ ಪುರ್ಪ ಕೊರ್ದು ಶಾಲ್ ಪಾಡ್ದು ಸ್ವಾಗತ ಮಲ್ತೇರೆ ಅಂಚನೆ ವೇದಿಕೆ ಇತ್ತಿನ ಆರೆ ಬಂಟ ಸಮಾಜದ ಈ ಕಾರ್ಯಕ್ರಮಗೆ ಒಂಜಿ ಭಿನ್ನೇರು ಆಂಡಾರ ಒಂಜಿ ಮಾರ್ಗದರ್ಶಕರು ಅರ್ನ ಪಾತೆರೆಗೆ ಕಿವಿ ಕೊರ್ಕ ಈ ಸಾಮಾಜಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ ಜಾಗತಿಕ ಮಂಡಲ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ಮಿತ್ರ ಅಂತ ಐಕಳ ಹರೀಶ್ ಶೆಟ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಬಂಟ ಸಮಾಜದ ಗಣ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ನಾನೇನು ಭಾಷಣ ಮಾಡಲಿಕ್ಕೆ ಬಂದವನಲ್ಲ. ಐಕಳ ಹರೀಶ್ ಶೆಟ್ರ ಪ್ರೀತಿಯಿಂದ ಇಲ್ಲಿ ಬಂದು ಭಾಗವಹಿಸ್ತೀನಿ. ಸಮಾಜದಲ್ಲಿ ಬಂಟ ಸಮಾಜಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಇದೆ. ಬಂಟರನ್ನು ಹಿಂದೆ ನಾವು ಎಂಟೆದೆಯ ಬಂಟರು ಅಂತ ಕರೀತಿದ್ರು. ಇವತ್ತು ಎಂಟೆದೆ ಅವರು ಇರುವವರು ಇದ್ದರೆ ಐಕಳ ಹರೀಶ್ ಶೆಟ್ರ್ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಾವಿವತ್ತು ಸಮಾಜದಲ್ಲಿ ನೀವು ಮಾಡುವಂಥ, ನಾನು ಹಿಂದೆ ಕೂಡ ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಮುಂಬಯಿಯ ಕಾರ್ಯಕ್ರಮದಲ್ಲಿಯೂ ಕೂಡ ಐಕಳ ಹರೀಶ್ ಶೆಟ್ರ ಸನ್ಮಾನದಲ್ಲಿ ನಾನು ಬಾಂಬೆಗೆ ಹೋಗಿ ಭಾಗವಹಿಸಿದೆ. ಮನುಷ್ಯ ಎಷ್ಟೇ ದುಡ್ಡು ಇದ್ದರೂ ಅದು ಉಪಯೋಗ ಇಲ್ಲ. ಕೆಲವರು ಇರ್ತಾರೆ, ಬೆಳಗ್ಗೆ ಎದ್ದು ತಿಜೋರಿಯ ಬಾಗಿಲನ್ನು ತೆಗೆಯುವುದು, ಹಿಂದಿನ ದಿವಸದ ಹಣವನ್ನು ಅದರಲ್ಲಿ ಇಡುವುದು, ಅದಕ್ಕೆ ಒಂದು ನಮಸ್ಕಾರ ಹೊಡೆಯುವುದು, ಬೀಗ ಹಾಕೋದು, ಅದು ಅಲ್ಲೇ ಇರ್ತದೆ. ಆದ್ದರಿಂದ ಯಾರು ಸಮಾಜದಲ್ಲಿ ತಾನು ಆದಾಯವನ್ನು ಗಳಿಸ್ತಾನೆ
ಅದರಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ಮೀಸಲಿಟ್ಟರೆ ಅದು ಒಳ್ಳೆಯ ಕಾರ್ಯ ಆಗ್ತದೆ, ಅವನು ಮುಂದೆ ಬರ್ತಾನೆ. ಇವತ್ತು ಬಂಟು ತನ್ನ ಸಮಾಜ ಮಾತ್ರ ಅಲ್ಲ, ಎಲ್ಲ ಸಮಾಜದವರನ್ನು ಗುರುತಿಸಿಕೊಂಡು ಗೌರವಿಸುವಂಥ ಕೆಲಸವನ್ನು ಮಾಡೋದು ಶ್ಲಾಘನೀಯ ಅಂತ ಹೇಳ್ತೇನೆ. ಇವತ್ತು ವಿದ್ಯಾಭ್ಯಾಸ ಇರ್ಬೋದು, ಮನೆ ಇಲ್ಲದವರಿಗೆ ಮನೆ ಇರ್ಬೋದು, ಅನಾರೋಗ್ಯ ಪೀಡಿತರಿಗಿರ್ಬೋದು, ಮತ್ತು ಇತರ ಸಮಾಜದವನ್ನು ಗೌರವಿಸುವಂಥ ವ್ಯಕ್ತಿಗಳನ್ನು ದೊಡ್ಡ ಮನಸ್ಸು ಹೊಂದಿದಂಥ ಒಂದು ಕರಾವಳಿಯಲ್ಲಿ ದೊಡ್ಡ ಸಮಾಜ ಇದ್ದರೆ ಅದು ಬಂಟ ಸಮಾಜ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತದೆ. ಇವತ್ತು ನಾನು ಕೂಡ ಸುಮಾರು 28-30 ವರ್ಷದಿಂದ ಈ 40 ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ ಇರಬೇಕಾಗಿದ್ದರೆ ಎಲ್ಲ ಬಂಟರ ಸಹಕಾರ ನನಗೆ ಸಿಕ್ಕಿದೆ. ಕೆಲವು ಕಡೆ ನಾನು ಯಾವ ಜಾತಿಯವನಂತೆ ಗೊತ್ತಿಲ್ಲ, ಕೆಲವು ಕಡೆ ಉಡುಪಿ ಕಡೆ ಹೇಳ್ತೀನಿ ಇವನು ಒಬ್ಬ ಬಂಟ ಅಂತಲೇ ಭಾವಿಸಿದ್ದಾರೆ. ಮೊನ್ನೆ ಒಬ್ಬರು ಕೇಳಿದರು, ನಿಮ್ಗೆ ಹೀಗೆ ಆಯ್ತು. ನಾನು ಹೇಳಿದ್ರೆ ನನಗೆ ಜಾತಿಯೇ ಇಲ್ಲ, ಜಾತಿ ಹೇಳಿದರೆ ನಮ್ಮಷ್ಟು ಸಣ್ಣ ಜಾತಿಯೇ ಇಲ್ಲ. ಅದಕ್ಕೋಸ್ಕರ ನಾನು ಎಲ್ಲಿಯೂ ಜಾತಿಯನ್ನು ನಾನು ಹೇಳೋದಿಲ್ಲ. ಆದರೆ ಒಂದು ಅಂಶ ಹಿಂದೆ ಕೂಡ ಇವತ್ತು ಕೂಡ ಧಾರ್ಮಿಕ ಕ್ಷೇತ್ರ ಇರ್ಬೋದು, ಇತರ ಹಳೆಯ ಕಟ್ಟಿನ ಇದು ಜೈನರಿಗೆ ಮತ್ತು ಬಂಟರಿಗೆ ಮಾತ್ರ ಈ ಕರಾವಳಿಯಲ್ಲಿ ಜಿಲ್ಲೆಯ ಅನ್ವಯವಾಗ್ತದೆ. ನಾಗರಾಜ್ ಶೆಟ್ಟಿ ಹೇಳಿದ ಹಾಗೆ ಹಿಂದೆ ಎಲ್ಲ ದೇವಸ್ಥಾನ ಇರ್ಬೋದು ನಮ್ಮ ಎರಡು ಜಾತಿಯ ವಶದಲ್ಲಿತ್ತು. ಇವತ್ತು ಒಂದೊಂದೇ ಇನ್ನೊಬ್ಬರ ಕಡೆ ಹೋಗ್ತಾ ಇದೆ. ಅದನ್ನು ನಾವು ಗಮನಿಸಬೇಕಾಗ್ತದೆ. ಯಾಕೆ ಸಮಾಜದ ಗೌರವ ಅದನ್ನು ಇನ್ನೊಬ್ಬರ ಸುಪರ್ದಿಗೆ ಬಿಡದೆ ನಾವೇ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಒಳ್ಳೆಯದನ್ನುವಂಥ ಮಾತನ್ನು ಇಟ್ಕೊಂಡು ಇವತ್ತು ಬಂಟರಲ್ಲಿ ನಾನು ಒಬ್ಬನನ್ನು ಕರೆಸಿ ನನಗೆ ಒಂದು ಅವಕಾಶ ಕೊಟ್ಟದಾಗಿ ವಂದಿಸಿ, ನಾನು ನಿಮ್ಮ ಸಮಾಜದ ಕಾರ್ಯದಲ್ಲಿ ನಾನು ನೀವು ಕೂಡ ಕೈ ಜೋಡಿಸ್ತೀನಿ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ. ರಾಜೇಂದ್ರನ್ನೇ ಇನ್ನು ನಂಗೆ ಈ ಕಾರ್ಯಕ್ರಮ ಬೈದೇರು ನಂಗೆ ಮಾರ್ಗದರ್ಶನ ಮಲ್ತೇರು. ಎನ್ನ ಕಾರ್ಯಕ್ರಮ ಮುಂಬೈ ಸನ್ಮಾನ ಸರ್ 2013 ಮುಂಬೈಗ್ಲ ಬೈದೇರು. ಎನ್ನ ಯಾನೊಂದು ಬಾರಿ ನಾಗರಾಜನ್ನೇ ನವನೀತನ್ನೇ ಪಂಡಿರುತ್ತೆ ಯಾನ್ ಮಸ್ತ್ ಅರಿಂದಾಗಿ ಪ್ರೀತಿ ಮಲ್ಪನು ಗೌರವವನ್ನಾಗ ಆರು ಸಮಾಜದ ಕಟ್ಟಗಡೆದ ಜನಗಳಿಗೆ ನಾಡ್ದು ಇನ್ನು ಇಡೀ ಒಂಜಿ ಸಮಾಜವು ಬಂಗೋಡಿತ್ತಿನಾಗಲೇ ಒಂದು ಆಶ್ರಯ ಅದು ಎತ್ತೋ 1000 ಲಕ್ಷ ಗಟ್ಟಲೆ ಜನಗಳಿಗೆ ಏನು ಕೆಲಸ ಮಾಡ್ತಂದಿಲ್ಲೇರು. ಇನ್ನು ಈ ಕಾರ್ಯಕ್ರಮ ಬತ್ತಿರ್ಲ ಎರಡು ಪಂಡ್ರಬಲ್ಲಿ ಬಂದಿರು ಆಂಡ ಹೆಂಗೆ ಪಂಪಿನ ಅವಶ್ಯಕತೆ ದೇವನ್ನಾಗ ಬಂಟರ ಸಮಾಜೋಡು ಮಸ್ತ್ ಜನ ದುಡ್ಡು ಕುಲ್ಲೇರು. ಸದಾಶಿವನ್ನೇ ಪ್ರವೀಣನ್ನೇ ರಾಜೇಂದ್ರನ್ನೇ ನೆತ್ತು ಆಂಡ ಮುಲ್ಲ ಬೊಂಬೈ ಕುಡ್ಲಾಡಲು ಕೋಟಿ ಗಟ್ಟಲೆ ತಗೊಳ್ಳೇರು ಅಂಡ್ ₹1 ಈ ಫೆಡರೇಷನ್ ಗುರುಪುಜೇರು. ಇನ್ನು ಬೇತ ಸಮಾಜದಾರಾದ ಇನ್ನು ರಾಜೇಂದ್ರ ಅನ್ನೇ ನಡೆ ಮೆಲ್ಲಕ್ಕೆ ಬಿಟ್ಟು ಬಂದಿರು ಪಂಡ್ರಬಲ್ಲಿ ಬಂದಿರು ದುಂಬಾರ 5 ಲಕ್ಷ ರೂಪಾಯಿ ಕೊಡ್ತೀರಿ. ಇನ್ನು 20 ಲಕ್ಷ ರೂಪಾಯಿ ಕೊರಪೆ ಬಂದು ಅನೌನ್ಸ್ ಮಾಡ್ತೇವೆ. ಇಡೀ ಬಂಟರ ಸಮಾಜ ಪರವಾದ ಫೆಡರೇಷನ್ ಪರವಾದ ಯಾನು ಕಟೀಲ್ದ ಅಮ್ಮಡ ನಾನಾ ತರಗೆ ಆರೋಗ್ಯ ಸಂಪತ್ತು ತಾಕತ್ ಕೋರಡ ಸಮಸ್ಯೆ ಮಲ್ಪರ ಬಂದು ದೇವರ ನಟದು ಅವರಿಗೆ ಮಸ್ತ್ ಮಸ್ತ್ ಕೃತಜ್ಞತೆಯನ್ನು ಸಲ್ಲಿಸೋದು. ಸೊಲ್ಮೇಲು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರರಿಗೆ ಒಂಜಿ ತಾಟಿ ಬಟ್ಟದೊಂದು ಅಭಿನಂದನೆ ನಡು ಮಧ್ಯಾಹ್ನದ ಪುರ್ತು 12 ಗಂಟೆ ಈ ಸಭೆ ಪಂಡಿಸಾತಿಗೆ ಭಾಷಣ ಉಪ್ಪುಂಡು. ಆ ಭಾಷಣನ ಏರಿಕೆಯನ್ನು ಒಂದು ಪೂರ ಸಾಮಾನ್ಯವಾದ ಉಪ್ಪುಂಡು ಅಂಡ್ ಆ ಭಾಷಣಡ್ ಒಂತೆ ಹಾಸ್ಯ ಉಂಡು ಒಂದು ಬಂಡ ಮಾತೆರೆಗ್ಲ ಖುಷಿ ಆಪುಂಡು. ಬೊಕ್ಕ ಭಾಷಣಕ್ಕೆ ಎನ್ನಾಗ ತೆಲ್ಕೆ ಬರ್ಪುಂಡು ಬಂದಾಗ ಬೊಕ್ಕಲ ಖುಷಿ. ಇನ್ನಿತ ವೇದಿಕೆ ಡುಪ್ಪುನೊಂಜಿ ಬಿನ್ನೆ ಒಂಜಿ ಹಾಸ್ಯ ಪ್ರಿಯೆ ಅರ್ನ ಭಾಷಣಕ್ಕೆ ಎಂದು ತೆಲ್ತು ಜಿಡಾಕಲಿಗೆ ಇನಾಮುಂಡು ಒಂದೇನು ಧೈರ್ಯಡ ಬಂಪ ದಯ ಬಂಡ ಅರ್ನ ಭಾಷಣ ಕೇಂದ್ರ ಅನುಭವ ಎತ್ತಿನಾರು. ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ದ ಅಧ್ಯಕ್ಷರಾದ ಸಾವಿರಾರು ಜನಗಳಿಗೆ ಉದ್ಯೋಗ ಕೊಡ್ತೀನಂಚಿನ ಉದ್ಯೋಗದಾತೆಯಾದ ಒಕ್ಕೂಟದ ನಿರ್ದೇಶಕರಾದ ಪುನಃ ಕೆ ಸದಾಶಿವ ಶೆಟ್ರು. ಹಲೋ ಕಟೀಲ್ದ ದುರ್ಗಾ ಪರಮೇಶ್ವರಿ ಅಮ್ಮಗೆ ನಮನ ಮಲ್ತೊಂದು ಅವು ಯಾರು ಪಂಡರಿತೆ ಭಾಷಣ ಏನು ಕಾಮಿಡಿ ಶೋ ಮಲ್ಪೆರೆ ಪೋಂದಿಜ್ಜಿ ಓಲು ಕೆಲವು ಸರ್ತಿ ಆಟೋಮೆಟಿಕ್ ಬರ್ಪುಡು ಸಭೆಟಿತ್ತನ ಮಾತ ಎನ್ನ ಬಂಟ ಮಾಂದವರೆ ఒక ವೇದಿಕೆಡಿತ್ತನ ಮಹಾಗಣ್ಯರೇ ಐಕಳ ಹರೀಶ್ ಅಣ್ಣ ಯಾರಂದ ಬಂಟ ಸಮಾಜದ ಮಾಮಲ್ಲೊಂಜಿ ಚಕ್ರವರ್ತಿ ಯಾರು ಬಂಟ ಸಮಾಜದ
ದಾನಿ ಮಹಾಮಲ್ಲ ಹೃದಯವಂತೆ ಅಂಚನೆ ಏನೇ ಮಾಜಿ ಸಚಿವರುಳ್ಳರು ನಾಗರಾಜ್ ಶೆಟ್ರೆ ಮೊಕ್ಕ ರಾಜೇಂದ್ರ ಕುಮಾರ್ ಒಂಜಿ ರಾಜೇಂದ್ರ ಕುಮಾರ್ ಪೋಯರು ಕೊಡಂಜಿ ರಾಜೇಂದ್ರ ಕುಮಾರ್ ಈರ್ನ ಪಂಜುರ್ಲಿನ ಪುದಾರ್ಡ್ ಈರಿನ ನೆಂಪುಪ್ಪು ನಂಗೆ ಕ್ಯಾಪಲ ಪಂಜುರ್ಲಿ ಇರೇನು ತೂನಗಣೆ ಕಂಚನೆ ಆ ಒಂಜಿ ಪಂಜುರ್ಲಿ ತೋಂದಿನ ಐಕೆ ಸರಿಯಾಯಿನ ಬರಿಟ್ಟಿತ್ತನಾರು ನುಡಿ ಕೊರಿಯರು ಪಂಜುರ್ಲಿನ ನುಡಿ ತಂಜನೆ ನುಡಿ ನಕಲ ಇನ್ಫ್ಲೂಯೆನ್ಸ್ ಆಡಂದಿರೇವಂತೆ ಭಾರಿ ಶೋಕದ ನುಡಿ ಅನ್ನ ಬೊಕ್ಕ ಎಂಕಲನೆ ಕರ್ನಿರೆ ಮೋಹನ್ದಾಸರೆ ಮಾತೆರೆಗಳ ನಮಸ್ಕಾರ ಮಲ್ದೊಂದು ನಾಲ್ ಮಾತೆರೆ ಸೊ ಇಂಥದಿನಟ್ಟು ಈ ಕಾರ್ಯಕ್ರಮ ಈ ಸಮಾರಂಭ ಬರೆಯ ಬಂಡ ಇಂಕ ಭಾರಿ ಖುಷಿ ದಯ ಖುಷಿ ಬಂಡ ಒಂಜಿ ಐಕಳ ಹರೀಶ್ ಅಣ್ಣನ ನೇತೃತ್ವಡು ಆಪನಂಚನ ಈ ಮಹಾಮಲ್ಲ ಒಂಜಿ ಸಮಾಜ ಕಾರ್ಯ ಬಂಟ ಸಮಾಜೋಡು ಬೇತೆ ಬೇತೆ ವಿಂಗಡ ಉಂಡು ಒಂಜಿ ಸೂಪರ್ ರಿಚ್ ಜನಗಳು ಶ್ರೀಮಂತರು ಒಂಜಿ ಮಿಡಲ್ ರಿಚ್ ಸಾಧಾರಣ ಶ್ರೀಮಂತರು ಒಂಜಿ ಕೋಟ್ಯಾಧೀಶರು ಮಹಾಕೋಟ್ಯಾಧೀಶರು ಐದುಕ ಕೋಟ್ಯಾಧೀಶರು ಐದುಕ ಅಪ್ಪರ್ ಮಿಡಿಲ್ ಕ್ಲಾಸ್ ಮಧ್ಯಮ ವರ್ಗದ್ದು ಮಿತ್ತದಾಗಲಿ ಅಕ್ಕೆಲ್ಲ ಸಾಧಾರಣ ಕೋಟ್ಯಾಧೀಶರಿ ಐದುಕ ಮಿಡಲ್ ಕ್ಲಾಸ್ ತೊಂದರೆ ಹೆಚ್ಚಿ ಲಕ್ಷಗಟ್ಟಲೆ ಇನ್ಕಮ್ ಉಂಡು ಐದುಕ ಲೋವರ್ ಮಿಡಲ್ ಕ್ಲಾಸ್ ಐದುಕ ಬಿ ಪಿ ಎಲ್ ಅದು ತೀರ್ಥಾಗ್ತದೆ ಈ ಒಂಜಿ ಸಮಾಜದ ಒಂಜಿ ವಿಂಗಡಣೆ ಉಂಟು ನಮ್ಮೆಟ್ಟು ದುಮ್ಮು ನಮ್ಮೆಟ್ಟಿತ್ತನ ಮಲ್ಲಾಕ್ಲಿ ಪಾಪದಾಕ್ಲಿ ಅಂಚೆತ್ತನೆ ಇತ್ತ ಬೇತೆ ಬೇತೆ ವಿಂಗಡ ಉಂಡು ಅಡ ಈ ಬಂಟ ಸಮಾಜ ಬಂಟ ಸಂಘ ಈ ವಿಂಗಡಣೆ ನನ್ನ ಮಾತು ಒಂಜಿ ಮಲ್ತದೆ ಇತ್ತನಾಕಲ್ನೆದ್ದು ರಿಚ್ ಸೂಪರ್ ರಿಚ್ ದಾಕಲ್ನೆದ್ದು ಒಂಚೂರು ದೆದೊಂದು ತೀರ್ಥ ಬಿ ಪಿ ಎಲ್ ಅಥವಾ ಬಿ ಪಿ ಎಲ್ ತೀರ್ಥದಾಗಲಿ ಮಿತ್ತದಾಗಲಿ ಆರ್ಥಿಕ ಸಂಕಷ್ಟ ಹೊಡಿತನಾಗ್ಲಿಗೆ ಒಂಚೂರು ಸಹಕಾರ ಮಲ್ತದೆ ಈ ಒಂಜಿ ಬ್ರಿಡ್ಜ್ ಕನೆಕ್ಷನ್ ಮಲ್ಪನಂಚಿನ ಒಂಜಿ ಕೆಲಸ ಅವು ಈ ಬಂಟ ಸಮಾಜ ಇತ್ತದ ಸಮಯ ಮಲ್ತೊಂದುಂಡು ಬಡ್ಡ ಭಾರಿ ಒಂಜಿ ಸಂತೋಷದ ವಿಷಯ ದುಂಬು ಬಂಟ ಸಂಘ ಮಾತ್ರ ಖಾಲಿ ಪುದರಿಗೆ ಬಂಟ ಸಂಘ ಅವು ಶುರುವಾತನೇ ಮುಲ್ತದೆ ಈ ಜಾಗ ಇದ್ದೆ ಬಂಟ ಆಯ್ತಾ ನಿಜವಾಯಿನ ಕೆಲಸ ಆ ಬಂಟರ ಸಂಘ ನಮ್ಮ ಹಿರಿಯಾಕಲು ವಾ ಉದ್ದೇಶಡು ಸ್ಥಾಪನೆ ಮಲ್ತೇರ 100 ವರ್ಷಕ್ಕೆ ದುಂಬಾದಕ್ಕೂ ದ್ವೇ ಜಾಗೇಡಾದಕ್ಕೂ ಮಾತ್ರ ಸಂಘಡು ಆಯ್ತಾ ನಿಜವಾಯಿನ ಕಾರ್ಯಕಲಾಪ ಇತ್ತೆ ಒಂದುಂಡು ಈ ಸಂದರ್ಭ ಇತ್ತ ಕೆಲವು ವರ್ಷದಿಂಚಿ ಜಾಗತಿಕ ಬಂಟರನ್ನು ಮಾತಾಡ್ತು ಇತ್ತೆ ಮುರಾನಿ ನಾನು ಪುತ್ತೂರು ಓದಿತ್ತೆ ಶಶಿ ಎಣ್ಣೆಗುಳ್ದೇರು ಮೂಲು ಭಾರಿ ಎಡ್ಡೆ ಕೆಲಸ ಅಂತಂದುಲ್ಲೆ ಪುತ್ತೂರು ಹೋದು 5 ಗಂಟೆದ್ದು ಎಂಕ್ಲೊಂಜಿ 10 ಗಂಟೆ ಉಂಟು ಸ್ಟೇಜ್ ಇರುತ್ತೆ ಎಂಕ್ ಮೂಜಿ ಆರ್ಗನೈಸೇಷನ್ ಮತ್ತು ಬಾರಿ ಎಡ್ಡೆತ್ತನು 3 ಮಿನಿಟ್ ಒರಿಯ ಪಾತಿರ 3 ಮಿನಿಟ್ ಇನ್ನು ಟೈಮ್ ಲಿಮಿಟ್ ಇಜ್ಜದೆ ಎಂಕೊಂಡೆ ಹೀರಾಗಿ ಟೈಮ್ ಲಿಮಿಟ್ ಇಜ್ಜೆ ಅವು ಬಾಕಿದಕ್ಕೆ 3 ಮಿನಿಟ್ ಧನ್ಯವಾದ ಸೊ ಪಾತ್ರನ ವಿಷಯ ಎಂಚಿನ ಬಂಡಾವೆ ಮಾತ ಸೇರಿದಾರೆ ಐಕಲ್ ಹರೀಶನ್ನೇ ಒಳ್ಳೆಯರು ಮಾತನೆಲ್ಲ ಒಟ್ಟು ವಾಡಿನಾರು ಆರಡು ಬಾರಿ ಒಂಜಿ ಎಡ್ಡೆ ಕ್ವಾಲಿಟಿ ಗುಣವಂಡ ಇತ್ತನಾಕಲ್ಡ ಎಂಚದ ಎತ್ತನ್ನು ಎಂಚ ಬಾಟ್ಲಿದೆಲ್ಲ ಪಾಡ್ನು ಇತ್ತನಾಕಲಿನ ಅವಾರೆ ಕರೆಕ್ಟ್ ಆದ ಗೊತ್ತನ್ನು ಎಂಕಲ್ನೆಟ್ ಹಿಂದಿಡು ಅನ್ಪೇರು ಬಾಟಲ್ में उतारना है कैसे बॉटल में उतारना है वो बराबर जानता है हाँ ಒಂಜಿ ಶ್ರೀಮಂತರ ಕನೆಕ್ಷನ್ ಅಕ್ಲ ಎಂಚ ವ್ಯವಹಾರ ಕೂಡ ಎಂಚ ಮಲ್ಪೇರು ಅಕ್ಲ ಎಂಚ ವಸೂಲು ಎಂಚ ಮಲ್ಪೇರು ಹಾಂ ಆಂಡಲ ಆರ್ನ ಆ ಕಲೆ ಯಾವ್ಜಿ ಮಾತ್ರ ಮಾತೆರಡ್ಲ ವಸೂಲು ಬೇರೆ ವಿಚಾರ ಕೆಲವರೇ ಮತ್ಸಿ ಎರಡು ಮಲ್ಪೇರುತ್ತೆ ಸೊ ಅವೊಂಜಿ ಕಲೆ ಉಂಡಾರೆ ಬುಕ್ಕೊಂಜಿ ಬಿ ಪಿ ಎಲ್ದು ಪಾಪದಕ್ಲಿಗೆ ಆರ್ಥಿಕ ಸಂಕಷ್ಟದ ಇತ್ತನಾಗ್ಲಿಗೆ ಒಂಜಿ ಕನೆಕ್ಷನ್ ಅಕ್ಲ ಇಲ್ಲಡೆಪೋದು ಅಕಲ್ನ ಸಮಸ್ಯೆನ ಅರ್ಥ ಮಲ್ದೊಂದು ಅಕ್ಲೆ ಬೋಡಾಪ್ನ ಸಹಕಾರ ಎಂಚಿನ ಬೋರ್ಡು ಐನಿಗೆ ತಂದು ತಿಂಗಳು ಡಿಸ್ಟ್ರಿಬ್ಯೂಟ್ ಮಲ್ದೊಂದುಲ್ಲೆ ನಿಜವಾದ ಎಂಕಿನಿ ಸಂತೋಷ ಆಪಣದ ಉಂಡ ಏನಿ 47 ಲಕ್ಷ ಇಂಥ ದಿನೊಟ್ಟು ಡಿಸ್ಟ್ರಿಬ್ಯೂಟ್ ಮಲ್ದೊಂದುಲ್ಲೇರು ಪಟ್ಟೊಂದುಲ್ಲೇರು ಮಾತೆರೆಗಳ ನಿಜವಾದ ಅಂಡ್ಲ ಗ್ರೇಟ್ ಕೆಲಸ ಭಾರಿ ಮಲ್ಲ ಕೆಲಸ ಆರೆಗೊಂಜಿ ಕ್ಲಾಪ್ ಆಡೋಡೆ
ಈರಿನ ಎಂಕ್ಲ ಈ ಕನೆಕ್ಷನ್ ಬರ್ಪುಜಾತ ಎಂಕ್ಲಿಗೆ ಡೈರೆಕ್ಟ್ ಪಾರಾಪುಜಿ ಇಲ್ಲಿ ಪಾರಾಪುಜಿ ಅಂಡ್ ಆ ಕನೆಕ್ಷನ್ ಒಂಜಿ ಕೆಲಸ ಹಮಲ್ಲ ಕೆಲಸ ಅನ್ನ ನಿಜವಾದ ಅಣ್ಣ ಆರೆಗ್ ಮುಲ್ ನಮ್ಮ ಪೂರ ಪ್ರತ್ಯೇಕ ಘಟಕದ ಪುತ್ತೂರಾಡು ಕಾಸರಗೋಡು ಮಾತ ಬೇತೆ ಬೇತೆ ಪ್ರದೇಶದ ಉಡುಪಿ ಮಾತಾ ಮುಖಂಡರುಳ್ಳೇರು ಬಂಟ್ವಾಳ ಮಾತಾಡ್ಲೇರು ಮಾತೆಲ್ಲ ಇತ್ತದು ಆರೇನು ಸ್ಟ್ರಾಂಗ್ ಮಲ್ಪಡು ಬಲಶಾಲಿ ಮಲ್ಪಡಾರೆ ನಿಕ್ಲ ಒಂಜಿ ಆರ ಕಡಿತ ಪಂಡೇರು ನಿಕ್ಕಲ್ನ ಅಕ್ಲಕ್ಲ ಏರಿಯಾಡ ಏರು ಉಳ್ಳೇರು ಅರ್ಹ ವ್ಯಕ್ತಿಗಳು ಏರೆಗೆ ಅಗತ್ಯ ಉಂಡು ಬೇರೆಗೆ ಸಂಕಷ್ಟುಳ್ಳೇರು ಅಕ್ಲೇನು ಗುರುತಿಸಾದು ಅಕ್ಲೇನು ಆರೆಗೆ ತೆರಿಪಾವನ ಜಾಗತಿಕ ಬಂಡ್ ಸಂಘವು ತೆರಿಪಾವನಂಜಿ ಕೆಲಸ ನಿಕ್ಲು ಮಲ್ಕೊಡು ಪ್ರತಿ ಏರಿಯಾದ ಹೆಡ್ ನಕ್ಲು ಮುಖಂಡರು ಅವು ಮಲ್ತಾಂಡ ಒಂಜಿ ಅವು ಕುಡೊಂಜಿ ಖಾಲಿ ಒಂಜಿ ಸೈಡ್ ಹತ್ತು ಕುಡೊಂಜಿ ಸೈಡ್ಲ ಉಂಡು ಒಂತೆ ಕಂಟ್ರಿಬ್ಯೂಷನ್ ಹಾಕ್ಲಿ ಆರೇ ಕೊರೋಡು ಮಲ್ತದೆ ಅಕ್ಲಕ್ಲ ಏರಿಯಾದ್ದು ಏರಿಯಾಡ ಸಾಧ್ಯತೆ ಉಂಡು ಅಕ್ಲ ಒಂಚೂರು ಗೆತೊಂದು ಆರೆಗೆ ಜಾಗತಿಕ ಬಂಡ್ ಸಂಘ ನಮ್ಮ ಕೊರಂಡ ಐತ ಮುಖಾಂತರ ನಮ್ಮ ಮೆಕ್ಯಾನಿಸಮ್ ಐನ್ ಡಿಸ್ಟ್ರಿಬ್ಯೂಟ್ ಮಲ್ತಾರೆ ಹಾಕೊಂಡು ಐಟ್ ದಾದಾಪುಂಡು ರೆಡ್ ಸೈಡ್ ಇದ್ದಲ್ಲ ನಮ್ಮ ಬಂಡ್ ಜಾಗತಿಕ ಬಂಡ್ ಸಂಘನು ಸ್ಟ್ರಾಂಗ್ ಮಲ್ಪದವ ಅವು ಅಗತ್ಯ ಉಂಡು ನಮ್ಮ ಏನಿ ಬಂಡ್ ಸಂಘಗಳ ಬೇತೆ ಬೇತೆ ಸಾಮಾಜಿಕ ಕಾರ್ಯಕ್ರಮಗಳು ಮಲ್ತೊಂದುಂಡು ಐಟ್ ಜಾಗತಿಕ ಬಂಡ್ ಸಂಘದ ಉಂಡ ಒಂದು ವೆರಿ ಸ್ಪೆಷಲ್ ಅವು ಕೆಲಸ ಮಲ್ಲಕಲ್ಲೇದು ಇತರಕಲ್ದಾಗೆ ತಂದು ಇಜಂದನಕಲೆ ಕೊರ್ಪುನಂಚಿನ ಭಾರಿ ಮಲ್ಲೊಂಜಿ ವಿಶೇಷವಾದ ಕೆಲಸ ಜಾಗತಿಕ ಬಂಡ್ ಸಂಘ ಮಲ್ತೊಂದುಲ್ಲೇರು ಆರ್ನ ಟೀಮ್ ದಾಖಲ ಪೂರ ದಾಖಲೆ ರಿಯಲಿ ಶ್ಲಾಘನೀಯ ಕೆಲಸವು ನಿಜವಾದ ಅಣ್ಣ ನಿಗ್ಲೆ ಸೆಲ್ಯೂಟ್ ನಿಗ್ಲೆ ಎಡ್ಡ ಕೆಲಸ ಮಲ್ತೊಂದುಲ್ಲ ಐನ್ ನನಾತ್ ಇತ್ತೆ 50 ಲಕ್ಷ ಮುಟ್ಟ ಬತ್ತನೆ ತಿಂಗೊಳ್ಡು ನಾನು 1 ಕೋಟಿ ಬಟ್ಟು ಲೆಕ್ಕ ಹೊಡೀರಿ ತಿಂಗೊಳ್ಡು ದೊಡ್ಡಲ್ಲ ಬರಡು ಗೆದಲ್ಲೇ ಮಾತಾಡಲ್ಲ ಇತ್ತನಗಲ್ದ ಕೊರ್ಪುನಕಲ್ದನೆ ಗೆತನ್ನತ್ತು ಕೊರಂದನಕಲ್ದ ಗೌರ್ಮೆಂಟ್ ಒಳ್ಳೆ ಮುಳಿ ಒಳ್ಳೆ ಅಂದ ಗೆದೊಂದು ಬರಲೆ ಮಾತಾಡಲ್ಲ ಗೆತಂದು ಕೊರ್ಪಿನ ಕೆಲಸ ಹಾಕ್ಲಿಕ್ಕೆ ಏನೇನು ಹಾಂ ಮರ್ಯಾದೆ ಉಡುಪಿಜಿ ಮರ್ಯಾದೆ ಉಡುಪಿಜಿ ಸರ್ಕಾರಲ ಗೊರಡಣ್ಣ ಮಾಜಿ ಮಂತ್ರಿಲೆ ನನ್ನ ಮಾಜಿ ಮಾಜನು ಮುಖೈರ್ ಮಂತ್ರಿ ಆಪಾರ ಆ ಟೈಮ್ ಮಲ್ಪಲೆ ಇತ್ತಣ್ಣ ಏನು ಪಂಪಿಜಿರೇಡ ನನ್ನ ಒಂಜಿ ಮಂತ್ರಿ ಆಗಿ ಕೂಡಲೇ ಇರೊಂಚೂರು ಬಂಟ ಸಮಾಜದ ಮಿತ್ತೊಂಜಿ ದೃಷ್ಟಿ ಓಡಿರ್ನ ಎಂಚ ಆ ಪಂಜುರ್ಲಿನ ದೃಷ್ಟಿ ಉಂಡ ಅಂಚೆನೆ ನಿಖಿಲಲ್ಲ ಬೋಡು ಎಂಕ್ಲೆ ಪಂಜುರ್ಲಿ ಇತ್ತಲೆಗ ನಿಖಿಲ್ಲ ರಾಜಕಾರಣಿ ನಾಗರನಲ್ಲ ದೇವರಿರು ಅಂಚಾದ ಪುನಗ ನಿಖಿಲ್ನ ಕೃಪೆ ಬೋಡು ಈ ಬಂಟ ಸಮಾಜ ಉನ್ನತ್ತೆ ಅಂಚಪ್ಪನಾಗ ಅಂದೆ ನಿಜವಾದ ಅಣ್ಣ ಸಮಾಜಡು ಕೆಲವು ಮದ ಕೇಸ್ ಸ್ಟಡಿ ಒಂಜಿ 2 ಕೇಸ್ ಅನ್ನೊಂದು ಕೇಸ್ ಸ್ಟಡಿ ಕೊಡೆ ಯಾನ್ಲ ಬೆಂಗಳೂರು ಪ್ರಕಾಶನಲ್ಲೇ ಯಾನ್ಲ ಬೆಂಗಳೂರದ ಅಧ್ಯಕ್ಷರು ಉಪೇಂದ್ರನ್ನೇ ಕುಲ್ಲೊಂದು ಅವ್ರನ್ನ ಆಫೀಸರ್ ಕುಲ್ಲೊಂದು ಇಂಚನೆ ಪಾತ್ರ ಹೊಂದುತ್ತ ಬಂಟ ಸಮಾಜದ ಸಮಸ್ಯೆಗಳು ಲೈಕ್ ನಮ್ಮದಾದ ಮಲ್ಪೊಲಿನ್ನು ಆ ವಿಷಯಗಳು ಒಂಜಿ ವೃದ್ಧಾಶ್ರಮದ ಬಗ್ಗೆ ಒಂಜಿ ವಿಷಯ ಒತ್ತಲ ಇಟ್ಟು ಅವೊಂಜಿ ಮಲ್ಲ ಸಮಸ್ಯೆ ಅದನ್ನು ಇತ್ತನಕಲ್ಲ ಅಂಚನೆ ಇಜ್ಜಂದನಕಲ್ಲ ಅಂಚನೆ ಜೋಕುಲು ಇತ್ತನಕಲ್ಲ ಅಂಚನೆ ಜೋಕುಲು ಇಜ್ಜಂದನಕಲ್ಲ ಸಮಸ್ಯೆನೆ ನನ್ನ ಐಕೆಂಚಿನ ಮಲ್ಪೊಲಿ ಇದು ಅನ್ಕೊಂಡೊಂಜಿ ವಿಚಾರಗಳು ಕೊಡೆ ಬತ್ತಿತ್ತನು ದುವೇ ಟೈಮ್ ಇಂಕಲವ್ಲು ಅವ್ರನ್ನ ಆಫೀಸರ್ಗಳು ಡಿಸ್ಕಸ್ ಮಾಡ್ದು ಅಂತ ಲೆಕ್ಕೆಂಚಿನ ಮಲ್ಕೊಂಡು ಆರ್ಡ ಕೆಲವು ಯೋಜನೆ ಮಾತ್ರ ಇತ್ತನು ಅವು ಬಂಟ ಸಮಾಜಡು ಹಲವಾರು ಸಮಸ್ಯೆಗಳುಂಡು ಒಂಜಿ ಮದ್ಮೆಗೆ ಮತ ಇರೈತು ದುಡ್ಡು ಕೊರೊಂದುಲ್ಲಾರು ಆಂಡ ಮದ್ಮದ ಜೋಡಿ ಆಪ್ನ ಮಲ್ಲೊಂದು ಸಮಸ್ಯೆ ಆಣುಳ್ಳ ಎತ್ತಲೊಳ್ಳೇರು ಪೊಣ್ಣುಳ್ಳ ಎತ್ತಲೊಳ್ಳೇರು ರೆಡ್ಡೇನು ಕನೆಕ್ಷನ್ ಮಲ್ಪವನೊಂಜಿ ಕೆಲಸ ಅವು ಒಂಜಿ ಮಲ್ಪನ ಭಾರಿ ಅಗತ್ಯ ಉಂಟು ವಿವಾಹಗಳು ಹೆಚ್ಚಿನ ಬೇತೆ ಬೇತೆ ಜಾತಿ ಹಾಕ್ಲಿ ನಾಪಿರಕ್ಕ ಬೇಕೋ ಬೇತೆ ಬೇತೆ ಜಾತಿ ನಾಪಿರಕ್ಕ ಬಂಟ ಸಮಾಜದನೇ ಆವಡು ಬಂಟ ಸಮಾಜ ಬೆಳೆವಡ್ನಾಡ ನಮ್ಮ ಆಂಜೋಕಳ್ಳ ಪುಂಜೋಕಳೇನು ಕನೆಕ್ಷನ್ ಮಲ್ಪವನ ಅಂಚಿನಂಜಿ ವಿವಾಹದ ವೇದಿಕೆ ಅಂಜಿ ಬೋಡು ನಮಕ್ ನಿಜವಾದ ಬೋಡು
ದಯಮಂಡ ಇಜ್ಜಿ ನಮ್ಮ ಫ್ಯಾಮಿಲಿಡ್ ನಾವು ತೊಗೊಂದಿಲ್ಲ ಆನೋಡು ಏತಲ ಒಳ್ಳೆಯರು ನಮ್ಮ ಪುಣ್ಣತ್ತನ ಈಗ ಆಣ ತಿಗೊಂಡು ತಿಗೊಂದಿಚ್ಚಿ ಆಣತ್ತನ ಈಗ ಪುಣ್ಣು ಸರಿ ಆಯ್ನ ತಿಗೊಂದಿಚ್ಚಿ ಇಂದು ಪ್ರತಿ ಏರಿಯನಲ್ಲ ಸಮಸ್ಯೆಯನ್ನು ಐಕೊಂಜಿ ವಿವಾಹದ ಒಂಜಿ ವೇದಿಕೆ ಬೋರ್ಡು ಬಾಂಬೆ ಸಂಘ ಬಂಡ್ ಸಂಘ ಒಂಜಿ ಇತ್ತನೆ ಅವು ಏತ ಆಕ್ಟಿವ್ ಉಂಟು ನಂಗೆ ಗೊತ್ತಿಜ್ಜಿ ಅಂಚನೆ ಒಂಜಿ ನಿಖಿಲ ಜಾಗತಿಕ ಬಂಡ್ ಸಂಘದಲ್ಲ ಐತೊಂಜಿ ವೇದಿಕೆ ಮಲ್ಪಲೆ ಈಗ ದುಡ್ಡು ಕೊಡಂದಿಜ್ಜಿ 6 ಬೋರ್ಡ್ಲ ಚೆಕ್ ನಾಡುಂಡೆ ಮಾತಾರೆ ಇಂಚಿನ ಕೆಲಸ ಮಲ್ಪಲೇರು ಆರೆ ಕಡೆ ಒಂಜಿ ಅಭಿನಂದನಾ ಪತ್ರ ಕೊರಿಯರು ಐಟಾರು ಪತ್ರ ತೂಚಾರು ಅವರನ್ನು ಚೆಕ್ ಉಂಡು ಅಂದಿಟ್ಟು ಆರೆಗೆ ಚೆಕ್ಕೇ ನಾಡು ಯಾರು ಚೆಕ್ ದೀತಾರೆ ಯಾರು ಪ್ರಶ್ನೆ ಬೇತೆ ಯಾರು ದೀಯರು ಅಂದಂದು ಯಾರು ಚೆಕ್ ದೀತೇರು ಬಂದು ಅಂಚಿನ ನುಡಿ ಮಾತ ಬಂಡೇರ ಸುರೋಟು ಧೈರ್ಯೋಡು ಸೊ ಅಂಚಿನ ಹಲವಾರು ಸಮಸ್ಯೆಗಳುಂಡು ಎಂಕ್ ವೈಯಕ್ತಿಕವಾದೆಲ್ಲ ಕೆಲವು ಕೇಸ್ ಬರ್ಪುನು ವೈಯಕ್ತಿಕವಾದ ಒಂದು ಸರ್ತಿ ಅಂಚಿನ ಆಫೀಸಿಗೆ ಒಂಜಿ ಫೋನ್ ಬರ್ತೇನೆ ಒಂಜೇನ ಬಂಟದು ಅಣ್ಣ ಇರೇನು ತಿಕ್ಕೇರುಂಡು ಇಂಕ್ ಮಂಡೆ ದಾದೆಗಪ್ಪ ಅವು ಬಲೆ ಒಂಚೂರು ಸಮಸ್ಯೆ ಉಂಟು ಅಂಚ ಮತ್ತೆ ಕಂಡನಿ ಬಿಡಿದ್ರೆ ರಜಲ್ ಹೋಗ್ತೇನೆ ಪ್ರಾಯದಾಗಲಿ ಒಂದೇ ಏಜ್ ಕಂಡನೆಗೆ ರಿಟೈರ್ಡ್ ಆದ ಒಂದು 70 years ಆದ ಪೋಡು ಮುಖ ಬಿಡಿದಿ ಜಾಸ್ತಿ ಮಾತೇನು ಬಿಡಿದಿ ಅವು ಒಂಜಿ 60+ ಉಪ್ಪು ಆರೆಗ್ಲ 2 ಜನಕ್ಕೆಲ್ಲ ಜಾಬ್ ಇಚ್ಚಿ ಕೆಲಸ ಇಚ್ಚಿ ಈ ಪೊಂಜನ ಪಾಲಿನ ಮಗಲ್ನ ಇಲ್ಲ ಮೆಕ್ಲು ಉಪ್ಪು ಆಯ್ತಾರೆ 8 ಕೊರೊಂದಿತ್ತೇನೆ ಮೆಕ್ಲು ಜೋಕ್ಲಿಚ್ಚಿ 2 ಜನಕ್ಲು ಸಮಸ್ಯೆ ಆಯ್ತು ಮಲ್ಲದುಲೆ ಮಲ್ಲ ಇಲ್ಲದಾಕಲೆ ಈಗೆಲ್ಲ ಉಡುಪಿ ಸೈಡ್ ಹಂಚಿದಾಕಲೆ ಮಲ್ಲ ಇಲ್ಲದಾಕಲೆ ಇತ್ತಾರು ಬಣ್ಲೇಕನೆ ನಾಗರಾಜ ಬಣ್ಲೇಕ ಕೇನೆರೆ ನಮ್ಮ ಬಂಟ್ರನ್ನ ಮರ್ಯಾದೆ ಬಿಡುಪಿಚ್ಚಿ ದೇವಡ್ಲ ಇಲ್ಲಿ ಖರ್ಚಿ ಕರಿಯರೆ ದುಡ್ಡಿಜ್ಜಿ ಉಂತಿರೆ ಇಲ್ಲಿಜ್ಜಿ ಇಲ್ಲಿತ್ತನ ಕಟ್ಟಿರೆ ರೆಂಟ್ಗೂ ಬಾಡಿಗೆ ಕೊರಿಯರೆ ದುಡ್ಡಿಜ್ಜಿ ದಾದ ಅನ್ಪಡು ಪೋದು ಬೀದಿ ಡೇರೆಲ್ಲ ಕೇನೇರ ಬಿಚ್ಚಿ ಬೇರೆಲ್ಲ ಎಜುಕೇಟೆಡ್ ವಿದ್ಯಾವಂತರು ಬೇರೆಲ್ಲ ಕೇನೇರ ಡಾಬಿಚ್ಚಿ ಬತ್ತೇರು ಎನ್ನಾಡೆ ಬತ್ತದ ಪೊಂಜೋ ಬಿಳ್ಪೇರೆ ಶುರು ಅಂತ ಆಮೇಲೆ ದಾದ ಅಣಕ ಇಂಚಿಂಚ ಪೂರ ಕತೆ ಮಂಡ್ಯಾರ ಕೆಲಸ ಇಜ್ಜಿ ಇನ್ಕಮ್ ಇಜ್ಜಿ ಬೊಕ್ಕ ಇಲ್ಲಿಜ್ಜಿ ಇಲ್ಲಿತ್ತನೆಗೆ ಬಾಡಿಗೆ ಕೊರಡು ಪಲಿ ಮಗ ಲಕ್ಕೆನ ಅಂತಲೆ ಬಾಡಿಗೆ ಇಂಕ್ಲು ಬೇತೆ ತಗೊಂಡ್ಲೆ ಅಂದು ಪಂಡದಾಂಡು ಎಂಕ್ಲು ಓಡಿಬೋಡು ಅಂಚಿನ ಸಮಸ್ಯೆ ಎತ್ತಿನ ಹಾಕ್ಲಿಗೆ ಪೋಪು ನೋಡಿ ಯಾವ ಮಂಡ್ಯ ಓಕೆ ನಿಗ್ಲು ಪೋಡಿ ಹೊಡ್ಚಿ 1 ವರ್ಷದ ಕಲ್ನ ಬಾಡಿಗೆದೆಲ್ಲ ಖರ್ಚಿದ ಕೊರ್ದು ಉಡಿಯೆ ಅಪ್ಪಗನೆ ಪೊಲೆ ಸಂತೋಷ ಡುಪ್ಲೇನು 5 ದಿನಾಲ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಬರಂದಿರ್ತಾನೆ ಒಂಜೆಡೆ ಮಂಡ್ಯದಾನ ಇದು ಕಡಪು ಹೊಡ್ಚಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೊಡ್ಚಿ ಆ ದುಡ್ಡು ಮುಗಿನ ನಾನು ಲಂಚಿನ ಬಲ್ಲ ಸಮಸ್ಯೆ ಆಣ ನನ್ನ ತಿಕ್ಲಿ ಕೊಂಚ ಗುಡ್ ಮಾರ್ನಿಂಗ್ ಮಾಡಲಿ ಅವ್ರು ನಾನು ಅಂಚಿನ ಹೋದ ಅವಸ್ಥೆ ಬೊಕ್ಕೊಂಜಿ ಕೊಂಚ ಎಂಕೆಲ್ಲ ಉರ್ದು ಹಂಚಿದ್ದಾರೆ ಅಪ್ಪೆಗೆ ಕ್ಯಾನ್ಸರ್ ಕಂಡನೆಗೆ ಸರಿಯಾದ ಕೆಲಸ ಇಚ್ಚಿ ಇನ್ಕಮ್ ಇಚ್ಚಿ ಅಪ್ಪೆಗೆ ಕ್ಯಾನ್ಸರ್ 2nd ಸ್ಟೇಜ 3rd ಸ್ಟೇಜ್ ಅದನ್ನು ಮಂಡ್ಯರೆ ಅಣ್ಣ మీరు దానిలో ఇది మా ಹೆಲ್ಪ್ ಮಲ್ಪರಂದು ಗೊತ್ತುಂಡು ಅಂಡ ಎನ್ನ ಇಂಚಿನ ಪರಿಸ್ಥಿತಿ ಇಲ್ಲ ಇನ್ಕಮ್ ಇಂಚಿ ದಾಲೆಚ್ಚಿ ಆ ಅಪ್ಪೆಗೆ ಒಂಜಾನ ಟ್ರೀಟ್ಮೆಂಟ್ ಮಲ್ಪಡು ಇಜ್ಜಿನ ಏನು ಬಿಡ್ತು ಬಿಡು ದಾದ ಅನ್ಪಡಿ ಇರ್ಪಣ್ಲೆ ಈಗ ಉತ್ತರ ಇಂಚಿನ ದಾದ ಅನ್ಪಡು ನೀರು ಪಣ್ಲೆ ನಾನು ಟ್ರೀಟ್ಮೆಂಟ್ ಮಲ್ಪಡ ಅದು ಸಯ್ಯರೆ ಬಿಡೋಣ ಮಂಡೆ ಸಯ್ಯರೆ ಬಿಡೋಡು ಚಪ್ಪ ಬದುಕಾಲೆ ನಾನು ಕೊಂಚ 2 ಲಕ್ಷ ಕಡಪಡಿ ಟ್ರೀಟ್ಮೆಂಟ್ ಮಲ್ಪ ಎತ್ತೆ ಹುಷಾರುಳ್ಳೆ ಹಾಂಡೆ ಇಂದು ಕರಿ ವರ್ಷದ ಸಂಗತಿ ಮತ್ತೆ ವಾಪಸ್ ಒಂಜಿ ಮೆಸೇಜ್ ಬರ್ತಾನೆ ಮಗಳಿಗೆ ಸಿಕ್ ಮಗಳಿಗೆ ಅಪೆಂಡಿಕ್ಸ್ ಅದ ನನಗೆ ಸಿವಿಯರ್ ಭಯಂಕರ ಬೇನೆ ಜಪ್ಪುಜಿ ಮಗಳು ಜವಂದಿಜಿ ಮಗಳು ಅಪೆಂಡಿಕ್ಸ್ ಆಪರೇಷನ್ ಆವಡು ಬಂತೇನೆ ಡಾಕ್ಟ್ರು ಪೊಣ್ಣು ತುಡಿಂಪುಂಡು ಮುಳ್ಳು ಬೇನೆ ಆಪರೇಷನ್ ಆವಡು ಅಣ್ಣ 50,000 ಪನ್ಪೇರು ಆಪರೇಷನ್ಗೆ ಎಲ್ಲಿ ಆಸ್ಪತ್ರೆ ಇಲ್ಲ ದಾದವನ್ ಪೊಡು ಇರ್ನೊಂಜಿ ಹೆಲ್ಪ್ ಇತ್ತನ ಎಂಗ್ಲು ಬಚಾವು ಇಜ್ಜಿನ ನಾನು 2 ಗೇನ್ರು ಆವ ಮಲ್ಪಾಲೆ ನಾನು ಓಕೆ ಡನ್ ಮಲ್ಪಾಯರು ಅಪ್ಪೆಲ್ಲ ಮಗಲ್ಲ ಪುಳ್ಳಿಲ್ಲ ಐತೆ ಓಕೆ ಅಂಚಿನ ಮತ್ತ ಪರಿಸ್ಥಿತಿಗಳು ನಮ್ಮ ಬಂಟ ಸಮಾಜಡುಂಡು ನಾವು ಬಂಟ ಸಮಾಜ ತೂಯರೆಡ್ಡೆ ನುಲ್ಲ ಬಂಟರ ಬಂಡ ಭಾರಿ ಸ್ಟ್ರಾಂಗ್ ಕಮ್ಯುನಿಟಿ ಬಲಶಾಲಿ ಆಯ್ನ ಕಮ್ಯುನಿಟಿ ಇತ್ತನ ಸಮಾಜಡು ಬಂಟರ ನಕಲು ಮಂಡ ಟಾಪ್ ಬಂಟರ ನಕಲೆ ಅಂತೆಲ್ಲ ಮಿತ್ತು ನಾವು ಮಾತೇಟ್ಲ ಆಂಡ ನಮ್ಮ ಒಂಜಿ ಸೆಕ್ಷನ್ ಮಸ್ತ್ ಜನ ನಮ್ಮ ಸಮಾಜಡು ಆ ಲೆವೆಲ್ಡುಲ್ಲೇರು ಭಯಂಕರ ಪ್ರಾಬ್ಲಮ್ ಉಳ್ಳೇರು ಒಂಜ ಎಲ್ಲಿಜ್ಜಿ ಸರಿ ಆಯ್ನ ಒಂಜ ಮೆಡಿಕಲ್ ಎಮರ್ಜೆನ್ಸಿ
ದುಡ್ಡು ಟ್ರೀಟ್ಮೆಂಟ್ ಖರ್ಚು ಮಾಡ್ಬೇರೆ ದುಡ್ಡಿಜ್ಜಿ ಅವ್ರು ಲಕ್ಷಗಟ್ಟಲೆ ಎರಡು ಹಳ್ಳಿನ ಮತ್ತು ಐತನಾಗಲೇ ಬೊಕ್ಕ ದಾಲ ಸಂಪಾದನೆ ಇಜ್ಜಿಂಡ ದಿನ ಕರಿಯರೆ ಕಷ್ಟ ವಿದ್ಯಾಭ್ಯಾಸ ಜೋಕಲೆ ಕೊರಿಯರೆ ಅವು ಕಷ್ಟ ಇಂಚಿನ ಮಾತ್ರ ಸಮಸ್ಯೆಗಳು ನಂಚಿನ ನಮ್ಮ ಸಮಾಜಗಳು ಈ ಸಮಾಜನೂ ನಮ್ಮ ಸರಿ ಮಲ್ಪಡಂಡ ಈ ಇತರ ಕಲ್ಡದೆತ್ತದು ಇಂಚಿ ಇಜ್ಜಂದನಕಲಿಗೆ ಒಟ್ಟೋಡು ನೊಂಜಿ ಸೋಷಿಯಲ್ ಇಂಜಿನಿಯರಿಂಗ್ ಸಾಮಾಜಿಕ ಇಂಜಿನಿಯರಿಂಗ್ ಇತರ ಕಲ್ದೆತ್ತದು ಇಜ್ಜಂದನಕಲಿಗೆ ಒಂಚೂರು ಪಟ್ಟಣ ಮಹತ್ ಕಾರ್ಯ ನಾವು ಬಣ್ಣ ದೇವರು ಮೆಚ್ಚುನಂಚಿನ ಕೆಲಸ ಅವು ಇನಿ ಆರು ಮಲ್ತೊಂದಿಲ್ಲ ಮಂಜಿ ಎಂಕ್ಲೇನು ಪತ್ತೊಂದು ಇತ್ತರಗಳೇನು ಪತ್ತೊಂದು ಇಜ್ಜಂದನಕಲ್ನ ಇಲ್ಲಿ ಹೋದು ಅವಳೇ ಸುಲಭದ ಕೆಲಸತ್ತು ಯಾರು ಬಂದ್ಪೇರು ಕೆಲವು ಇಲ್ಲಡೆ ಒಂದಿನ ದಿನ ಎಂಕಲ್ ಪಿದಾಡುವ ನಾಲ್ಕು ಇಲ್ಲಡೆ ಕಾಣೆದ್ದು ಬಯ್ಯ ಮಟ್ಟ ಫೋನಾಗ ಬಯ್ಯನಾಗ ಎಂಕಲಿಗೆ ಶುರುವಾಪನು ಬಂದ್ಪೇರು ಅಂಚಿನ ಪರಿಸ್ಥಿತಿ ಎಂಕಲ್ ತೂಪ ಒಂದು ಬಂಟ ಸಮಾಜಡು ಬಾಕಿದ ಸಮಾಜದ ಬುಡ್ಲೆ ಸುದ್ದಿ ಒಂದು ಬಂಟ ಸಮಾಜದ ಪರಿಸ್ಥಿತಿ ಅಂಚಾದಪ್ಪನಾಗ ಈ ಸಂಘ ಸಂಸ್ಥೆ ನಮಗೂ ಭಾರಿ ಅಗತ್ಯ ನೇನು ಸ್ಟ್ರಾಂಗ್ ಮಲ್ಪನ ನೇನು ಶಕ್ತಿಶಾಲಿ ಬಲಶಾಲಿ ಮಲ್ಪನ ನಮ್ಮ ಕರ್ತವ್ಯ ನಿಜವಾದ ಕರ್ತವ್ಯ ದೇವರ ಮೆಚ್ಚುನಂಚಿನ ಕೆಲಸ ಒಕ್ಕ ನಮ್ಮ ಮಸ್ತ್ ದೈವಸ್ಥಾನ ನಾಗ ಮಾತ ಮಲ್ಪ 5 ಮಲ್ಲ ಕೆಲಸ ಅಂದು ಯಾನ ಅವಳ ಮಲ್ತೊಂದುಲ್ಲೆ ಎಂಕಲ್ಲ ಹೊರಡು ಕೆಲವು ಹಲವಾರು ದೇವರನ ದೈವಸ್ಥಾನ ನಾಗಸ್ಥಾನ ಮಾತೆಲ್ಲ ಮಲ್ತೊಂದಿಲ್ಲ ಇಟ್ಲ ಹೆಲ್ಪ್ ಮಲ್ತೊಂದಿಲ್ಲ ಬಟ್ 5 ಪ್ರಾಮುಖ್ಯವಾದ ಕೆಲಸ ಭಾರಿ ಮಲ್ಲಂಜಿ ದೇವಸ್ಥಾನದ ಕೆಲಸ ಐಕಲ್ ಹರೀಶ್ ಅನ್ನೆ ಮಲ್ತೊಂದಿಲ್ಲ 5 ಮಲ್ಲ ಕೆಲಸ ಹಚ್ಚಿ ದೇವರ ಮೆಚ್ಚುನಂಚಿನ ಕೆಲಸ ಐಕ ಅಣ್ಣ ಇರನ ನಿಜವಾದ ಅಣ್ಣ ಅರೆಗೊಂಜಿ ಮಲ್ಲೊಂಜಿ ಪ್ರಶಸ್ತಿ ಕೊಡು ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಡೆ ತೆಗೆದನ ಚೆಕ್ ಹೊಡಿರಿ ರಾಜ್ಯೋತ್ಸವದಲ್ಲ ಬಚ್ಚಿ ಇರಗ ನ್ಯಾಷನಲ್ ಅವಾರ್ಡ್ ಕೊಡು ನ್ಯಾಷನಲ್ ಅವಾರ್ಡ್ ಪದ್ಮಶ್ರೀ ಎಂದು ಕೊಡಿರಿ ಕೊಡೋರೆ ಪದ್ಮಶ್ರೀಗೆ ನಿಜವಾದ ಅರ್ಹತೆ ಇತ್ತಿನ ವ್ಯಕ್ತಿ ಬಂಡ ಆರು ಐಕಲ್ ಹರೀಶನ್ನೇ 5 ಮಿತಿ ಏರ್ಲಚ್ಚಿ ಅಂಚೆತ್ತನ ಐಕಲ್ ಹರೀಶಣ್ಣ ಇರೆಗ ದೇವರೆಡ್ಡೆ ಆಯುರಾರೋಗ್ಯ ಭಾಗ್ಯಾರೇ ಕೊರಡು ಅವ್ರನ್ನ ಟೀಮ್ ದಾಖಲೆ ಇಲ್ಲ ಕರ್ಣಿರೆ ವಿಶ್ವನಾಥಣ್ಣ ಇರೆಗೆ ದೇವರ ಆಯುರಾರೋಗ್ಯ ಭಾಗ್ಯ ಕೊರಡು ಬನ್ನಿ ಆಯುಷ್ಯ ಕೊರಡು ಎತ್ತಲ ಇರೆಗೆ 100 ವರ್ಷ ಬದುಕಲೇ ಈ ಬಂಟ ಸಮಾಜನ ಮಾತ್ರ ಸರಿ ಅಂತಾರೆ ಅಂಜನೆ ಕರ್ಣಿರೆ ವಿಶ್ವನಾಥಣ್ಣ ಬೊಕ್ಕ ಅಡಪೆರೆ ಮಾತ ಎಂಕಲ್ನ ಜಾಗತಿಕ ಬಂಟ ಸಂಘದ ಒಳ್ತೂರು ಮೋಹನ್ ಸಣ್ಣ ಮಾತೆರೆಗಳ ನೆಕ್ಲೆಗ್ ಆ ಶಕ್ತಿ ಕೊರಡು ಎಂಕಲ್ ಪಿರವದುಲ್ಲ ಬೊಕ್ಕ ಪ್ರಾದೇಶಿಕ ದಾಖಲೆ ಮಾತೊಂಚೂರು ಎಡ್ಡೆ ಸ್ಟ್ರಾಂಗ್ ಉಳ್ಳೇರು ಜನಕ್ಕಳು ನಮ್ಮ ಪ್ರಾದೇಶಿಕ ದಾಖಲೆ ಏನಕೋಡೆ ಬ್ಯಾಂಗ್ಳೂರು ಟೀಮ್ ವೆರಿ ಗ್ರೇಟ್ ನಿಜವಾದ ಗ್ರೇಟ್ ಟೀಮ್ ಈತ್ ಅತಿಥಿ ಸತ್ಕಾರ ಬ್ಯಾಂಗ್ಳೂರು ಬಂಡ ಆತ್ಮಲ್ಲ ಎಡ್ಡೆ ಕೆಲಸ ಅಂತಂದ್ರೆ ಅಂಚಾದಪ್ಪನಾಗ ಬಂಟ ಸಂಘವನ್ನು ಸ್ಟ್ರಾಂಗ್ ಮಲ್ಪಡು ಬಂಟ ಸಮಾಜವನ್ನು ಸ್ಟ್ರಾಂಗ್ ಮಲ್ಪಡ ಬಂಟ ಸಂಘವನ್ನು ಸ್ಟ್ರಾಂಗ್ ಮಲ್ಪಡು ಜಾಗತಿಕ ಬಂಟರ ಸಂಘವನ್ನು ನನಾತ್ ಸ್ಟ್ರಾಂಗ್ ಮಲ್ಪಡು ತಿಂಗಳಿಗೆ 1 ಕೋಟಿ ಅಣ್ಣ ಪಟ್ಟೋಡಿ 5 ಕೈರೇ ಪದ್ಮಶ್ರೀ ಅವಾರ್ಡ್ ಅಂಚ ಏರೇರು ಉಳ್ಳಾರು ಕಷ್ಟೊಡಿತ್ತಿನಾಕ್ಲೆಗ್ ದೇವರು ಆ ಪಂಜುರ್ಲಿ ನಮ್ಮನ ಪಂಜುರ್ಲಿ ಇಲ್ಲ ನುಮಾದಿಲ್ಲ ಬೊಕ್ಕ ಕಲ್ಲೊಟ್ಟಿ ನಮ್ಮ ದೈವದೇವರು ನಾಗದೇವರು ನಮ್ಮ ಅಪ್ಪೆ ನಿಖಲಿಗೆ ಆಶೀರ್ವಾದ ಕೊರತು ನಿಖಲ್ನ ಸಕಲ ಸಂಕಷ್ಟ ದೂರ ಮಲ್ಪಡೆ ಪಂಡದು ಈಗ ಮಲ್ತಂದು ಇದನ್ನು ರಡ್ಡು ಪಾತ್ರೆ ಮುಗಿಪೇನ ಇತ್ಯಾವ ಬಂದಿಲ್ಲ ಇನ್ನಿತ ಕಾರ್ಯಕ್ರಮ ಮುಲ್ಕಿ ಬಂಟರ ಸಂಘದ ಗುರುಕಾರ್ ಸಂತೋಷ್ ಶೆಟ್ಟರ್ ಬೈದೇರು ಅವ್ರನ್ನ ಉಪಸ್ಥಿತಿನ ಗೌರವಾಧ್ಯಕ್ಷರಿಗೆ ಸ್ವಾಗತ ಅಂಚನೆ ಎಕ್ಕಾರು ಬಂಟರ ಸಂಘದ ರತ್ನಾಕರ್ ಶೆಟ್ಟರ್ ವಿಟ್ಲ ಬಂಟರ ಸಂಘದ ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ಸುರತ್ಕಲ್ ಬಂಟರ ಸಂಘದ ಗುರುಕಾರೆ ಸುಧಾಕರ್ ಪೂಂಜೇರೆ ಅಶೋಕ್ ಶೆಟ್ಟಿ ಬೆಳ್ಳಂಪಳ್ಳಿ ಬಂಟರ ಸಂಘ ಮನೋಹರ್ ಶೆಟ್ಟಿ ತೋನ್ಸೆ ಬಂಟರ ಸಂಘ ನಾಗೇಶ್ ಶೆಟ್ಟಿ ಕಂಕನಾಡಿ ವಲಯ ಬಂಟರ ಸಂಘದ ಗುರುಕಾರ ರಾಜ್ಕುಮಾರ್ ಶೆಟ್ಟಿ ಜಪ್ಪು ಬಂಟರ ಸಂಘ ಜಗದೀಶ್ ಶೆಟ್ಟಿ ಈರಾ ಕಂಕನಾಡಿ ವಲಯದ ಮಾಜಿ ಅಧ್ಯಕ್ಷರು ರಾಮಚಂದ್ರ ಆಳ್ವೇರ್ ಪ್ರೀತಿದ ಸ್ವಾಗತ ಬಂದುಲೆ ವೇದಿಕೆ ಡುಪ್ಪುನಂಚಿನ ಬಿನ್ನೆರೆಗೆ ಗೌರವ ಮಲ್ತದೆ 5 ಬೊಕ್ಕ ಸಾಧಕರಿಗೆ ಸನ್ಮಾನ ಇರಿತ ಲೇಸದ ಭಿನ್ನಾದಿಗೆ ಮಿನಿಟುಪ್ಪುನ ಕೆ ಸದಾಶಿವ ಶೆಟ್ರೇನೆ ಗುರುಕಾರ ಸದಾಶಿವ ಶೆಟ್ರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಗೌರವಾಧ್ಯಕ್ಷರ ಯಕ್ಷಧ್ರುವ ಪಟ್ಲ ಸಂಭ್ರಮ
ಅಡ್ಯಾರ್ ಗಾರ್ಡನ್ ಮೇ ತಿಂಗೊಲ್ದ ರಾಜೇಂದ್ರ ಶೆಟ್ರೆ ಹುಬ್ಬಳ್ಳಿ ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ಸ್. ಸೊಲ್ಮೇಲು ಇತಿ ಒಂತೆ ಪೊರ್ತರು ನಮ್ಮೊಟ್ಟಿಗೆ ಕೆ ಜಯಪ್ರಕಾಶ್ ಹೆಗ್ಡೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಆರು ನಮ್ಮೊಟ್ಟಿಗೆ ಸೇರೋಣ್ರೆ ಉಳ್ಳೇರು ಬಂದುಲೆ ಸಾರತ್ತ ವರ್ಮನೊತ್ತ 18ನೇ ಇಸವಿಡ್ ಸೆಪ್ಟೆಂಬರ್ 1ನೇ ತಾರೀಕಿಗೆ ಒಡಿಪುಡು ವಿಶ್ವ ಬಂಟರ ಸಮ್ಮೇಳನ ನಡೆದಿತ್ತು. ಐಕಳ ಹರೀಶ್ ಶೆಟ್ಟನ ಒಂದು ಪರಿಕಲ್ಪನೆದ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ನೆಲೆಯಲ್ಲಿ ನಡೀತಿನ ಆ ಕಾರ್ಯಕ್ರಮ ಇನಿ ಆ ಸನ್ಮಾನಿತರ್ನ ಸನ್ಮಾನ ಪತ್ರಡ್ ಅಕೆಲ್ನ ಸಾಧನೆ ದೆಂಗುದುಂಡು ಅಕೆಲ್ನ ಪೊಲಬು ಮಲ್ಪರೆ ನಮ್ಮ ಬಂಟ ಸಮಾಜಡ್ ಡಾಕ್ಟರೇಟ್ ಪಡೆಯಿನಂಚಿನ ಮೂಜಿ ಸಾಧಕಿನಕುಲು ಬರ್ಪೇರು. ಅಕುಲು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ನಿರೂಪಕಿನಕುಲಾದ ಉಪನ್ಯಾಸ ಕೊರ್ಪಿನ ಸಾಮರ್ಥ್ಯ ಉಪ್ಪುನಕುಲಾದ ಕಾರ್ಯಕ್ರಮ ನಿರ್ವಹಣೆ ಮಲ್ಪುನ ಒಂಜಿ ಚಮತ್ಕತಿ ಉಪ್ಪುನಕುಲು ಡಾಕ್ಟರ್ ಮಂಜುಳಾ ಶೆಟ್ಟಿ, ಡಾಕ್ಟರ್ ಪ್ರಿಯಾ ಹರೀಶ್, ಡಾಕ್ಟರ್ ಸುಧಾ ರಾಣಿ ಮಕ್ಕಳು ಮೂವೇರು ನಮ್ಮ ಮುಕ್ಕಾಲ್ ದಿನಕ್ಕೆಲ್ಲ ಸನ್ಮಾನ ಪತ್ರ ವಾಚನ ಮಲ್ಪರೆ ಬರ್ಪೇರು. ಬೊಕ್ಕ ಗ್ರೂಪ್ ಫೋಟೋ ಟು 13 ಮುಕ್ಕಾಲ್ ದಿನಕ್ಕೆಲ್ಲ ಒಟ್ಟಿಗೆ ಕುಲ್ಲಾದ ಒಂಜಿ ಸಾಮೂಹಿಕ ಫೋಟೋ ತೆಪ್ಪಿನ ವ್ಯವಸ್ಥೆ ಉಂಡು. ಆರಂಭಡೆ ಶ್ರೀಧರ್ ಶೆಟ್ಟಿ ಪಾಲಡ್ಕ ಅಲ್ಲಿನ ಗೌರವಪೂರ್ವಕವಾದ ವೇದಿಕೆಗೆ ಎದುಕೊಂಡೊಂದುಲ್ಲ ಡಾಕ್ಟರ್ ಸುಧಾ ರಾಣಿ ಅರ್ನ ಸನ್ಮಾನ ಪತ್ರ ವಾಚನ ಮಲ್ಪರು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ದಿನಾಂಕ 3/5/2022 ಬಣ್ಸ್ ಹಾಸ್ಟೆಲ್ ಬಳಿಯ ಅಮೃತೋತ್ಸವ ಕಟ್ಟಡದಲ್ಲಿ ಜರುಗಿದ ಸಮಾರಂಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಶ್ರೀ ಶ್ರೀಧರ್ ಶೆಟ್ಟಿ ಪಾಲಡ್ಕ 86 ವರ್ಷ ಕೊಡಮಣಿತ್ತಾಯ ಮುಕ್ಕಾಲ್ದಿ ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಶ್ರೀ ದೊಡ್ಡಣ್ಣ ಶೆಟ್ಟಿ ಹಾಗೂ ಸೇಸಿ ದಂಪತಿಗಳ ಸುಪುತ್ರರಾಗಿ ಜನಿಸಿರುವ ತಾವು ಉಲ್ಲಾಯ ದೈವ, ಮೂಲ ಮಹಿಷಂದಾಯ ಕೊಡಮಣಿತ್ತಾಯ, ಕುಕಿನಂತಾಯ, ಕಾಂತೇರಿ ಧೂಮಾವತಿ, ಸರಳ ಧೂಮಾವತಿ, ಲೆಕ್ಕೆಸಿರಿ, ಪಿಲಿಚಂಡಿ, ಪಂಜುರ್ಲಿ ಮೊದಲಾದ ದೈವಾರಾಧನೆಗೆ ಮೂಲ್ಯಾದಿಗೆಯಾಗಿ ಕೊಡಮಣಿತ್ತಾಯ ದೈವಕ್ಕೆ ಮುಕ್ಕಾಲ್ದಿಯಾಗಿ ಕಳೆದ 59 ವರ್ಷಗಳಿಂದ ಶ್ರದ್ಧಾ ಭಕ್ತಿಯಿಂದ ಸದಾ ದೈವಗಳ ಸೇವೆಯಲ್ಲಿ ತೊಡಗಿಸಿಕೊಂಡು ಜನಮಾನಿತರಾಗಿರುವ ತಾವು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಎಂದರೆ ಅತಿಶೋಕ್ತಿಯಲ್ಲ. ತಮ್ಮ ಸೇವೆಯನ್ನು ಗುರುತಿಸಿ ಲಯನ್ಸ್ ಕ್ಲಬ್ ಮುಣ್ಕೂರು, ಕಡಂದಲೆ ಮಂಗಳೂರಿನ ಸಂಸ್ಕಾರ ಭಾರತಿ, ಜೆಸಿಐ ಮುಣ್ಕೂರು ಹಾಗೂ ಇನ್ನು ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿರುತ್ತಾರೆ. 86 ವರ್ಷ ಪ್ರಾಯದ ತಾವು ಮಡದಿ ಜಲಜಾ ಶೆಟ್ಟಿ 3 ಗಂಡು ಮಕ್ಕಳು, 1 ಹೆಣ್ಣು ಮಗಳನ್ನು ಪಡೆದಿದ್ದು ಪಾಲಡ್ಕ ಗ್ರಾಮದ ಮುಕ್ಕಾಲ್ದಿ ಮನೆಯಲ್ಲಿ ತುಂಬು ಜೀವನವನ್ನು ನಡೆಸುತ್ತಿದ್ದೀರಿ. ತಾವು ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಕೃಷಿ ಕ್ಷೇತ್ರದಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಪ್ರಗತಿಪರ ಕೃಷಿಕರಾಗಿ ಎಲ್ಲರಿಗೂ ಮಾದರಿಯಾಗಿರುತ್ತೀರಿ. ಅನೇಕ ಮಂದಿ ಗುತ್ತು ಮನೆತನದವರಿಗೆ ಗಡಿ ಪ್ರದಾನ ಹಾಗೂ ದೈವದ ಪಾತ್ರೆಗಳಿಗೆ ಎಣ್ಣೆ ನೀಡಿ ಮುಕ್ಕಲ್ದಿ ಪ್ರದಾನ ಮಾಡಿರುತ್ತೀರಿ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ದೈವದ ಮುಕ್ಕಾಲ್ದಿಯಾಗಿ ನಿಮ್ಮ ಸೇವೆಯನ್ನು ಗುರುತಿಸಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ತಮ್ಮನ್ನು ಸನ್ಮಾನಿಸುತ್ತಿದೆ. ಕರ್ನಿರೆ ವಿಶ್ವನಾಥ ಶೆಟ್ಟಿ ಉಪಾಧ್ಯಕ್ಷರು, ಜಯಕರ ಶೆಟ್ಟಿ ಇಂದ್ರಾಳಿ ಗೌರವ ಪ್ರಧಾನ ಕಾರ್ಯದರ್ಶಿ, ಉಳ್ತೂರು ಮೋಹನದಾಸ ಶೆಟ್ಟಿ ಗೌರವ ಕೋಶಾಧಿಕಾರಿ, ಸಂಕಬೈಲು ಸತೀಶ್ ಅಡಪ ಜತೆ ಕಾರ್ಯದರ್ಶಿ, ನಿರ್ದೇಶಕರು, ಮಹಾಪೋಷಕರು, ಪೋಷಕರು ಹಾಗೂ ಕಾರ್ಯಕಾರಿ ಸಮಿತಿ ಕರಿಂಜೆ ಅರೇನೆ ಪ್ರೀತಿಪೂರ್ವಕವಾದ ವೇದಿಕೆಗೆ ಎದುಕೊಂಡೊಂದುಲ್ಲ 81 ವರ್ಷದ ಜವಣೆ ಅರ್ನ ಪೊಲಬುನು ಡಾಕ್ಟರ್ ಮಂಜುಳಾ ಶೆಟ್ಟಿ ಮಲ್ಪೇರು. ಶ್ರೀ ಪೂವಪ್ಪ ಶೆಟ್ಟಿ ಕರಿಂಜೆ ಕೊಡಮಣಿತ್ತಾಯ ಮೊಕ್ಕಾಲ್ದಿ, ಶ್ರೀ ಮಂಜಪ್ಪ ಶೆಟ್ಟಿ ಹಾಗೂ ಶ್ರೀಮತಿ ನರ್ಸಿ ಶೆಟ್ಟಿ ದಂಪತಿಯ 6 ಮಕ್ಕಳ ಪೈಕಿ 2ನೇಯವರಾಗಿ ಜನಿಸಿದ ತಾವು ತಂದೆಯ ನಂತರ ಮುಕ್ಕಾಲ್ದಿಯಾಗಿ ದೈವದ ಸೇವೆಯನ್ನು ಮುಂದುವರಿಸುತ್ತಾ ಬಂದಿರುತ್ತೀರಿ. ತಾವು 22ನೇ ವರ್ಷದ ಯೌವನಾವಸ್ಥೆಯಲ್ಲಿ ಮಾರೂರು ಹೊಸಂಗಡಿ ಅರಮನೆಯ ದಿವಂಗತ ಪಾಂಡ್ಯಪ್ಪ ಅರಸರ ಕಾಲದಲ್ಲಿ ಅರಮನೆಯ ಪಟ್ಟದ ಮಂಚದಲ್ಲಿ ದಿವಂಗತ ಪಾಂಡ್ಯಪ್ಪನವರ ಅಮೃತ ಹಸ್ತದಿಂದ ಬೂಲ್ಯವನ್ನು ಪಡೆದಿರುತ್ತೀರಿ. ಅರುವ, ಪಾಡ್ಯರಬೆಟ್ಟು, ಏಕ್ಕಾರು, ಮಿಜಾರು, ತೋಡಾರು, ಹೊಸಬೆಟ್ಟು, ಶಿಬರೂರು, ಮುದ್ರಾಡಿ, ನಾಯರ್ ಪದವು, ಪುಚ್ಚಮೊಗರು, ಇರುವೈಲು, ತೆಳ್ಳಾರು, ಲಾಯ್ಲ, ಕೊಪ್ಪೆ ಪದವು, ಧರ್ಮಸ್ಥಳ, ಪಟ್ರಮೆ,
ಉಪ್ಪಿನಂಗಡಿ, ಮಾಳ, ಕೆರುವಾಸೆ, ಅಂಡೇಲು ಹಾಗೂ ಇನ್ನಿತರ ಹಲವಾರು ಕಡೆಗಳಲ್ಲಿ ಕೊಡಮಣಿತ್ತಾಯ ದೈವದ ಪಾತ್ರಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತೀರಿ. 81 ವರ್ಷದ ಇಳಿ ವಯಸ್ಸಿನಲ್ಲಿಯೂ ದೈವದ ಸೇವೆಯನ್ನು ಮಾಡುತ್ತಿರುವ ತಾವು ಪತ್ನಿ ಜಾನಕಿ ಹಾಗೂ 5 ಹೆಣ್ಣು ಮಕ್ಕಳೊಂದಿಗೆ ಸುಖಮಯ ಜೀವನ ನಡೆಸುತ್ತಿದ್ದೀರಿ. ತಮ್ಮ ಸೇವೆಯನ್ನು ಗುರುತಿಸಿ ಚೈತನ್ಯ ಯುವಕ ಮಂಡಲ ಹೊಸಬೆಟ್ಟು, ಮೂಡಬಿದ್ರೆ, ಶ್ರೀ ಗಣೇಶ ಸೇವಾ ಟ್ರಸ್ಟ್ ಕಲ್ಲಬೆಟ್ಟು, ಕರಿಂಜೆ, ಮಾರೂರು ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕವನ್ನು ನೀಡಿ ಗೌರವಿಸಿವೆ. ತಮ್ಮ ಸೇವಾವಧಿಯಲ್ಲಿ ಅನೇಕ ಗುತ್ತು ಮನೆತನದವರಿಗೆ ಗಡಿ ಪ್ರದಾನ ಹಾಗೂ ಎಣ್ಣೆ ನೀಡಿ ಅನೇಕ ಮಂದಿಗೆ ಮುಕ್ಕಾಲ್ದಿ ಪ್ರದಾನ ಮಾಡಿರುತ್ತೀರಿ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ದೈವದ ಮುಕ್ಕಾಲ್ದಿಯಾಗಿ ನಿಮ್ಮ ಸೇವೆಯನ್ನು ಗುರುತಿಸಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ತಮ್ಮನ್ನು ಸನ್ಮಾನಿಸುತ್ತಿದೆ. ಮೇರೆ ಮುಕ್ಕಾಲ್ದಿ ಮಾತ್ರ ಕಂಬಳ ಕ್ಷೇತ್ರಡ್ಲ ಎರ್ಲೆನ ಯಜಮಾನರಾದ ಮೆನಕಿದಿನಾರು ಅರ್ನ ಮಗೆ ಕಂಬಳದ ಓಟಗಾರೆ ಡಾಕ್ಟರ್ ಪ್ರಿಯಾ ಹರೀಶ್ ಅರ್ನ ಅಭಿನಂದನಾ ಪತ್ರವನ್ನು ವಾಚನ ಮಲ್ಪಿವೆ. ಶ್ರೀ ಲಾಡಿ ಅಣ್ಣು ಶೆಟ್ಟಿ ಕೊಡಮಣಿತ್ತಾಯ ಮುಕ್ಕಾಲ್ದಿ ಅವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಶ್ರೀ ಸುಂದರ ಶೆಟ್ಟಿ ಹಾಗೂ ಶ್ರೀಮತಿ ಶೀಲಾ ಶೆಟ್ಟಿಯವರ ಸುಪುತ್ರರಾಗಿ ಜನಿಸಿದ ತಾವು ತನ್ನ ಕಿರಿಯ ವಯಸ್ಸಿನಲ್ಲಿ ದೈವದ ಮುಕ್ಕಾಲ್ದಿಯಾಗಿ ಸೇವೆ ಮಾಡುವ ಕೈಂಕರ್ಯ ಪ್ರಾರಂಭಿಸಿ ಶ್ರದ್ಧಾ ಭಕ್ತಿಯಿಂದ ಮುಂದುವರಿಸಿ 76 ವರ್ಷ ಪ್ರಾಯ ವಯಸ್ಸಿನಲ್ಲಿಯೂ ಬಹಳ ಯುವ ಸ್ಫೂರ್ತಿಯಿಂದ ಕೊಡಮಣಿತ್ತಾಯ ಮುಕ್ಕಾಲ್ದಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಮಾರ್ನಾಡು ಗುತ್ತು ಕೊಡಮಣಿತ್ತಾಯ ಕ್ಷೇತ್ರದಲ್ಲಿ ಎಣ್ಣೆ ನೀಡಿ ಮುಕ್ಕಾಲ್ದಿ ಪ್ರದಾನ ಪಡೆದಿರುವ ತಾವು ಸುಮಾರು 50 ವರ್ಷಗಳಿಂದ ಬಂಟ್ವಾಳ, ಬೆಳ್ತಂಗಡಿ, ಉಡುಪಿ, ಮಂಗಳೂರು ಹೀಗೆ 4 ತಾಲೂಕುಗಳಲ್ಲಿ ದೈವಾರಾಧಕರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ತಾವು ಸುಮಾರು 60 ಗುತ್ತಿನ ಮನೆಗಳಲ್ಲಿ ಬಂಟ ಹಾಗೂ ಜೈನರಿಗೆ ಸೇರಿ ಒಟ್ಟು 60 ಜನರಿಗೆ ಗಡಿ ಪ್ರದಾನ ಮಾಡುತ್ತೀರಿ ಹಾಗೂ ಸುಮಾರು 50 ಜನರಿಗೆ ಎಣ್ಣೆ ನೀಡಿ ಪಾತ್ರಿಗಳನ್ನಾಗಿ ಮಾಡಿರುತ್ತೀರಿ. ಉತ್ತಮ ಕೃಷಿಕರಾಗಿ, ಕಂಬಳ ಪ್ರಿಯರಾಗಿ ಓಟದ ಕೋಣಗಳನ್ನು ಬಹಳಷ್ಟು ವರ್ಷ ಕಾಲ ಸಾಕಿ ಸಲಹಿ ಗುರುತಿಸಿಕೊಂಡಿರುವ ತಾವು ಹಲವಾರು ಪಾರಿತೋಷಕಗಳನ್ನು ಪಡೆದಿರುತ್ತೀರಿ. ಪ್ರಸ್ತುತ ತಾವು ಪತ್ನಿ ಪದ್ಮಾವತಿ ಹಾಗೂ ಓರ್ವ ಗಂಡು ಮಗ ಹಾಗೂ 2 ಹೆಣ್ಣು ಮಕ್ಕಳೊಂದಿಗೆ ಪ್ರಾಂತ್ಯ ಗ್ರಾಮದ ಲಾಡಿಯಲ್ಲಿರುವ ಅನುಗ್ರಹ ನಿವಾಸದಲ್ಲಿ ಸುಖಿ ಜೀವನ ನಡೆಸುತ್ತಿದ್ದೀರಿ. ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ, ಬಾಚುಕೆರೆ ಸರಪಾಡಿ, ಶ್ರೀ ಕೊಡಮಣಿತ್ತಾಯ, ವ್ಯಾಘ್ರ ಚಾಮುಂಡಿ, ಅಣ್ಣಪ್ಪ ಪಂಜುರ್ಲಿ ಕ್ಷೇತ್ರ, ನಡ್ಯೋಡಿಗುತ್ತು, ಮೂಡ, ನಡುಗೋಡು ಗ್ರಾಮ, ಬಂಟ್ವಾಳ, ಶ್ರೀ ಕೊಡಮಣಿತ್ತಾಯ ದೇವಸ್ಥಾನ, ಬ್ರಹ್ಮಶ್ರೀ ಭೈರಕ್ಕಳ ಗರಡಿ, ಶ್ರೀ ಕ್ಷೇತ್ರ ತೋಡಾರು, ಮಿಜಾರು ಹಾಗೂ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ತಾವು ಸನ್ಮಾನ ಪಡೆದಿರುತ್ತೀರಿ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ದೈವಾರಾಧನಾ ಕ್ಷೇತ್ರದಲ್ಲಿ ಕಟ್ಟುಕಟ್ಟಳೆಗಳಿಗೆ ಕುಂದುಕೊರತೆ ಬಾರದಂತೆ ದೈವದ ಮುಕ್ಕಾಲ್ದಿಯಾಗಿ ತನ್ನ ಕರ್ತವ್ಯ ನಿರ್ವಹಿಸುತ್ತಿರುವ ನಿಮ್ಮ ಸೇವೆಯನ್ನು ಗುರುತಿಸಿ ಜಾಗತಿಕ ಬಂಟ ಸಂಘಗಳ ಒಕ್ಕೂಟವು ತಮ್ಮನ್ನು ಸನ್ಮಾನಿಸುತ್ತಿದೆ. ಪದ್ಮನಾಭ ಶೆಟ್ಟಿ, ಮಲಾರುಬೀಡು, ಡಾಕ್ಟರ್ ಸುಧಾರಾಣಿ ಅಭಿನಂದನಾ ಪತ್ರ ವಾಚನ ಮಾಡಿದ್ದಾರೆ. ಶ್ರೀ ಪದ್ಮನಾಭ ಶೆಟ್ಟಿ, ಆನೆಯಾಲಗುತ್ತು, ಮಲಾರಬೇಡು, ಮಲರಾಯಿ ದೈವದ ಮುಕ್ಕಾಲ್ದಿ ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರೋಪೊಡಿ ಗ್ರಾಮದ ಪ್ರತಿಷ್ಠಿತ ಆನೆಯಾಲಗುತ್ತು ಮನೆಯಲ್ಲಿ ಶ್ರೀ ಸಂಜೀವ ಶೆಟ್ಟಿ ಕುರಿಯಗುತ್ತು ಹಾಗೂ ಶ್ರೀಮತಿ ರತ್ನಾವತಿ ಮಲಾರಬೇಡು ದಂಪತಿಗಳ ಪುಣ್ಯಗರ್ಭದಲ್ಲಿ 1959 ಇಸವಿಯಲ್ಲಿ ತಾವು ಜನಿಸಿರುತ್ತೀರಿ. ಮೂಲತಃ ಪ್ರಗತಿಪರ ಕೃಷಿಕರಾಗಿದ್ದು ಶ್ರೀಮತಿ ವಾರಜ ಶೆಟ್ಟಿಯವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಓರ್ವ ಗಂಡು ಹಾಗೂ ಓರ್ವ ಹೆಣ್ಣು ಮಗಳನ್ನು ಹೊಂದಿದ್ದು ಸುಖಿ ಸಂಸಾರ ನಡೆಸುತ್ತಿದ್ದೀರಿ. ತಮ್ಮ ಜೀವನದ ಮಹಾಭಾಗ್ಯವೆಂಬಂತೆ ದೈವದ ಪಾತ್ರಿಯಾಗುವ ಅವಕಾಶವೊಂದು 25 ವರ್ಷಗಳ ಹಿಂದೆ ಅಂದರೆ 10 ಏಪ್ರಿಲ್ 1997 ಸಾಲೆತ್ತೂರು ಗ್ರಾಮದ ಆದಿಮಲಾರು ಮನೆತನದ ಶ್ರೀ ಮಲರಾಯಿ ದೈವದ ಮುಕ್ಕಲ್ದಿಯಾಗಿ ನಿಯುಕ್ತಿಯಾಗುವ ಮೂಲಕ ದೈವಿ ಸಂಕಲ್ಪದಂತೆ ಸಾಕಾರಗೊಂಡಿತ್ತು. ಇದನ್ನು ಹಿರಿಯರ ಹಾಗೂ ದೈವಗಳ ಆಶಯದಂತೆ ಪ್ರಾಮಾಣಿಕವಾಗಿ ಪಾಲಿಸುತ್ತಾ ಬಂದಿರುವ ತಾವು ತಮ್ಮ ಕಾರ್ಯಬದ್ಧತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಎಲ್ಲ ಭಕ್ತರಿಗೆ ದೈವದ ಮೇಲೆ ಭಕ್ತಿ, ನಂಬಿಕೆ ಹುಟ್ಟುವಂತ ನಿಮ್ಮ ದೈವಿ ನಿಮಿತ್ತ ನುಡಿಗಟ್ಟು ದೈವ ಪಾತ್ರಿಗಳಲ್ಲಿ ವಿಶೇಷವೇ ಸರಿ. ತಮ್ಮ ಮುಂದಾಳುತನದಲ್ಲಿ ರಾಮಣ್ಣ ಪಕ್ಕಳ, ಸದಾಶಿವ ಆಳ್ವ ಹಾಗೂ ಮಹಾಬಲ ಶೆಟ್ಟಿ ಅವರಿಗೆ ಗಡಿ ಪ್ರದಾನ ಮಾಡಿರುತ್ತೀರಿ. ಕಾಯಕಕ್ಕೆ ಕೃಷಿ ಅವಲಂಬಿತರಾಗಿರುವ ತಾವು ಸಾಮಾಜಿಕವಾಗಿ ಎಲ್ಲರೊಂದಿಗೆ ಆತ್ಮೀಯತೆಯಿಂದ ಬೆರೆಯುವ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಸಾಕಾರ ಮೂರ್ತಿ. ನಿಮಗೆ ಆಯುರ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನಂಬಿರುವ ದೈವ ದೇವರುಗಳು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಶ್ರೀ ನಾರಾಯಣ ಶೆಟ್ಟಿ, ಪುದ್ದರಕೋಡಿ, ತೋಡಾರು, ಕೊಡಮಣಿತ್ತಾಯ ಮುಕ್ಕಾಲ್ದಿ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನದ ಪೀಠಕ್ಕೆ ಆಹ್ವಾನಿಸುತ್ತಾ
ದಿವಂಗತ ಶೀನಶೆಟ್ಟಿ ಮತ್ತು ತೋಡಾರು ಶ್ರೀಮತಿ ಸರಸು ಶೆಟ್ಟಿಯವರ ಎರಡನೆಯ ಸುಪುತ್ರರಾಗಿ ಜನಿಸಿ 6ನೇ ತರಗತಿಯವರೆಗೆ ತೋಡಾರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿರುವವರು. ನಮಿತಾ ಶೆಟ್ಟಿಯವರನ್ನು ಮದುವೆಯಾಗಿ 4 ಮಕ್ಕಳೊಂದಿಗೆ ಸುಖ ಸಂಸಾರವನ್ನು ನಡೆಸಿಕೊಂಡು ಬಂದಿರುತ್ತೀರಿ. 1994 ಫೆಬ್ರವರಿ ತಿಂಗಳಂದು ಮಿಜಾರುಗುತ್ತು ತಿಂಬ್ಳಜೆ ಬೆಟ್ಟ ಕೊಡಮಣಿತ್ತಾಯ ಕ್ಷೇತ್ರದಲ್ಲಿ ದೈವ ಆವೇಶದೊಂದಿಗೆ ಎಣ್ಣೆ ಬೂಲ್ಯ ನೀಡಿ ಮುಕ್ಕಾಲ್ದಿ ಪ್ರದಾನವಾಯಿತು. ಮಿಜಾರು ತಿಂಬ್ಳಜೆ ಬೆಟ್ಟ, ಕಲ್ಲಬೆಟ್ಟ, ಬೆಳುವಾಯಿ ನಡ್ಯೋಡಿ ದೇವಸ್ಥಾನ, ಮಾರೂರು ಹೊಸಂಗಡಿ ಗೋಪಾಲಕೃಷ್ಣ ದೇವಸ್ಥಾನ, ಹೊಸಬೆಟ್ಟು, ಬೆಳುವಾಯಿ, ಬಂಟ್ವಾಳ, ಇರುವೈಲು, ಸಿದ್ದಕಟ್ಟೆ, ಸಂಗಬೆಟ್ಟು, ವೇಣೂರು, ಕಲ್ಲಮುಣ್ಕೂರು, ಸಾಣೂರು, ಶಿರ್ತಾಡಿ, ಕಕ್ಕೆಪದವು, ವಾಮದಪದವು, ಸಿದ್ದಕಟ್ಟೆ, ಕೆರುವಾಶೆ, ಶಿರ್ಲಾಲು, ಮುಚ್ಚೂರು, ಪಡುಬಿದ್ರೆ, ಅಜೆಕಾರು, ಕೆಮ್ಮಿಂಜೆ, ನೆಟ್ಟೆ, ಕುಕ್ಕುಂದೂರು, ಪೇರಳಬೆಟ್ಟ, ಕುತ್ಲೂರು, ಮಾಂಟ್ರಾಡಿ, ತೋಡಾರು, ಬೆಳುವಾಯಿ, ಹಂಡಿಂಜೆ, ಕೊಕ್ಕಾಡಿ, ಕುಪ್ಪೆಪದವು ಮುಂತಾಗಿ ಹಲವಾರು ಕಡೆ ತುಳುನಾಡಿನ ಗುತ್ತು ಚಾವಡಿಗಳಲ್ಲಿ ದೈವದ ಚಾಕರಿ ಮಾಡಿರುತ್ತೀರಿ. ತಮ್ಮ ಸೇವಾವಧಿಯಲ್ಲಿ ಮಾರೂರು ಖಂಡಿಗೆ ಹಾಗೂ ಪುಚ್ಚೇರಿ ಬಿರ್ನೊಟ್ಟು ಗುಡ್ಡೆ ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡು ಪುನರ್ ಪ್ರತಿಷ್ಠೆಗೊಂಡಿವೆ. ಹಲವಾರು ಗುತ್ತು ಮನೆತನದವರಿಗೆ ಗಡಿ ಪ್ರದಾನವನ್ನು ಹಾಗೂ 2 ಮಂದಿ ಆಸ್ರಣ್ಣರಿಗೆ ಗಡಿ ಪಟ್ಟವನ್ನು ಕೊಟ್ಟಿದ್ದೀರಿ. ಮಾಳ ಕಡಾರಿ ಹೈಗೋಳಿಯಲ್ಲಿ 2 ಬಾರಿ ಗೌರವಪೂರ್ವಕ ಸನ್ಮಾನ, ಪಾಲಡ್ಕ ಕ್ಷೇತ್ರದಲ್ಲಿ ನಿರಂತರ 18 ವರ್ಷ ಸೇವೆ ಸಲ್ಲಿಸಿ ಕೈಗೆ ಕಡಗದ ಗೌರವವನ್ನು ಪಡೆದಿದ್ದೀರಿ. ಪ್ರಸ್ತುತ ತೋಡಾರು ಪೊದ್ದರಕೋಡಿ ಪವಿತ್ರ ಜ್ಯೋತಿ ಮನೆಯಲ್ಲಿ ವಾಸವಾಗಿರುವ ತಮ್ಮ ಸೇವೆಯನ್ನು ಗುರುತಿಸಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ಈ ಹೊತ್ತು ತಮ್ಮನ್ನು ಸನ್ಮಾನಿಸುತ್ತದೆ. ನಮ್ಮೊಂದಿಗೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಶ್ರೀ ಕೆ ಜಯಪ್ರಕಾಶ್ ಹೆಗ್ಡೆಯವರಿದ್ದಾರೆ. ಅವರನ್ನು ಪ್ರೀತಿ ಗೌರವ ಅಭಿಮಾನಪೂರ್ವಕವಾಗಿ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿಯವರು ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸ್ವಾಗತಿಸ್ತಾರೆ. ಚಪ್ಪಾಳೆಯೊಂದಿಗೆ ಕೆ ಜಯಪ್ರಕಾಶ್ ಹೆಗ್ಡೆಯವರಿಗೆ ಸ್ವಾಗತ. ಶ್ರೀ ಪ್ರಸಾದ್ ಶೆಟ್ಟಿ ಪೆರುವಾಜೆ ಕಾರ್ಕಳ ಕೊಡಮಣಿತಾಯಿ ದೈವದ ಮುಕ್ಕಾಲ್ದಿ ಅವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಶ್ರೀ ಸಂಜೀವ ಶೆಟ್ಟಿ ಮತ್ತು ಶ್ರೀಮತಿ ಸಂಜೀವ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ 22 ಅಕ್ಟೋಬರ್ 1971ರಂದು ಜನಿಸಿದ ತಾವು ಕಾರ್ಕಳದಲ್ಲಿ ವಿದ್ಯಾಭ್ಯಾಸವನ್ನ ಪೂರೈಸಿರುತ್ತೀರಿ. ತಮಗೆ 2005ರಲ್ಲಿ ಕಾರ್ಕಾಳೆ ಪೆರುವಾಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೊಡಮಣಿತಾಯಿ ಹಾಗೂ ಬ್ರಹ್ಮಬೈದರ್ಲೇಕಲ ಗರಡಿಯಲ್ಲಿ ಶ್ರೀ ಕೊಡಮಣಿತಾಯಿ ದೈವದ ಎಣ್ಣೆ ನೀಡಿ ಮುಕ್ಕಾಲ್ದಿ ಪ್ರದಾನ ಮಾಡಲಾಯಿತು. ಶ್ರೀ ಕ್ಷೇತ್ರದಲ್ಲಿ ತಮ್ಮ ತಂದೆ ಸಂಜೀವ ಶೆಟ್ಟಿಯವರು 22 ವರ್ಷದ ದೈವದ ಮುಕ್ಕಾಲ್ದಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ತಮ್ಮ ತಂದೆಯವರ ದೈವಾಧೀನರಾದ ನಂತರ ಹೊರದೇಶದಲ್ಲಿ ಉದ್ಯೋಗದಲ್ಲಿದ್ದ ತಮಗೆ ದೈವದ ಪ್ರೇರಣೆಯಿಂದ ಮುಕ್ಕಾಲ್ದಿಯಾಗುವ ಅನಿವಾರ್ಯತೆಯಾಯಿತು. ತಾವು ಶಿಬರೂರು, ಎಕ್ಕಾರು, ಬಿಸಿರೋಡು, ಸುರತ್ಕಲ್, ಮುಕ್ಕ, ಇರುವತ್ತೂರು, ಅತ್ತೂರುಗುತ್ತು, ಸಾಣೂರು, ಗಂಡೇವು, ಪಣಂಬೂರು, ಮಿಜಾರು, ಅಳಿಯೂರು, ವೇಣೂರು, ಇರುವೈಲು ಹಾಗೂ ಇನ್ನಿತರ ದೈವದ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುತ್ತೀರಿ. ದೈವಾರಾಧನೆ ಕ್ಷೇತ್ರದಲ್ಲಿ ತಾವು ಕಳೆದ 17 ವರ್ಷಗಳಿಂದ ದೈವದ ಮುಕ್ಕಾಲ್ದಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. ತಮ್ಮ ಅವಧಿಯಲ್ಲಿ ಎಕ್ಕಾರು ನಿತಿನ್ ಕಾವರಿಗೆ ಹಾಗೂ ಶಿಬರೂರು ಉಮೇಶ್ ಗುತ್ತಿನ ಅವರಿಗೆ ಗಡಿ ಪ್ರದಾನ ಮಾಡಿರುತ್ತೀರಿ. ಪೆರುವಾಜೆ ಶ್ರೀ ಮಹಾಲಿಂಗೇಶ್ವರ ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾಗಿರುವ ತಾವು ಶಾಲೆ ಸಂಘ ಸಂಸ್ಥೆಗಳಿಗೆ ದೇಣಿಗೆ ನೀಡಿ ಪ್ರೋತ್ಸಾಹಿಸಿರುತ್ತೀರಿ. ಪೆರುವಾಜೆ ಮಹಾಲಿಂಗೇಶ್ವರ ಯುವಕ ಮಂಡಳ, ಶಿವಶಕ್ತಿ ಯುವಕ ಮಂಡಲ, ಗುಂಡ್ಯ, ಕಾರ್ಕಳ ಶ್ರೀ ದತ್ತಾತ್ರೇಯ ಮೂಕಾಂಬಿಕಾ ದೇವಸ್ಥಾನ ಕಾರ್ಕಳ ಇಲ್ಲಿ ಸನ್ಮಾನಗಳನ್ನು ಪಡೆದಿರುತ್ತೀರಿ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ದೈವದ ಮುಕ್ಕಾಲ್ದಿಯಾಗಿ ನಿಮ್ಮ ಸೇವೆಯನ್ನು ಗುರುತಿಸಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ತಮ್ಮನ್ನು ಸನ್ಮಾನಿಸುತ್ತಿದೆ. ಶ್ರೀ ಸುನೀಲ್ ನಾರಾಯಣ ಶೆಟ್ಟಿ ಪೂವಣಿಗೊತ್ತು ಕಾಪು ಶ್ರೀ ಕಾಂತೇರಿ ಧೂಮವತಿ ಮುಕ್ಕಲ್ದಿ ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಮಂಜೇಶ್ವರ ಬೊಲ್ನಾಡುಗೊತ್ತು ನಾರಾಯಣ ಶೆಟ್ಟಿ ಮತ್ತು ಕಾಪು ಪೂವಣಿಗೊತ್ತು ಶೀಲಾ ಶೆಟ್ಟಿ ದಂಪತಿಯ ದ್ವಿತೀಯ ಪುತ್ರನಾಗಿ ದಿನಾಂಕ 1-3-1972ರಂದು ತಮ್ಮ ಜನನವಾಯಿತು. PUC ಹಾಗೂ ಮೆಕ್ಯಾನಿಕಲ್ ಡಿಪ್ಲೊಮಾ ವಿದ್ಯಾರ್ಹತೆ ಹೊಂದಿರುವ ತಾವು ಮುಂಬೈಯಲ್ಲಿ ಹಿಂದೂಸ್ತಾನ್ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದು ದೈವದ ಪ್ರೇರಣೆಯಂತೆ 2008ರಲ್ಲಿ ಕಾಪು ಪೂವಣಿಗುತ್ತುವಿನಲ್ಲಿ ಎಣ್ಣೆ ನೀಡಿ ಮುಕ್ಕಲ್ದಿ ಪ್ರದಾನವಾಯಿತು.
ತಾವು ಶಿಬರೂರು, ಎಕ್ಕಾರು, ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಡಂದಲೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಕಡಂದಲೆ ಪರಾಡಿ, ಕಡಂದಲೆ ಮೇಲಿನ ಮನೆ, ಪಡಂಬೂರು ಕಾವೇರಿ ದೇವಸ್ಥಾನ, ಕೊಡೆತ್ತೂರು ಕುಂಜಿರಾಯ ದೇವಸ್ಥಾನ, ಅತ್ತೂರು ಕುಂಜಿರಾಯ, ಕೊಡೆತ್ತೂರು ಮಾಗಂದಾಡಿ, ಮೂಡ್ರಗುತ್ತು ಅತ್ತೂರು, ನೆಲ್ಲಿದಡಿ ಬಜ್ಪೆ, ಪೆರ್ಮುದೆ ಅಯ್ಯರ ಸ್ಥಾನ, ಮಧ್ಯಬೀಡು, ಮಧ್ಯಗುತ್ತು ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ತಾವು ಮುಕ್ಕಾಲ್ದಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುತ್ತೀರಿ. ತಮ್ಮ ಸೇವಾ ಅವಧಿಯಲ್ಲಿ ಬಳ್ಕುಂಜೆ ಮಿತ್ರಗುತ್ತು ಮಾನಲರಿಗೆ ಗಡಿ ಪ್ರದಾನ ಮಾಡಿರುತ್ತೀರಿ ಹಾಗೂ ಸುಮಾರು 30ಕ್ಕೂ ಮಿಕ್ಕಿ ದೈವಸ್ಥಾನ ಹಾಗೂ ಧರ್ಮಚಾವಡಿ ನೂತನವಾಗಿ ನಿರ್ಮಾಣಗೊಂಡಿರುತ್ತದೆ. ಮಿತ್ತಗುತ್ತು ಬಳ್ಕುಂಜೆ, ಮುಚ್ಚೂರು ಬರ್ಕೆ, ಮೂಡು ಅಡ್ಯಾರ ಗುತ್ತು, ಕಾಪೇಡಿ ಗುತ್ತುಗಳಲ್ಲಿ ಸನ್ಮಾನ ಪಡೆದಿರುತ್ತೀರಿ. ಕಳೆದ 14 ವರ್ಷಗಳಿಂದ ದೈವದ ಮುಕ್ಕಾಲ್ದಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಮಡದಿ ಅಂಜು ಸುನಿಲ್ ಶೆಟ್ಟಿ, ಮಗಳು ನಿಧಿ ತುಂಬು ಸಂಸಾರದೊಂದಿಗೆ ಗರ್ದೆಬೆಟ್ಟು ಮನೆ, ಕುಂಜತ್ತಬೈಲು, ಕಾವೂರು ಇಲ್ಲಿ ಸುಖ ಜೀವನ ನಿಮ್ಮದಾಗಿರುತ್ತದೆ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ದೈವಾರಾಧನೆ ಕ್ಷೇತ್ರಗಳಲ್ಲಿ ಕಟ್ಟುಕಟ್ಟಳೆಗಳಿಗೆ ಕುಂದುಕೊರತೆ ಬಾರದಂತೆ ದೈವದ ಮುಕ್ಕಾಲ್ದಿಯಾಗಿ ತನ್ನ ಕರ್ತವ್ಯ ನಿರ್ವಹಿಸುತ್ತಿರುವ ತಮ್ಮ ಸೇವೆಯನ್ನು ಗುರುತಿಸಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ತಮ್ಮನ್ನು ಸನ್ಮಾನಿಸುತ್ತಿದೆ. ಮುಂದಿನ ಸನ್ಮಾನ ಶ್ರೀ ಪ್ರಭಾಕರ ಶೆಟ್ಟಿ ಕೆಲ್ಲಪೊತ್ತಿಗೆ ದರಿಗುಡ್ಡೆ, ಶ್ರೀ ಕುಕ್ಕಿನಂತಾಯಿ ದೈವದ ಮುಕ್ಕಾಲ್ದಿ ಅವರ ಸಮ್ಮಾನ ಪತ್ರವನ್ನು ವಾಚಿಸುತ್ತಿದ್ದೇನೆ. ಪ್ರಭಾಕರ ಶೆಟ್ಟಿಯವರು ಸಮ್ಮಾನದ ಪೀಠಕ್ಕೆ ಆಹ್ವಾನಿಸಬೇಕು. ಶ್ರೀ ಬೇಬಿ ಶೆಟ್ಟಿ ಮತ್ತು ಶ್ರೀಮತಿ ಸುಲೋಚನಾ ಶೆಟ್ಟಿ ದಂಪತಿಗಳ 3ನೇ ಸುಪುತ್ರರಾಗಿ 1990ರಲ್ಲಿ ಜನಿಸಿ 6ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಪೂರೈಸಿ ಮುಂಬಯಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದವರು. 2009ರಲ್ಲಿ ದರೆಗುಡ್ಡೆ ಗ್ರಾಮದ ಕೆಲ್ಲಪುತ್ತಿಗೆಯ ಶ್ರೀ ಕುಕ್ಕಿನಂತಾಯಿ, ಶ್ರೀ ಕೊಡಮಣಿತ್ತಾಯಿ ಮತ್ತು ಬ್ರಹ್ಮ ಬೈದರ್ಕಳ ಗರಡಿಯಲ್ಲಿ ಶ್ರೀ ಕುಕ್ಕಿನಂತಾಯಿ ದೈವದ ಎಣ್ಣೆ ನೀಡಿ ತಮಗೆ ಮುಕ್ಕಾಲ್ದಿ ಪ್ರದಾನ ಮಾಡಲಾಗಿ ಕಳೆದ 13 ವರ್ಷಗಳಿಂದ ದೈವಾರಾಧನಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿಕೊಂಡು ಬಂದಿರುತ್ತೀರಿ. 2013ರಲ್ಲಿ ಕೊಕ್ರಾಡಿ ಗ್ರಾಮದ ಬಾಬು ಶೆಟ್ಟಿ ಮತ್ತು ಗುಲಾಬಿ ಶೆಟ್ಟಿಯವರ ಸುಪುತ್ರಿ ಸುಧಾ ಶೆಟ್ಟಿ ಇವರ ಕೈ ಹಿಡಿದು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದೀರಿ. ಕೆಲ್ಲಪುತ್ತಿಗೆ ಗರಡಿ, ಮೇಕಾರು ದೇವಸ್ಥಾನ, ವಾಲ್ಪಾಡಿ ಗರಡಿ, ನಲ್ಲೂರು ಗರಡಿ, ನೆಲ್ಲಿಕಾರು ಗರಡಿ, ಒಂಟಿಕಟ್ಟೆ ಗರಡಿ, ಪಾಲಡ್ಕ ಗರಡಿ, ಮಾರಿಯಾಡಿ ಗರಡಿ, ಕೋಣಾಜೆ ಎರೋಡಿ ಬೆಟ್ಟ ಗರೋಡಿ, ಪೊಸೊಟ್ಟು, ಕರಿಂಜೆ, ಸಾಣೂರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದೀರಿ. ಕೆಲ್ಲಪುತ್ತಿಗೆ ಗರಡಿಯಲ್ಲಿ ಉದಯ ಬಲ್ಲಾವರಿಗೆ ಮತ್ತು ವಾಲ್ಪಾಡಿ ಗರಡಿಯಲ್ಲಿ ರಘುವೀರ್ ಮುದ್ಯರಿಗೆ ಗಡಿ ಪ್ರಸಾದ ನೀಡಿರುತ್ತೀರಿ. ದೈವದ ಮುಕ್ಕಾಲ್ದಿಯಾಗಿ ತಾವು ಸಲ್ಲಿಸಿದ ಸಜ್ಜನಿಕೆಯ ಸೇವೆಯನ್ನು ಗುರುತಿಸಿ ಈ ಹೊತ್ತು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ತಮ್ಮನ್ನು ಸನ್ಮಾನಿಸುತ್ತಿದೆ. ಶ್ರೀ ಸುನಿಲ್ ಶೆಟ್ಟಿ ಮಾರೂರು, ಕೊಡಮಣಿತ್ತಾಯ ಮುಕ್ಕಾಲ್ದಿ, ಪಡ್ಯರಬೆಟ್ಟು ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಮಾರೂರು ಮಂಜದಡೆ ಗೊತ್ತು ಸೀತಾರಾಮ ಶೆಟ್ಟಿ ದಿವಂಗತ ಮತ್ತು ಸುನಂದ ದಂಪತಿಗಳ ಸುಪುತ್ರರಾಗಿ 3 ಗಂಡು ಮತ್ತು 3 ಹೆಣ್ಣು ಮಕ್ಕಳ ತುಂಬು ಸಂಸಾರದಲ್ಲಿ 3ನೇಯವರಾಗಿ 16 ಜನವರಿ 1984ರಂದು ಜನಿಸಿರುವ ತಾವು ಶಿಕ್ಷಣವನ್ನು ಪೂರೈಸಿ ವಾಹನ ಚಾಲಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿರುತ್ತೀರಿ. ಹೊಸಬೆಟ್ಟು ಶೆಟ್ಟಿ ಗುಂಡಿ ಚಂದ್ರಹಾಸ ಶೆಟ್ಟಿ ಇವರ ಮಗಳು ಜ್ಯೋತಿಶ್ರೀಯನ್ನು ತನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸಿ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿ ಪ್ರಸ್ತುತ ಪತ್ನಿ ಹಾಗೂ ಸುಪುತ್ರ ಧ್ರುವೀಶ್ರೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದೀರಿ. ತಾವು ತಮ್ಮ ಪೂರ್ವಿಕರು ಮಾಡುತ್ತಿದ್ದ ಸೇವೆಯನ್ನು ಮುಂದುವರೆಸುತ್ತಾ ಕಾಲ ಕೂಡಿ ಬಂದಂತೆ ಜೊತೆಗೆ ದೈವೇಚ್ಛೆಯಂತೆ ತಮ್ಮ ಕಿರಿಯ ವಯಸ್ಸಿನಲ್ಲೇ ಪಡ್ಯಾರಬೆಟ್ಟು ಕೊಡಮಣಿತ್ತಾಯ ಮೂಲ ದೈವಸ್ಥಾನ ಪೇರಿಂಚೆ ಇಲ್ಲಿನ ಮುಕ್ಕಾಲ್ದಿ ಸೇವೆಗಾಗಿ ಅಳದಂಗಡಿ ಅರಮನೆ ತಿಮ್ಮಣ್ಣ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ ಅಜಿಲರಿಂದ 25 ಆಗಸ್ಟ್ 2018ರಂದು ಬೂಲ್ಯ ಸ್ವೀಕರಿಸಿ ಮುಕ್ಕಾಲ್ದಿ ಪ್ರಧಾನರಾಗಿದ್ದೀರಿ. ಕಳೆದ 4 ವರ್ಷಗಳಿಂದ ದೈವಾರಾಧನಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾವು ಪಡ್ಯಾರಬೆಟ್ಟು ಕೊಡಮಣಿತ್ತಾಯ ಮೂಲ ದೈವಸ್ಥಾನ, ಕೊಡಮಣಿತ್ತಾಯನ ಉಗಮ ಕ್ಷೇತ್ರ ಕೊಡಮಣಿ ಬರ್ಕೆ, ಶ್ರೀ ಕ್ಷೇತ್ರ ಕಾರಿಂಜ, ಹೊಸಂಗಡಿ ಗೋಪಾಲಕೃಷ್ಣ ದೇವಸ್ಥಾನ, ಬೆರ್ನೊಟ್ಟುಗುಡ್ಡೆ ಪುಚ್ಚೆಮೊಗರು, ವೇಣೂರು ದೈಪಾಲ ಬೆಟ್ಟ, ನೇರಳಗುಡ್ಡೆ, ಕಕ್ಕೆಬೀಡು ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನ, ಪಂಚಿಕಲ್ಲು ಬಾಲೇಶ್ವರ ಗರಡಿ, ಕಾಶಿಪಟ್ನ ಪಂಜಲಿಕೇಶ್ವರ ದೇವಸ್ಥಾನ, ಸಾಣೂರು ನಡ್ಯರ ಬೆಟ್ಟದ ಕ್ಷೇತ್ರ, ಪಡಂಬೂರು ಶ್ರೀ ಕಾಂತೇರಿ ಧೂಮಾವತಿ ದೈವಸ್ಥಾನ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದೀರಿ. ಸಾಣೂರಿನ ಧರ್ಮ ನೇಮದಲ್ಲಿ ಬರ್ಕೆ ಮನೆತನಕ್ಕೆ ಗಡಿಬುಲ್ಯ ನೀಡಿರುತ್ತೀರಿ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ದೈವಾರಾಧನಾ ಕ್ಷೇತ್ರದಲ್ಲಿ ಕಟ್ಟುಕಟ್ಟಳೆಗಳಿಗೆ ಕುಂದುಕೊರತೆ ಬಾರದಂತೆ ದೈವದ ಮುಕ್ಕಾಲ್ದಿಯಾಗಿ ತನ್ನ ಕರ್ತವ್ಯ ನಿರ್ವಹಿಸುತ್ತಿರುವ ತಮ್ಮ ಸೇವೆಯನ್ನು ಗುರುತಿಸಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ತಮ್ಮನ್ನು ಸನ್ಮಾನಿಸುತ್ತಿದೆ.
ಶ್ರೀ ಅಭಿಲಾಷ್ ಚೌಟ ಕೊಡಿಪಾಡಿ ಬಾಳಿಕೆ ಸುರತ್ಕಲ್ ಶ್ರೀ ಕೊಡಮಣಿತ್ತಾಯ ದೈವದ ಮುಕ್ಕಾಲ್ದಿ ಇವರನ್ನು ಗೌರವಪೂರ್ವಕವಾಗಿ ಸಮ್ಮಾನದ ಮನೆಗೆ ಬರಮಾಡಿಕೊಳ್ಳುತ್ತಾ ಆಧುನಿಕ ಸ್ಪರ್ಶಕ್ಕೆ ಸಿಲುಕಿ ಆರ್ಥಿಕ ಸಫಲತೆಗಾಗಿ ವ್ಯಾವಹಾರಿಕ ದೃಷ್ಟಿಕೋನವೇ ಪ್ರಧಾನವಾಗಿರುವ ಪ್ರಸ್ತುತ ಸಮಾಜದಲ್ಲಿ ವಿದ್ಯಾವಂತ ಯುವಕನಾಗಿ ದೈವಾರಾಧನೆಯತ್ತ ಆಕರ್ಷಿತನಾಗಿ ಅದನ್ನು ಅನುಸರಿಸುತ್ತಾ ಮೂಲ ಸಂಸ್ಕೃತಿಯ ಅಧ್ಯಯನದಲ್ಲಿ ತೊಡಗಿರುವವರು ಅಭಿಲಾಷ್ ಚೌಟ ಅವರು. ಶ್ರೀ ಯಶವಂತ ಚೌಟ ಮತ್ತು ಸುಜಾತ ದಂಪತಿಯ ಪುತ್ರರಾಗಿ ಸಿವಿಲ್ ಡಿಪ್ಲೊಮಾ ತಾಂತ್ರಿಕ ಪದವಿಯನ್ನು ಪಡೆದು 23ನೇ ವಯಸ್ಸಿನಲ್ಲಿ ಅಪ್ರತಿಮ ಸಾಧಕನಾಗಿ ಗತ ಪರಂಪರೆಯ ಇತಿಹಾಸದಲ್ಲಿರುವ ಕೊಡಮಣಿತ್ತಾಯ ಕ್ಷೇತ್ರಗಳ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿರುವವರು. ತುಳು ಮೂಲ ಆರಾಧನಾ ಪದ್ಧತಿಯ ಮೇಲೆ ಸಂಶೋಧನಾತ್ಮಕ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಉದ್ಯೋಗ ನಿಮಿತ್ತ ಹೊರದೇಶಕ್ಕೆ ಹೋಗುವ ಅಪೂರ್ವ ಅವಕಾಶ ಬಂದಾಗಲೂ ಅದನ್ನು ನಿರಾಕರಿಸಿ ದೈವಾರಾಧನೆಯತ್ತ ಆಸಕ್ತಿ ತೋರಿದ್ದೀರಿ. ಮೂಡಬಿದ್ರೆಯ ಖ್ಯಾತ ಕೊಡಮಣಿತ್ತಾಯ ದೈವದ ಮುಕ್ಕಾಲ್ದಿ ಲಾಡಿ ಅಣ್ಣು ಶೆಟ್ರ ಸಂಪರ್ಕದಲ್ಲಿ ದೈವಾರಾಧನೆಯ ಮೂಲ ಕಟ್ಟುಪಾಡುಗಳನ್ನು ತಿಳಿದುಕೊಂಡಿದ್ದೀರಿ. 20ನೇ ವಯಸ್ಸಿನಲ್ಲಿ ಗ್ರಾಮ ಕುಟುಂಬಿಕರ ಒಪ್ಪಿಗೆ ಪಡೆದು ಶ್ರೀ ಬಾಲೇಶ್ವರ ಕೊಡಮಣಿತ್ತಾಯ ಬ್ರಹ್ಮಬೈದರ್ಕಳ ಗರೋಡಿ ಪಂಜಿಕಲ್ಲುವಿನಲ್ಲಿ ಹೆರಿಜ್ಜಮಾರ ದೈವ ರಾಜ್ಯ ಕೊಡಮಣಿತ್ತಾಯ ದೈವದ ಎಣ್ಣೆ ನೀಡಿ ತಮಗೆ ಮುಕ್ಕಾಲ್ದಿ ಪ್ರದಾನವಾಯಿತು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10ಕ್ಕೂ ಮಿಕ್ಕಿದ ದೇವಸ್ಥಾನಗಳು 60ಕ್ಕೂ ಮಿಕ್ಕಿದ ಗರುಡಿಗಳಲ್ಲಿ ವಾರ್ಷಿಕ ನೇಮೋತ್ಸವದ ಸಂದರ್ಭದಲ್ಲಿ ದೇವರ ಬಲಿಸೇವೆ ಹಾಗೂ ಮುಕ್ಕಾಲ್ದಿಯಾಗಿ ಕಾಯಕ ನಿರ್ವಹಿಸುತ್ತಿದ್ದೀರಿ. ತುಳುವಿನ ಆದಿ ಮೂಲ ಆರಾಧನೆಗಳು, ಜನಜೀವನ, ಕಲಾ ಪದ್ಧತಿ ಸೇರಿದಂತೆ ತುಳು ಸಂಸ್ಕೃತಿಯ ಮೇಲೆ ವೈಜ್ಞಾನಿಕ ಶೈಲಿಯ ಸಂಶೋಧನೆ ನಿಮ್ಮ ವಿಶೇಷತೆ. ದೈವಾರಾಧನಾ ಪದ್ಧತಿಯ ಮೇಲೆ ಬೆಳಕು ಚೆಲ್ಲುವ ಗಗ್ಗರ ಎಂಬ ಶೀರ್ಷಿಕೆಯ ಸರಣಿ ಕಾರ್ಯಕ್ರಮ ದೃಶ್ಯ ಮಾಧ್ಯಮಗಳಲ್ಲೂ ಪ್ರಸಾರವಾಗಿದೆ. ಪ್ರಸ್ತುತ ಕೊಡಮಣಿತ್ತಾಯ ದೈವದ ಬಗ್ಗೆ ವಿಸ್ತೃತ ಮಾಹಿತಿ ಇರುವ ಮಹಾಗ್ರಂಥ ತಯಾರಿಯಲ್ಲಿ ಮಗ್ನರಾಗಿದ್ದೀರಿ. ದೈವಾರಾಧನಾ ಕ್ಷೇತ್ರಗಳಲ್ಲಿ ಕಟ್ಟುಕಟ್ಟಳೆಗಳಿಗೆ ಕುಂದಾಗದಂತೆ ದೈವದ ಮುಕ್ಕಾಲ್ದಿಯಾಗಿ ತಾವು ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಈ ಹೊತ್ತು ತಮ್ಮನ್ನು ಸನ್ಮಾನಿಸಲಾಗುತ್ತಿದೆ. ಶ್ರೀ ಬಾಲಕೃಷ್ಣ ಒಪ್ಪೂರು ಶ್ರೀ ಕೊಡಮಣಿತ್ತಾಯ ದೈವದ ಮುಕ್ಕಾಲ್ದಿ ಅವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಉಪ್ಪೂರು ನಾರ್ನಾಡು ಬೆಟ್ಟಮನೆ ಶ್ರೀ ಕಾಳು ಶೆಟ್ಟಿ ಮತ್ತು ಶಿವಪುರ ಉಪ್ಪೂಳು ತೋಟಮನೆ ಗುಲಾಬಿ ಶೆಟ್ಟಿಯವರ 5 ಜನ ಮಕ್ಕಳಲ್ಲಿ 3ನೇಯವರಾಗಿ 21 ಜುಲೈ 1973ರಲ್ಲಿ ಜನಿಸಿದಿರಿ. ತುಳುನಾಡಿನ ಐತಿಹಾಸಿಕ ಕಾರ್ಣಿಕ ನೆಲೆಯಾದ ಹೆಬ್ರಿ ತಾಲೂಕು ಶಿವಪುರ ಗ್ರಾಮದ ಪಾಂಡುಕಲ್ಲು ಬ್ರಹ್ಮಬೈದರ್ಕಳ ಗರೋಡಿಯಲ್ಲಿ ಕಳೆದ 50 ವರ್ಷಗಳಿಂದ ಮುಕ್ಕಾಲು ಶೆಟ್ರು ಆಗಿ ದೈವದೇವರ ಸೇವೆ ಸಲ್ಲಿಸಿ 88 ವರ್ಷ ಪ್ರಾಯದ ವಯೋವೃದ್ಧರಾದ ತಮ್ಮ ಮಾವ ಸಂಜೀವ ಶೆಟ್ರ ಉಪಸ್ಥಿತಿಯಲ್ಲಿ ದೇವರ ಅನುಗ್ರಹದಲ್ಲಿ ಆನುವಂಶಿಕ ನೆಲೆಯಲ್ಲಿ ದೈವದ ಸೇವೆ ಮಾಡುವ ಪುಣ್ಯ ಕಾರ್ಯದ ದೈವ ಪ್ರೇರಣೆಯಿಂದಲೇ ಯೋಗ ಭಾಗ್ಯ ತಮಗೆ ದೊರಕಿದೆ. ಧಾರ್ಮಿಕ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡು ಸಮಾಜ ಸೇವೆಯಲ್ಲಿಯೂ ಅಪಾರ ಕಾಳಜಿ ಮತ್ತು ಬಂಟ ಸಮುದಾಯದವರ ಮುಂದಾಳು ತಾವಾಗಿದ್ದೀರಿ. ದೈವದ ಮುಕ್ಕಾಲ್ದಿಯಾದ ತಾವು ನ್ಯಾಯಾಂಗ ಇಲಾಖೆಯ ಉಡುಪಿ ನ್ಯಾಯಾಲಯದಲ್ಲಿ 25 ವರ್ಷಗಳಿಂದ ಹಾಗೂ ಪ್ರಸ್ತುತ ಕುಂದಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ದ್ವಿತೀಯ ದರ್ಜೆಯ ಸಹಾಯಕರಾಗಿ ಉದ್ಯೋಗಿಯಾಗಿ ಹಾಗೂ ಉಪ್ಪೂರು ಬಂಟರ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಮತ್ತು ಪಿಳ್ಕಳ ಗರಡಿ ಉಪ್ಪೂರಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದೀರಿ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ದೈವದ ಮುಕ್ಕಾಲ್ದಿಯಾಗಿ ನಿಮ್ಮ ಸೇವೆಯನ್ನು ಗುರುತಿಸಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ತಮ್ಮನ್ನ ಸನ್ಮಾನಿಸುತ್ತಿದೆ. ಶ್ರೀ ಸೌರವ್ ಶೆಟ್ಟಿ ಮೇರ ಮಜಲುಗುತ್ತು ಕಾಂತೇರಿ ಧೂಮಾವತಿ ಮುಕ್ಕಾಲ್ದಿ ಹರಳ ಸಂಘಬೆಟ್ಟು ಅವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ತಾವು ಕೊರಂತೊಟ್ಟು ಗುತ್ತು ಶ್ರೀಧರ ಶೆಟ್ಟಿ ಮತ್ತು ಮೇರೆ ಮಜಲಗುತ್ತು ಚಂದ್ರಕಲಾ ಶೆಟ್ಟಿ ದಂಪತಿಗಳ ಓರ್ವ ಗಂಡು ಓರ್ವ ಹೆಣ್ಣು ಮಕ್ಕಳಲ್ಲಿ ಹಿರಿಯರಾಗಿ 17 ಫೆಬ್ರವರಿ 1999ರಂದು ಜನಿಸಿದಿರಿ. 2 ತಿಂಗಳ ಹಿಂದೆಯಷ್ಟೇ 27 ಫೆಬ್ರವರಿ 2022ರಂದು ಅರಳ ಸಂಘಬೆಟ್ಟು ಗುತ್ತು ಮನೆತನದ ಬಯಲು ಚಾವಡಿಯ ಶ್ರೀ ಕಾಂತೇರಿ ಧೂಮಾವತಿ ದೈವದ ಎಣ್ಣೆ ನೀಡಿ ಮುಕ್ಕಾಲ್ದಿ ಪ್ರದಾನ ಮಾಡಲಾಯಿತು. ನಿಟ್ಟೆ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಪದವಿ ಪಡೆದಿರುವ ತಾವು ವಿಶೇಷ ಆರ್ಥಿಕ ವಲಯ ಸಿಂಜಿನಿ ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದೀರಿ. 23 ವರ್ಷದ ಯುವ ವಯಸ್ಸಿನಲ್ಲಿ ಮುಕ್ಕಾಲ್ದಿಯಾದ ತಾವು ಮುಂದಿನ ದಿನಗಳಲ್ಲಿ ಅನೇಕ ದೈವಾರಾಧನಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿಕೊಂಡು ಭಕ್ತಾದಿಗಳ ಇಷ್ಟಾರ್ಥ ಪೂರೈಸುವಲ್ಲಿ ತಮ್ಮ ಸೇವೆಯು ಅವರ ಜೀವನಕ್ಕೆ ಮಾರ್ಗದರ್ಶನವಾಗಲಿ. ದಿನ ದಕ್ಷಿಣ ಕನ್ನಡ ಪಕ್ಕ ಉಡುಪಿ ಜಿಲ್ಲೆದ 13 ಮುಕ್ಕಾಲು ದಿನ ಕೆಳಗೆ ಗೌರವ ಅಂದು ಲೆಕ್ಕಪಾಡೋದುಳ್ಳರು 16 ಜನ ಮಾತ್ರ ಉಳ್ಳೇರು. ರಮೇಶ್ ಶೆಟ್ಟಿ ಮಾರ್ನಾಡು ಅರೊಂಜಿ ದರ್ಶನ ಉಳ್ಳೇರು ಮುಗಿತಿದ್ದೆ ಬರ್ಪೆಂದು ಬಂತಿರಾರು ಅರೇನು ಸೇರಿಂಡ
ಒಟ್ಟು ಇನ್ನಿದನ್ನ ಯೋಗ ಯೋಗ ಈತ ಜನ ಒಟ್ಟಿಗೆ ತಿಕ್ಕುನೇ ನಮ್ಮ ಭಾಗ್ಯ ಅಂಚಾದೆ ಅವರ ಮಾತೆರ್ಲ ಟಿಕೆದ ಬಿನ್ನೇರ್ನಕಲು ಶಾಲು ಪೊದೆತದೆ ಫಲಪುರ್ಪ ಕೊರ್ದು ಗೌರವ ನಿಧಿ ಮಾತೆರೆಗಳ ಗೌರವ ನಿಧಿ ಕೊರ್ದು ಶ್ರದ್ಧೆದಿದು ನಮ್ಮ ಸಮಾಜದ ಮಿತ್ತೊಂಜಿ ಎಡ್ಡೆ ಗೌರವದಿದು ಎಡ್ಡೆ ಮಲ್ಲ ಕಜ್ಜನು ಮಲ್ತೇರು ಪಂಡ್ರೆ ನಾನು ಇಷ್ಟಪಡುವುದಿಲ್ಲ ನೆಟ್ಟೆ ಹಲವಾರು ವರ್ಷಡು ದೈವದ ಚಾಕರಿ ಮಂತ್ರ ಜನ ಮುಖದಿನಕಳ್ಳೇರು ಏನ ಗುರು ಸಮಣರ ಅಂಚಿನ ಪೋಪ್ ಶೆಟ್ಟಿ ಕರೆಂಜೆ ಅಂಚನೆ ಅನ್ನು ಶೆಟ್ಟಿ ಬಾಕಿತನ ಮಾತ ಮುಕ್ಕಲ್ ದಿನಗಳು ಎಗ್ಲೆಗ್ ಮಾರ್ಗದರ್ಶಕರು ಒಂಜೇ ಕೋಡಿಯಡಿಟ್ಟು ಒಂಜೇ ದುಂಪದ ಒಂಜಿ ಚಾವಡಿಡು ಸನ್ಮಾನ ಮಲ್ತಾರೆ ಈ ಸನ್ಮಾನನು ಎಂಕ ಮಲ್ತನ ಸನ್ಮಾನತ್ ಒಂದು ಕೊಡಮನ್ನಾಯನ ಚಾಕರಿಗೆ ತಿಕ್ಕಿನ ಪ್ರಸಾದ ಬಂದು ಸ್ವೀಕಾರ ಮಲ್ತೊಂದು ದೈವದ ಕಟ್ಟೆಗೆ ಚ್ಯುತಿದಾಂತೆ ದೈವದ ಹಿರಿಯಾಕ ಮಲ್ತನ ಜನ ಕಟ್ಟೆ ಉಂಡ ಅವಕ್ಕೆ ಚ್ಯುತಿ ಬರನ್ ಲೆಕ್ಕ ಪೊರ್ಲುಡು ಚಾಕರಿ ಮಲ್ತೊಂದು ಇಪ್ಪೆ ಪಣದು ಈ ಮುಲ್ಪ ನಿಕ್ಲಿಗೆ ಭಾಷಣ ಕೊರಂದು ನನಾತ್ ಇವಜಿ ಬಂಟರ ಸಂಘದ ಲೆಕ್ಕೊಡು ಬೇತೆ ಬೇತೆ ರೀತಿದ ಕಾರ್ಯನು ಮಲ್ಪನಂಚ ಆ ಕಟೀಲ್ದ ಉಲ್ಲಾಲ್ದಿಲ್ಲ ಯಾನ್ ನಂಬರಂಚಿನ ಉಡಲ್ದ ಉಲ್ಲಾಯೆ ಕೊಡಮಂದಲ ಎಡ್ಡೆ ಮಲ್ಪಡು ಅಂಚೆನೆ ಈ ಇತ್ತದ ಕಾಲೋಡು ದೇವಾರಾಧನೆದ ಕುಡಿಯಡಿಕೆ ಬರ್ಪುನೋಕಲೆ ಬಾರಿ ಕಮ್ಮಿ ದಯದ ಬಂಡ ಜೀನ್ಸ್ ಪ್ಯಾಂಟ್ ಪಾಡೊಂದು ಪುರ್ಲುದ ಶರ್ಟ್ ಪಾಡೊಂದು ಅತ್ತಂದಂಡ ಲಾಯ್ಕದ ಬೈಕ್ ಕಾರಡ್ ತಿರ್ಗುನಕಲಿ ನಡೆದರ ಈ ಆಧುನಿಕ ಜಗತ್ತಡು ಎಂಕುಲು ಅಭಿಲಾಷ್ ಚೌಟರು ಅರೆಗು ದೈವದ ಮುಕ್ಕಲ್ದಿ ಅದು ಮಲ್ಪೊಡ್ದು ದಯಬಂಡ ಅರ ಡಬಲ್ ಡಿಗ್ರಿ ಆತನು ಪಿದೇರಿಡ್ಬೋದು 2-3 ಲಕ್ಷ ಇನ್ಕಮ್ ಕಮ್ಮದ ಅರೆಗೆ ಮಲ್ದಲ್ಲಿ ಅಂಚೆನೆ ಪ್ರಸಾದ್ ಶೆಟ್ಟರಾದಿಪರೇವ ಅವರು 1 ಲಕ್ಷ ರೂಪಾಯಿ ತಿಂಗಳು ಸಂಬಳ ಬುಡ್ದು ಕೊಡಮಂಡ್ಯಾನ ಚಾಕರಿಗೆ ಬೈದೇರು ಒಂದು ನಮ್ಮ ದೈವಾರಾಧನೆ ಮುಲ್ಪ ಬಂದ್ರೆ ಇಷ್ಟಪಡಬೇ ದಯಪಂಡ ನಮ ಬುಂಡಲ ನಮ್ಮನ್ನು ದೈವ ಬುಡ್ಪುಜಿ ಅಂಚದು ಪುನಗ ನಾನಾತ್ ಜನಕುಲು ಹಿರಿಯಾಕುಲು ಮದ ಜನ ಪದ್ಧತಿ ಪ್ರಕಾರವಾದ ಕೆಲವು ಕುಟುಂಬದ ಮಾತ ಮುಕ್ಕಲ್ಯಾದಿಪ್ಪನಂಚಿನ ವಿಚಾರಗೂ ದೂರ ಪಾವಂದ ಮುಟ್ಟ ಬತದು ತುಳುನಾಡದ ಆರಾಧನೆ ಪದ್ಧತಿ ದೈವಾರಾಧನೆ ಒರಿಯಡು ನಮಕ್ ಮಾತ್ರೆಗಳ ತುಳುನಾಡುಗು ಕೊಡಮಂದೇಲ ಉಳ್ಳಾದಿಲ್ಲ ಎಡ್ಡೆ ಮಲ್ಪರ ಪಣಂದು ಸನ್ಮಾನ ಬಡೆಯಂಚಿನ ಈ ಪೊರ್ತುಗು ಯಾನು ಮುಕ್ಕಲ್ಯಾದ ಕೇವಲ 4 ವರ್ಷ ಆಯ್ನಿ ಅಜ್ಪ ವರ್ಷ ಮುಕ್ಕಲ್ದಿ ಮದನಂಚಿನ ಹಿರಿಯಕ್ಲ ಒಟ್ಟುಗು ಎಗ್ಲಿಗೆ ಸನ್ಮಾನ ಮಲ್ತರ ಮಂಡ ಒಂದು ಕಣ್ಣು ದಿಂಜಿಡಿ ಪರ್ಪನ ಇಂಗ್ಲಿಗೆ ಪ್ರಥಮ ಸನ್ಮಾನ ಅವಲ ನಮ್ಮ ಸಮುದಾಯ ಆಂಡು ಪಂಡ್ರೆ ಮಸ್ತು ಖುಷಿ ಪಡಿಪೆ ನನಾತ್ ಎಡ್ಡೆ ಬೇಲೆ ಮಲ್ಪಂಚಿನ ಯೋಗ ಭಾಗ್ಯ ನಮ್ಮ ಸಂಘ ಕರಡೊಂದು ಆ ಉಲ್ಲಾಲ್ದಿರಲ್ಲ ಕೊಡಮಂದ ನಟ್ಟೊಂದು ಎನ್ನ ರಡ್ಡು ಪಾತ್ರೆನು ಉಂತಾವೆ ಭೂತಾರಾಧನೆ ನಮ್ಮ ತುಳು ಸಂಸ್ಕೃತಿ ಏತ ಸಮಯ ಒರಿಯೂ ಪಂಪಿನ ಯುವದ ಪೂರ್ತಿನ ಕಾಲಡು ಜವಣೇರಿ ಶ್ರದ್ಧಾ ಭಕ್ತಿಡಿ ಈ ಕ್ಷೇತ್ರಕ್ಕೆ ಬರ್ಪೇರು ನೆಟ್ಟು 86 ವರ್ಷದ ಶ್ರೀಧರ ಶೆಟ್ಟಿ ಪಾಲಡ್ಕಲ ಉಳ್ಳೇರು 23 ವರ್ಷ ಪ್ರಾಯದ ಸೌರವ್ ಶೆಟ್ಟಿ ನೇರಮಜಲು ಈ ವಯೋಮಾನದ ಮಕ್ಕಳು ನಮ್ಮ ತೂವೊಂದುಲ್ಲ ನೆಟ್ಟು ಗುರು ಶಿಷ್ಯರ್ನಕಲುಳ್ಳೇರು ಸಂಬಂಧ ಉಪುನಕಲುಳ್ಳೇರು ಗುರು ಶಿಷ್ಯ ಬಾಂಧವ್ಯ ಉಪುನಕಲುಳ್ಳೇರು ಅಭಿಲಾಷ್ ಚೌಟ ಸುರತ್ಕಲ್ ಎಡ್ಡೆ ವಾಗ್ಮಿ ಸಂಶೋಧಕೆ 3 ನಿಮಿಷ ಅರ್ನ ಅನಿಸಿಕೆ ಇನ್ನಿತ ಎನ್ನ ಸನ್ಮಾನ ಎನ್ನಲ ಸುರತ ಸನ್ಮಾನ ಒಂದು
ಈ ಸನ್ಮಾನ ಹಿಂಗೆ ಮನಂಜಿ ಮಲ್ಲ ಸನ್ಮಾನ ಬಂಟ ಸಮಾಜದ ನಮ್ಮ ಅಧ್ಯಕ್ಷರ ಐಕಳ ಹರೀಶ್ ಶೆಟ್ರು ಮಂತದೇರು ಹರೀಶನ್ನ ನೆನಪು ಲೋಕಕ್ಕೂ ಕೊರೋನಾ ಬರ್ತಂಡು ಎಂಗ್ಲೇ ಪೂರ ಎಂಗ್ಲ ಜೀವನದ ವ್ಯವಸ್ಥೆ ಒಂದು ದೈವಾರಾದ ಅದಕ್ಕೆ ನಿತ್ಯ ನಿಕ್ಕು ಪೋನ ಬೇತೆ ಉದ್ಯೋಗ ಉಪಯೋಗ ಏನೇ ಪತ್ತನೋಡಾಪುಂಡು ಒಂಜಿ ಅನಿವಾರ್ಯ ಅಲ್ಲ ಅವಾಗ ಬೇತೆ ಬೇತೆ ಜನ ಜಾತಿ ಸಂಘಲೆ ಅಕ್ಲ ದೈವದ ಚಾಕ್ರಿ ದಕ್ಲ ಅಕ್ಲ ವೈಯಕ್ತಿಕ ದಕ್ಲೆ ಬರ ಅಕ್ಲ ಧೈರ್ಯ ಬಂಡೇರು ಸಹಾಯದ ಧೈರ್ಯ ಎಂಕ್ಲು ಉಲ್ಲ ಅಂದು ಬಂಡದು ಅವಾಗ ಎಂಕ್ ಎನ್ನ ಮನಸ್ಸು ಬತ್ತು ನಮ್ಮ ಬಾರಿ ಮಲ್ಲ ಬಂಟ ಸಮುದಾಯ ನಮ್ಮ ನೆಟ್ ರಾಜನ್ ದೈವಲೆನ ಕೆಲವು ದೈವಲೆನ ಚಾಕರಿ ಮಾತ್ರ ಬಂಟ ಸಮುದಾಯಕ್ಕೆ ಮನ್ಪುನಂಚಿನ ಅಧಿಕಾರ ಉಪ್ಪುಂಡು ನಮಗೆ ಓ ದೈವ ರಾಜ್ಯಾಧಿಕಾರ ಪಡೆತುಂಡ ಆ ದೈವದ ರಾಜ್ಯದ ಅಧಿಕಾರ ಮನ್ಪುನ ಬಂಟ ಯಜಮಾನನಾಕ್ಲೇನು ಏಕವಚನ ಪದ ಪ್ರಯೋಗ ಮನ್ಪುನಂಚಿನ ಅಧಿಕಾರ ಉಪ್ಪು ದೈವಲುಲ್ಲ ಐಕ್ ಮಾತ್ರ ಬಂಟ ಸಮುದಾಯದ ಮಾನಿನಕ್ಲತ್ತಂದೆ ಬಾಕಿದಾಗ್ಲೆ ನಮ್ಮ ಬಹುವಚನ ಪುನಂಚಿನ ಸಮುದಾಯ ನಮ್ಮ ಕೊಡಮಂದಾಯ ಅದು ಕಾಂತೇರಿ ಮಾದ್ಯಪ್ಪ ಮಲರಾಯ ಕೆಲವು ದೈವಗಳು ಮಾರ್ಜಿ ಲೆಪ್ಪುನ ಅಂಚಿತ್ತಿನ ಈ ಸಮುದಾಯದ ಚಾಕರಿ ಕೊಂಚ ಅತಂತ್ರ ಬೂರಿಯ ನನದಾದ ಅಂದು ಮನ್ಪಿನ ಲೋಕೋಗೆ ಬಾಕಿಲು ಬೂರುಂಡು ಐಕಳ ಹರೀಶ್ ಶೆಟ್ರಿಗೆ ಎನ್ನೊಂಜಿ ಸಂಬಂಧ ಎತ್ತು ಫೋನ್ ಬಂತೆ ಏರು ದಾದ ಅಂದಕ್ಕೆ ಏನಿದ್ದೀರು ಯಾನು ಕೊಡಮಣಿತಾಯನ ಮುಕ್ಕಲ್ಲಿ ಅಂದು ಬಂಡೆ ಅಂದೆ ಪಲ್ಲೆ ಅನ್ನ ಅಂಡೇರು ವಿಷಯನ ಬಂಡೆ ನಿಕ್ಲು ಏತು ಜನ ಉಳ್ಳಾರು ಒಂಜಿ ಲೀಸ್ಟ್ ಮಂತ್ ಹಿಂಗೆ ವಾಟ್ಸಪ್ ಕಡಪಲ್ಲ ಯಾನು ಕೊಡಮಂದಿನ ಮುಕ್ಕಾಲ್ದಿ ಅಂದಾರೆ ಗೊತ್ತಿಜ್ಜಿ ಏತು ಜಂತ ಪುದರ್ ಕೊಡ್ತ ಅಕ್ಲ ಬ್ಯಾಂಕ್ ಅಕೌಂಟ್ ಹಾಕ್ಲಿ ಏರು ದಾದಂದರೆ ಗೊತ್ತಿಜ್ಜಿ ಪೂರ ರೇಗ್ಲೆ ಊಲಲ್ಲಿ ಎತ್ತೋಡಕ್ಲೆ ಪೂರ ಆಯ್ತ ಧೈರ್ಯದ ಸಹಾಯಧನ ನಮ್ಮ ಐಕಳ ಹರೀಶ್ ಶೆಟ್ರು ಮಂದಿರು ಒಂದು ಎಂಗ್ಲಿಗೆ ಏಪಲ್ಲ ಹೆಂಗೆ ಮದ ತಂದ ವಿಷಯ ಹರೀಶನ್ನ ಉನ್ನೇನ 6 ಮಂದಿ ನಂಜನ ಎಂಗ್ಲಿಗೆ ಸಹಾಯ ಬೊಕ್ಕ ದೈವಾರಾಧನ ಜಗತ್ತಡು ಬಂಟ ಸಮುದಾಯ ಆಡಳಿತ ಅಧಿಕಾರಿ ಆದಿತ್ತದು ಕೆಲವೇ ದೈವಲಿನ ಚಾಕರಿ ಎಂಕ್ಲೆ ಮನ್ಪುಣಂಚಿನ ಅಧಿಕಾರ ಒಪ್ಪುನು ಬಂಟೇರ್ನ ಕ್ಷತ್ರಿಯರ್ಲಂದು ವೈಶ್ಯರ್ಲಂದು ನಮ್ಮ ಕೃಷಿಗಾರರ್ಲಂದು ತೊಟ್ಟಿಗೆ ಅರ್ಚಕ ಅಧಿಕಾರನ ಪಡತೊಂದು ವೈದ್ಯನಂಚಿನ ಮುಕ್ಕಾಲಿತನ ಅಂದು ಬಾಕಿದ ಜಾತಿದು ಪೂಜಾರಿ ಅಂದು ಬನ್ಪೇರು ಮೂಲ್ಯಾದಿಗೆ ಅಂದು ಈ ಸಮುದಾಯಕ್ಕೆ ಮಾತ್ರ ಮುಕ್ಕಾಲ್ದಿ ಅಂದು ಬನ್ಪಿನ ಲೆಕ್ಕ ಮೂಡಾಯ್ದ ಗಟ್ಟೋಡ್ದು ಪಡ್ಡಾಯಿ ಮುಟ್ಟಲ ಕೆಲವು ದೈವಾಲಯಡ್ ಬಂಟ ಮುಕ್ಕಾಲ್ದಿನಕ್ಲೆ ಆವೋಡು ಅಂತ ನಿಯಮ ಉಂಡು ಕೆಲವು ಕ್ಷೇತ್ರಗಳು ಮಾನಿ ವಂಶೋರ್ದೇ ಬರೋಡು ವಂಶೋರ್ದು 10 ಜನ ಆಯ್ತಾ ಚಾಕರಿ ಉಂಟುಂಡು ಅಡಿಗೆ ಒಂದು ನಮ್ಮ ಸಮುದಾಯ ಕೊಂಚ ಕೊರತೆ ಇನ್ನಕ್ಕೆ ಏತ ಕ್ಷೇತ್ರಗಳು ಬಂಟ ಸಮುದಾಯದ ಆಧುನಿಕತೆ ಈ ಜಗತ್ತದ ಹೊಡೆತಗ ತಿಕ್ಕದು ಬಂಟ ಸಮುದಾಯದ ಮಾನಿನಕ್ಲ ಕೊರತೆ ಮಸ್ತುಂಡು ಇದು ಎಂಕ್ಲು ಈತ ಜಾಗೆ ಪೋಂದುಲ್ಲ ಅಂದಕ್ಕೆ ದುಂಬುದ ಭೂತಾರಾಧನ ಕ್ಷೇತ್ರ ಅಂದಕ್ಕೆ ಎರೆಗು ಓಲಿ ಎಣ್ಣೆ ಆತಂಡ ಆ ಕ್ಷೇತ್ರ ಬುಡ್ದು ಬಿದಾಯ ಪೋಯರ್ ಈಗ ಉದಾಹರಣೆ ಮಲರಾಯನ ಮಾನಿಲ್ಲೇರು ಆರ್ನ ಮಲಾರ್ದ ಗಡಿ ಬಿಡ್ದಾರು ಒಡೆಗ್ಲ ಪೋಯರಜ್ಜಿ ಆದಿ ಮಲಾರ ಕ್ಷೇತ್ರನ ಎರೆಗ್ ಕರ್ಮಭೂಮಿ ಅರ್ನ ಧರ್ಮಭೂಮಿ ಲವ್ವೆ ಅಂಚ ಇದು ಎಂಕ್ಲಿ ಕೊಡಮಣಿತೆ ಮುಕ್ಕಲ ಕಾಂತೇರಿ ಮಾಧ್ಯನ ಮಾನಿನಕ್ಲದಾದಕ್ಕೆ ಎಂಕ್ಲೆಗ್ ನಮ್ಮನ ಮಾನಿನಕ್ಲ ಸಂಖ್ಯೆ ಕಮ್ಮಿ ಆಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಅಕ್ಲಲ್ತಾನೆ ಮಾನಿ ಬಂಪಿನ ಲೆಕ್ಕ ಇತ್ತಂಡು ಇತ್ತವೇನು ಪುರ ಬಿಡ್ದು ಜಗತ್ತು ಪೋಂದುಲ್ಲ ಆಧುನಿಕತೆ ಬಾರಿ ದುಂಬು ಬರೋದುಂಡು ಒಂದು ನಂಬಿಕೆದ ಮಿತ್ತುವರಿದಂಡು ದುಂಬು ನಮ್ಮ ಗುತ್ತು ಮಡಸ್ಥಾನದಲ್ಲಿ ಐತ ಅಧಿಕಾರ ಬತ್ತೊಂದು ಪುಣಂಚಿನ ಕಾಲೋಡು ದೈವಾರಾಧನೆ ಜೀವನ ಆದಿತ್ತು ಇತ್ತ ಪಾರ್ಟ್ ಆಫ್ ಲೈಫ್ ಜೀವನದ ಒಂಜಿ ಅಂಗ ಆತೆ ದೈವಾರಾಧನೆ ಈ ಪಾರ್ಟ್ ಆಫ್ ಲೈಫ್ ನಂಬಿಕೆದ ಮಿತ್ತದಿ ಒಂದು ಏತ ಗುಟ್ಟು ಮಡಸ್ಥಾನದ ಇಲ್ಲವಲ್ಲಿ ನೀಕ್ ಬಾರಿ ಬೇಜಾರು ಮನೋಡ್ಯಾನ ಚಾವಡಿನ ಗಿಚ್ಚುವೇರು ಪೊರ್ಲು ಮನ್ಪೇರು ಬ್ರಹ್ಮ ಕಲಾಶ ಧರ್ಮ ನೇಮ ಪೂರಾಪುಂಡು ಆದಾಯ ಕಲ್ಪ ಪೂಣೀರು ದಿಯೇರೆ ಆ ದೈವಲೆಗ್ ನಮ್ಮಡ ಜನ ಇಜ್ಜಿ ನಟ್ಟದ ಮಾನಿ ಬೊಟ್ಟಿದೇರು ಅಂದಾತ ಬೊಟ್ಟಿದೇರು ಇಜ್ಜಿ ಅಂತ ಕಂಬ್ಲ ಉಂತಾದೈತೆ ಅದು ದೊಡ್ಡ ನಟ್ಟದ ಮಾನಿ ಅಂದಾತಂಡು ಎನ್ನ ಸನ್ಮಾನ ಎಂಕ್ ಎನ್ನ ಮನಸ್ಸಿರದ ಮನ್ಪಿನ ಇನ್ನಿತ ಸನ್ಮಾನ ಲೋಕದ ಕಣ್ಣುಗೆ ತೋಜಿನ ನಿಜವಾಯಿನ ಸನ್ಮಾನ ಬಂಟ ಸಮುದಾಯ ನಿಕ್ಲ ಪಿರೌಡು ಉಂಡು ನಿಕ್ಲು ಎಂಕ್ಲನ ಚಾಕರಿನ ಎಂಕ್ಲ ನಿಮ್ಮ ಪೂರ ಹಿರಿಯಾಕ್ಲು ಮಂತೊಂದಿತ್ತಿನ ಎಂಕ್ಲನ ಚಾಕರಿ ನಿಕ್ಲು ಮಂತೊಂದು ಪುನಃ ಮುಂದುವರಿಸಲೆ ಈ ಬಂಗದ ಪುರ್ತುಗ್ಲ ನಿಕ್ಲ ಒಟ್ಟಿಗೆ ಉಲ್ಲ ಅಂದು ಪಂಡದ ಹಾನಿ ಕೊರೋನಾದ ಸುರೂತ ಸನ್ಮಾನ ಐಕಳ ಹರೀಶಣ್ಯ ಮಂತದೇರತ್ತೆ ಆ ಸನ್ಮಾನ ಎಂಕ್ಲು ನಿಜ ಸನ್ಮಾನ ಎಂಕ್ಲೆ ಏಪಾಗ್ಲ ಅವು ಮದ ಪಂದಿನ ಸನ್ಮಾನ ಯಾಕೆಂದ ಇಡೀ ಬಂಟ ಸಮುದಾಯ ಎಂಗ್ಲು ಮನ್ಪು ಎಂಗ್ಲು ಬಂಟ ಸಮುದಾಯ ಪ್ರತಿನಿಧಿಸುವ ಈ ದೈವಲಿನ ಚಾಕರಿ ಮನ್ಪಡ ಅಂದ ಸುರೂತಾಯಕ ದಾದ ಪೋಣಿಕೆ ಜಾತಿ ಬೋಡೆ ಬಂಟ ಸಮುದಾಯದ ಪುಟ್ಟಿಯನ್ನ ಮಾತ್ರ ಚಾಕರಿ ಮನ್ಪರಾಪಿನ ಆ ಚಾಕರಿಗಾಯ ಸೇರಿಬೇಕು ಎಂಗ್ಲೇ ಜಾತಿಜ್ಜಿ ನೂಲು ಪಾಲು ನೂದ್ದಾಲು ಸಾರ ಬಿರಿ ಒಂಜಿ ರಾಜ್ಯ ಎಂಕಲ್ ಪತ್ತೊಂದು ಬೋರ್ಡು ಇನ್ನಕ್ಕೆ ಏತ ಮಸ್ತ್ ದೈವಸ್ಥೇರ್ತಾರೆ ಬೇಲೆ ಮಂತೊಂದುಲ್ಲ ಎನ್ನ ಗುರುಕುಲೈನ ಅನುಶೇಟ್ರನ ಅಂಜನ ಉಪದೇಶ ಸಹವರ್ತಿ ಲೈನ ಅಂಜನ ಬೇತ ಮುಕ್ಕಾಲ್ನಕ್ಲ ಧೈರ್ಯ ಕೆಲವು ಆಡಳಿತ ಕ್ಷೇತ್ರಗಳೇನ ಯಜಮಾನರ್ನಕ್ಲ ಬೆರಿ ಬೆಂಬಾಲಡು ಅಂಚ ಇನ್ನಿತ ಸನ್ಮಾನ ಎಂಕ ಅತಿ ಸಂತೋಷ ಆತಂದು ದೈವಾರಾಧನಾ ಕ್ಷೇತ್ರಡು ಬಂಟೇರ್ನ ಪ್ರಾಮುಖ್ಯತೆ ಬಂಟೇರ್ನ ಅಧಿಕಾರ ಬಂಟ ಸಮುದಾಯದೇ ಈ ದೈವಾಲಯ ಪ್ರಥಮದ ಲೆಪ್ಪು ಬ್ರಹ್ಮಸಭೆ ಕಾಂಡ ಬೊಕ್ಕದ ಲೆಪ್ಪು ಬಂಟ ಸಮುದಾಯ ಬಂಟೇರು ಉಪ್ಪೈರು ಉಪ್ಪಂದ ಕುಲ್ಲೇರು ಬಂಟ ಸಮುದಾಯ ಲೆಪ್ಪುಡೆ ದೈವ ನಮಕ್ ವಿಶೇಷವಾದ ಅಧಿಕಾರಕ್ಕೆ ನಮಕ್ ಬಟ್ಟಾಲ್ದ ಗಂಧ ಅಂದು ಆ ಬಟ್ಟಾಲ್ದ ದಯ ಕೊರ್ಪುಂಡಕ್ಕೆ ನಮ್ಮ ಚಾವಡ ದೈವ ಒಪ್ಪುಂಡು ನಮ್ಮ ಪಿದೇದ ಜಾಗ ಇಡ್ಬೋದು ಏತಮಲ್ಲ ದೈವ ಅಲ್ಲ ಗಂಧ ಪಾಡ್ರಜ್ಜಿ ನಮ್ಮ ಗಂಧ ಪಾಡಿ ಅಂದ ಆ ದೈವ ನಮ್ಮ ಇಲ್ಲಡೆ ಬತ್ತನಂದ ನಮ್ಮ ಗುತ್ತುದ ಗನಸ್ತಿಗೆ ಕಳೆ ಹೋಗ್ಪುಂಡು ಅನ್ಪಿನ ಐಕ್ ನಮಕ್ ಬಟ್ಟಾಲ್ದ ಗಂಧ ಅವಳು ಪಾಡ್ದ ಅಲ್ಪನ ಇಲ್ಲದನ್ನ ಮೋನೆ ದೆಕ್ಕದು ಬರ್ಪಿನ ಬಟ್ಟಾಲ್ದ ಗಂಧದೊಂದು ಅಧಿಕಾರ ನಮಕ್ ದೈವ ಕೊಡ್ತು ಬೇತ ಪೂರೆಲ್ಲ ಇರತ್ತ ಗಂಧ ಪಿಂಗರದ ಬರ್ ನಮ್ಮ ಅಂಚಿತ್ತಿನ ಗನಸ್ತಿಕದ ಸಮುದಾಯ ಎನ್ನ ಆಸೆ ದೈವಾರಾಧನೊಟ್ಟಿಗೆ ಇತ್ತು ಎಂಕ್ಲ ಚಾಕರಿ ಮಂತ ಬಂಟು ಸಂಘದ
ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಐಕಳ ಹರೀಶ್ ಶೆಟ್ಟರು ಮತ್ತು ಅವರ ಪದಾಧಿಕಾರಿಗಳೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಒಂದು, ನಾವು ದೈವಾರಾಧಕರು ಅಂತ ತೋರಿಸ್ಕೊಟ್ಟಿದ್ದೀರಿ. ನೀವು ಬದಲಾವಣೆ ಆಗ್ತಾ ಬಂದಿತ್ತು ಎಲ್ಲ. ಇದನ್ನು ಬಿಟ್ಟು ಬೇರೆ ವ್ಯವಸ್ಥೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನು ಪುನಃ ವಾಪಸ್ ತರುವಂಥ ಪರಿಸ್ಥಿತಿಗೆ ತಂದಿದ್ದೀರಿ ದೈವಾರಾಧನೆಗೆ. ಹಳ್ಳಿಗಳಲ್ಲಿ ಇದನ್ನು ಮರೆತು ಹೋಗುವಂಥ ಸ್ಥಿತಿಯಲ್ಲಿತ್ತು. ಅದಕ್ಕೋಸ್ಕರ ಸನ್ಮಾನಿತರಿಗೂ ನನ್ನ ಅಭಿನಂದನೆಗಳು ಹಾಗೂ ಸನ್ಮಾನ ಮಾಡಿದವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ, ಮುಂದಿನ ಯೋಜನೆಗಳನ್ನು ಪ್ರಾಯಶಃ ನಾನು ಐಕಳ ಹರೀಶ್ ಶೆಟ್ಟರ್ ಹತ್ರ ಚರ್ಚೆಯನ್ನು ಮಾಡ್ತಾಯಿದ್ದೆ. ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ಕ್ರೀಡೆಗೆ, ಕಲೆಗೆ, ಬೇರೆ ಎಲ್ಲದಕ್ಕೂ ನಾವು ಬೆಂಬಲವನ್ನು ಕೊಡ್ತೀವಿ, ಉತ್ತೇಜನವನ್ನೇ ಕೊಡ್ತೀವಿ. ಯಾಕಂದರೆ ಇವತ್ತಿನ ದಿವಸದಲ್ಲಿ ಶಿಕ್ಷಣ ಅಂತ ಹೇಳಿದರೆ ಕೇವಲ ಅಕ್ಷರಾಭ್ಯಾಸ ಅಲ್ಲ, ಕ್ರೀಡೆ, ಕಲೆ ಎಲ್ಲವೂ ಶಿಕ್ಷಣದ ಒಂದು ಭಾಗ ಅಂತ ನಾನಂತೂ ಭಾವಿಸಿದ್ದೇನೆ. ಅದರಲ್ಲಿ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ಅವರಿಗೆ ಉತ್ತೇಜನ ಕೊಟ್ಟಾಗ ಮೇಲೆ ಬರ್ತಾರೆ. ಯಾಕಂದರೆ ನಮ್ಮಲ್ಲಿ ಅನೇಕ ನೋಡೋದು, ನೃತ್ಯದಲ್ಲಿ ಮೇಲೆ ಬಂದಿದ್ದಾರೆ, ಸಿನಿಮಾದಲ್ಲಿಯೂ ಬಂದಿದ್ದಾರೆ, ಕಲೆಯಲ್ಲಿ, ಸಂಗೀತದಲ್ಲಿ, ಮುಂಬೈಯಲ್ಲಿ ಬಾಲಿವುಡ್ನಲ್ಲಿ ಬಂದಾಗಿದೆ. ಇನ್ನೊಮ್ಮೆ ಮುಂಬೈಯ, ನಾನು ಮಂತ್ರಿ ಆಗಿದ್ದಾಗ ಮುಂಬೈಯ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದರು. ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಬದಲಾವಣೆ ಆಗಿದೆ. ಆದರೆ ಆವತ್ತು ಹೇಳಿದ ಮಾತನ್ನು ಇವತ್ತು ಪುನರುಚ್ಚರಿಸಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಅಂದು ನಾವು ಮಿಸ್ ವರ್ಲ್ಡ್ ಆದಂಥ ಪರಿಸ್ಥಿತಿ ಒಂದಿತ್ತು. ಇನ್ನೊಂದು, ನನ್ನ ಸ್ನೇಹಿತರೊಬ್ಬರು ನನಗೆ ಒಂದು ಮಾತನ್ನು ಹೇಳಿದರು. ನಾವೆಲ್ಲ ಶೆಟ್ರೊಟ್ಟಿಗೆ ಓಡಾಡಿದಾಗ ನಮ್ಮ ಬಂಧುಗಳೆಲ್ಲ ಕೇಳಿದರು, ಆಪ್ ಕ್ಯೂ ಶೆಟ್ಟಿ ಲೋಕಕ್ಕೆ ಸಾಥ್ ಗುಮ್ತೇವೋ ಅಂತ ಕೇಳಿದರು ಅಂತ ಹೇಳಿದರು. ಆದರೆ ಅಂದಿನ ದಿನಕ್ಕೂ ಇಂದಿನ ವ್ಯತ್ಯಾಸ ಅಂದರೆ, ನಮ್ಮಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ, ಉದ್ದಿಮೆಯಲ್ಲಿ, ಬೇರೆ ಬೇರೆ ವ್ಯವಸ್ಥೆಯಲ್ಲಿ, ಕ್ರೀಡೆಯಲ್ಲಿ, ಕಲೆಯಲ್ಲಿ ಎಲ್ಲ ಮೇಲೆ ಬಂದ ಮೇಲೆ ಆ ಒಂದಂತೂ ಯಾಕೆ ಅವರೊಟ್ಟಿಗೆ ತಿರುಗ್ತಿ ಅನ್ನೋ ಮಾತು ಹೋಗಿದೆ. ಅದಕ್ಕೆ ನಾವು ನಮ್ಮ ಎಲ್ಲ ಯುವತಿಯರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಬದಲಾವಣೆ. ಮತ್ತು ಹೇರಮ್ಮ ಇಂಡಸ್ಟ್ರೀಸ್ ಸದಾಶಿವ, ಪ್ರಾಯಶಃ ನಮ್ಮಲ್ಲಿ ಮುಂಬೈಯಲ್ಲಿ ದೊಡ್ಡ ದೊಡ್ಡ ಉದ್ದಿಮೆ ಆಗಿದೆ. ಆದರೆ ಸುಂದರಾಮ್ ಶೆಟ್ಟರ ದಿನಗಳಲ್ಲಿ ನಾವು ವಿಜಯ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡಿದ್ದೆ. ಅಂದಿಗೆ ಇಂದಿಗೆ ವ್ಯತ್ಯಾಸ ಅಂತ ಹೇಳಿದರೆ, ಅಷ್ಟು ದೊಡ್ಡ ಒಂದು ಸಂಸ್ಥೆ ನಮ್ಮಲ್ಲಿ ಇಲ್ಲ. ನಮಗೆ ಬೇಕಾದದ್ದು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ಸಂಸ್ಥೆಯನ್ನು ನಾನು ಮುಂಬೈ ಬಂಟರ ಸಂಘದಲ್ಲಿ ಬಂದು ಕೇಳಿದ್ದು ಇದನ್ನೇ. ನೀವು ಬೇರೆ ಎಲ್ಲದಕ್ಕೂ ಊರಿಗೆ ಬಂದು ಖರ್ಚು ಮಾಡೋದಕ್ಕಿಂತ ಎಲ್ಲ ಒಂದು ಹಣವನ್ನು ಸಂಗ್ರಹ ಮಾಡಿ ಅಂಥದ್ದೇ ಒಂದು ಬ್ಯಾಂಕಿಂಗ್ ಅಂತ ಹೇಳೋದಿಲ್ಲ ನಾನು, ಬ್ಯಾಂಕಿಂಗಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಈಗ. ಆದರೆ ಹೆಚ್ಚು ಸಾಫ್ಟ್ವೇರ್ ಇಂಡಸ್ಟ್ರಿ, ಯಾವುದಾದ್ರೂ ಒಂದು ದೊಡ್ಡ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ನಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಕೊಟ್ಟಾಗ, ಯಾಕಂದರೆ ಪ್ರಾರಂಭದ ದಿನಗಳಲ್ಲಿ ಸಿಂಧರಾಮ್ ಶೆಟ್ಟರು ಅಂದು ಅಷ್ಟು ಮಕ್ಕಳಿಗೆ ಬೆಂಬಲವನ್ನು ಕೆಲಸವನ್ನು ಕೊಟ್ಟದ್ರಿಂದ ಯಾರೂ ಮನೆಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ. ಕೆಲವೇ ಮಂದಿ ಬೇರೆ ದಾರಿ ತಪ್ಪಿದ್ದವರಿದ್ದರು. ಮುಂದೆ ಹಾಗಾಗದೇ ಇದ್ದಾಗೆ ತಾವು ಸ್ವಲ್ಪ ಜವಾಬ್ದಾರಿಯನ್ನು ತಗೊಂಡು, ಅಧ್ಯಕ್ಷರಿಗೆ ನಾನು ನನ್ನ ರಿಕ್ವೆಸ್ಟ್ ಅಂತ ತಿಳಿದಿದ್ದೀನಿ, ನನ್ನ ಬೇಡಿಕೆ ಇದೆ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಅದರಲ್ಲಿ ಕೇವಲ ಒಂದು ದೊಡ್ಡ ಸಂಸ್ಥೆಯನ್ನು ಮಾಡಿ ಅಂತಲ್ಲ, ತಾವೀಗ ಅವರಿಗೆ ಸ್ಕಾಲರ್ಶಿಪ್ಪನ್ನು ಏನು ಕೊಡ್ತಾ ಇದ್ದೀರಿ ಮಕ್ಕಳಿಗೆ, ಅವರು ಮೇಲೆ ಬರುವಾಗಲೇ ಗುರುತಿಸಿ, ಅವರು ಪ್ರಾಯಶಃ ಶಿಕ್ಷಣದಲ್ಲಿರ್ಬೋದು, ಕಲೆಯಲ್ಲಿರೋದು, ಕ್ರೀಡೆಯಲ್ಲಿರ್ಬೋದು, ಮೇಲೆ ಬರುವಾಗ ಅವರಿಗೆ ಬೇಕಾದಂಥ ಸಂಸ್ಥೆಗಳಿಗೆ, ಅಕಾಡೆಮಿಗೆ ಸೇರಿಸಿ ಅವರಿಗೆ ತರಬೇತಿಯನ್ನು ಕೊಟ್ಟಾಗ ಬೇರೆ ಮಕ್ಕಳೊಟ್ಟಿಗೆ ಸ್ಪರ್ಧೆಯನ್ನು ಮಾಡುವಂಥ ಅವಕಾಶ ಮಾಡಿಕೊಡಬೇಕಾಗ್ತದೆ. ಹಳ್ಳಿಯಲ್ಲಿ ಭಾಳಷ್ಟು ಜನ ಇದ್ದಾರೆ. ಈ ಭಾಗದ ಹಳ್ಳಿಯಲ್ಲಿ ಬಹಳ ಮಕ್ಕಳು ನಾವು ನೋಡಿದ್ದೇವೆ. ಮುಂಬೈಗೆ ಬಂದು
ಸೋನಿ ಅವರ ಕಾಂಪಿಟಿಷನಲ್ಲೂ ಭಾಗವಹಿಸಿದ್ದಾರೆ. ಬೆಂಗಳೂರಿಗೆ ಬಂದು ಕಲರ್ ಟಿ ವಿ ಅವರದ್ದು, ಜಿ ಟಿ ವಿ ಅವರ ಕಾಂಪಿಟಿಷನಲ್ಲೂ ಭಾಗವಹಿಸಿ ಒಂದು ಹಂತಕ್ಕೆ ಬಂದಿದ್ದಾರೆ. ಆದರೆ ಮುಂದೆ ಹೋಗಲಿಕ್ಕೆ ಅವರಿಗೆ ಅಷ್ಟು ಸರಿಯಾದ ತರಬೇತಿ ಇರಲಿಲ್ಲ ಅನ್ನುವಂಥ ಅಭಿಪ್ರಾಯ ನಮ್ಮದು. ಅದಕ್ಕೋಸ್ಕರ ನಾವು ಮಾಡಬೇಕಾಗದ್ದದ್ದು ಅವರನ್ನು ಗುರುತಿಸುವಂಥದ್ದು. ಈಗ ನನಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನು ಮಾಡಿದೆ ಸರ್ಕಾರ. ನನಗೆ ರಾಜಕೀಯ ಮಾಡಲಿಕ್ಕಿಲ್ಲ, ಇದರಲ್ಲಿ ರಾಜಕೀಯ ಮಾತಾಡಲಿಕ್ಕೂ ಇಲ್ಲ. ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಾಂವಿಧಾನಿಕ ಹುದ್ದೆ ಆದದ್ರಿಂದ ನನ್ನಿಂದ ಏನನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಈಗ ಹಿಂದುಳಿದ ನಮ್ಮ ಬಂಟರು ಸಹ 3B ಹಿಂದುಳಿದ ವರ್ಗದ ಪಟ್ಟಿ 3Bಯಲ್ಲಿ ಇದ್ದೇವೆ. ಅದರಲ್ಲಿ 8 ಲಕ್ಷ ಆದಾಯಕ್ಕಿಂತ ಮೇಲಿನವರಿಗಿಲ್ಲ, ಕೆಳಗಿನವರಿಗೆ ಮಾತ್ರ, ಪಾಪದವರಿಗೆ ಮಾತ್ರ, ಹಳ್ಳಿ ಪ್ರದೇಶದಲ್ಲಿದ್ದವರಿಗೆ ಈ ಒಂದು ಅವಕಾಶ ಇದೆ. ಅವರಿಗೆ ಹಾಸ್ಟೆಲ್ನಲ್ಲಿ ಪಟ್ಟಣ ಪ್ರದೇಶಕ್ಕೆ ಬಂದು ಕೆಲಸವನ್ನು, ಶಾಲೆಗೆ ಸೀಟ್ ಸಿಕ್ಕಿದಾಗ, ಕಾಲೇಜಿಗೆ ಸೀಟ್ ಸಿಕ್ಕಿದಾಗ, ಪೋಸ್ಟ್ ಮೆಟ್ರಿಕ್ಯುಲೇಷನ್ ಇದು ಪ್ರೀ ಮೆಟ್ರಿಕ್ಯುಲೇಷನ್ ಎರಡಕ್ಕೂ ಹಾಸ್ಟೆಲ್ ಸೀಟಿಗೆ ಸ್ವಲ್ಪ ವ್ಯವಸ್ಥೆ ಇದೆ. ಅದನ್ನು ಪಡ್ಕೊಳ್ಳೋದ್ರೆ ನಮ್ಮಲ್ಲಿ ಹೆಚ್ಚಾಗಿ ಪಡ್ಕೊಂಡಿಲ್ಲ. ಅದನ್ನು ಹಾಸ್ಟೆಲಿಗೆ ಹೋದದ್ದು ಕಮ್ಮಿ. ಅದೇ ರೀತಿಯಲ್ಲಿ ಈಗ ಸರ್ಕಾರಿ ಹುದ್ದೆಗಳಲ್ಲಿ ಶಿಕ್ಷಣದಲ್ಲಿ ಸಹ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಬೇಕಾದ್ರೆ ಇಂಜಿನಿಯರಿಂಗಿಗೆ ರಾಜ್ಯದ ಮೀಸಲಾತಿ ಸಾಕಾಗ್ತದೆ. ಆದರೆ ಮೆಡಿಕಲಿಗೆ ಸೆಂಟ್ರಲ್ ಗೌರ್ಮೆಂಟ್ನ ಸೆಂಟ್ರಲ್ ಪಟ್ಟಿಯಲ್ಲಿರ್ಬೇಕು, ಕೇಂದ್ರದ ಪಟ್ಟಿಯಲ್ಲಿರಬೇಕಾಗ್ತದೆ. ನಮ್ಮದು ಬಂಟದು ಕೇಂದ್ರದ ಪಟ್ಟಿಯಲ್ಲಿ ಇಲ್ಲ. ಅದರಿಂದ ಕೆಲವರು ನಮಗೆ ಸಿಕ್ಕುವುದಿಲ್ವಾ ಅಂತ ಕೇಳ್ತಾರೆ. ಅದಕ್ಕೂ ಅವಕಾಶ ಇದೆ. ಯಾಕಂತ ಹೇಳಿದರೆ ಕೇಂದ್ರ ಸರ್ಕಾರ ಈ ಬಾರಿ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಒಂದು ಪಟ್ಟಿಯನ್ನು ಮಾಡಿ 10% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ನನ್ನ ಹತ್ರ ಅನೇಕ ಮಂದಿ ದೂರವಾಣಿಯಲ್ಲಿ ಕೇಳ್ತಾರೆ ಏನು ಮಾಡಬೇಕು ಅಂತ. ನೀವು ಬೇರೆ ಅರ್ಜಿಯನ್ನು ಹಾಕಿದಾಗಲೇ ಹಾಗೆ ಒಂದು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ EWS ಏನಿದೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಏನೋ ಒಂದು ವ್ಯವಸ್ಥೆ ಇದೆ, ಅದನ್ನು ಮಕ್ಕಳಿಗೆ ತೆಗೆಸಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ನಾವು ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಆಯೋಗದಿಂದ ಏನು ಮೀಸಲಾತಿಯ ಪಟ್ಟಿ ಇದೆ ಅದನ್ನು ಪ್ರಿಂಟ್ ಮಾಡಿಸಿ ಪ್ರತಿ ಪಂಚಾಯಿತಿಗಳಿಗೆ ಕಳಿಸ್ಬೇಕು ಅಂತ ತೀರ್ಮಾನವನ್ನು ಮಾಡಿದೆ. ಯಾಕಂದರೆ ಆ ಭಾಗದ ಮಕ್ಕಳಿಗೆ ಹಳ್ಳಿಯಲ್ಲಿ ಗೊತ್ತಾಗಬೇಕು ಅವರಿಗೇನು ಯಾವುದರಲ್ಲಿ ಮೀಸಲಾತಿ ಸಿಗ್ತದೆ ಅನ್ನುವಂಥದ್ದು. ಅದನ್ನು ಮಾಡಿಸುವಂಥ ವ್ಯವಸ್ಥೆ ಮಾಡಿದಾಗ ನಮ್ಮ ಮುಖಂಡರು ಎಲ್ಲ ಭಾಗದಲ್ಲಿದ್ದಾರೆ, ಎಲ್ಲ ಹಳ್ಳಿಯಲ್ಲೂ ಇದ್ದಾರೆ. ಅವರಿಗೆ ಈ ಮಕ್ಕಳಿಗೆ ಸಹಾಯವನ್ನು ಮಾಡುವಂಥ ಕೆಲಸ ಆಗಬೇಕು. ಯಾಕಂದರೆ ನೀವು ಅವರ ಮೇಲೆ ಬಂದ ಮೇಲೆ ಸನ್ಮಾನ ಮಾಡೋದು ಒಂದು ಭಾಗ, ಆದರೆ ಅವರು ಮೇಲೆ ಬರುವಾಗಲೇ ಬೆಂಬಲ ಕೊಡುವಂಥದ್ದು ಅದು ಬಹಳ ಕಷ್ಟ ಆಗ್ತಾ ಇದೆ. ಯಾಕಂದರೆ ಕೆಲವರಿಗೆ ಆರ್ಥಿಕ ಸಮಸ್ಯೆ ಇದೆ. ಅವರಿಗೆ ಸರ್ಕಾರದವರು ಸ್ಕಾಲರ್ಶಿಪ್ ಇದೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇಲಾಖೆಯಿಂದ ಕೊಡ್ತಾರೆ. ಅದೇ ರೀತಿಯಲ್ಲಿ ನಿಮ್ಮಿಂದ ಬಂಟ್ ಸಂಘದಿಂದ, ವರ್ಲ್ಡ್ ಬಂಟ್ಸ್ ಅಸೋಸಿಯೇಷನ್ ಅವರು ನಿಮ್ಮಿಂದ ಮೆಡಿಕಲ್ಲಿಗೆ, ಇಂಜಿನಿಯರಿಂಗ್ಗೆ ಸಪೋರ್ಟನ್ನು ಹೇಳಿದ್ರಿ. ವರ್ಷಕ್ಕೆ 36 ಲಕ್ಷ ಏನೋ ನೇರವಾಗಿ ಕೊಡ್ತಾ ಇದ್ದೇವೆ ಅಂತ ಅವರವರಿಗೆ ಕೊಡ್ತಾ ಇದ್ದೇವೆ. ಪ್ರಾಯಶಃ ಇಟ್ಸ್ ಎ ಗುಡ್ ಅಮೌಂಟ್. 36 ಲಕ್ಷ ಕೊಡುವಂಥದ್ದು ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್, ಭಾಳ ದೊಡ್ಡ ಮೊತ್ತ ಆಗಿದೆ. ಅದನ್ನು ಗುರುತಿಸಿ, ಆ ಮಕ್ಕಳನ್ನು ಗುರುತಿಸಿ ಮೇಲೆ ಬರ್ತಾರಲ್ಲ, ಇಂಜಿನಿಯರಿಂಗ್ ಪ್ರಾಬ್ಲಿ ಇಂಜಿನಿಯರಿಂಗ್ ಮುಗಿದ ಕೂಡಲೇ ವಾಟ್ ನೆಕ್ಸ್ಟ್ ಅಂತ ಬರ್ತದೆ, ಮೆಡಿಕಲ್ ಮುಗಿದ ಕೂಡಲೇ ವಾಟ್ ನೆಕ್ಸ್ಟ್ ಅಂತ ಬರ್ತಾ ಇದೆ. ಯಾಕಂದರೆ ಬರೀ MBBS ಮಾಡಿದರೆ ಸಾಕಾಗೋದಿಲ್ಲ. ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾಗ್ತದೆ, ಅದಕ್ಕೆ ಪುನಃ ಎಕ್ಸಾಮಿಗೆ ಕೂತ್ಕೊಳ್ಬೇಕಾಗ್ತದೆ, ಅದಕ್ಕೂ ಮೀಸಲಾತಿ ಇದೆ. ಅದರೊಟ್ಟಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಆದ ಮೇಲೆ MBA ಇದೆ. ನಮ್ಮಲ್ಲಿ ಒಂದು ಬಹಳ ಕಮ್ಮಿ ಮಟ್ಟದಲ್ಲಿ ಹಿಂದೆ ಹೋಗ್ತಾ ಇರುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ನಮ್ಮ ಮಕ್ಕಳು ಯಾರು ಹೋಗ್ತಾನೆ ಇಲ್ಲ. ಹಿಂದೆ ನ್ಯಾಯಾಂಗದಲ್ಲಿ ಇದ್ದರು, IAS ಆಫೀಸರ್ಸ್ ಇದ್ದರು, IPS ಆಫೀಸರ್ಸ್ ಇದ್ದರು. ಇವತ್ತು ಕಾಣ್ತಾ ಇಲ್ಲ ಯಾರು. ನನಗೆ ಪೊಲೀಸ್ ಇಲಾಖೆಯಲ್ಲಿ ನಿನ್ನೆಯ ಪರಿಸ್ಥಿತಿಯನ್ನು ಕಂಡ್ರಿ. ಆದರೆ ಅಧಿಕಾರಿಗಳು ಕೆಲವರು ನನ್ನ ಹತ್ರ ಹೇಳ್ತಾರೆ, ನಿಮ್ಮ ಜಿಲ್ಲೆಯ ಮಕ್ಕಳೇ, ಕೇವಲ ಬಂಟ್ರಂತಲ್ಲ, ನಿಮ್ಮ ಜಿಲ್ಲೆಯ ಮಕ್ಕಳೇ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರೋದೇ ಕಮ್ಮಿ ಯಾಕೆ ಅಂತ ಕೇಳಿದರು ನನಗೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಕಾಂಪಿಟೇಟಿವ್ ಎಕ್ಸಾಮಿಗೆ ಮಕ್ಕಳನ್ನು ತಯಾರು ಮಾಡುವಂಥದ್ದು, ಅವರಿಗೆ ತರಬೇತಿಯನ್ನು ಕೊಡಲಿಕ್ಕೆ ನೀವು ಸಂಘದ ಮುಖೇನವೇ ಮಾಡಿ. ಇಲ್ಲಿ ಯಾರ್ಯಾರು IAS ಆಫೀಸರ್ಸ್ ರಿಟೈರ್ಡ್ ಇದ್ದಾರೆ,
IPS ಆಫೀಸರ್ಸ್ ಇದ್ದಾರೆ. ನಮ್ಮ ಜಾತಿಯವರೇ ಆಗ್ಬೇಕಂತ ಇಲ್ಲ, ಬಂಟರ ಜಾತಿಯವರೇ ಆಗ್ಬೇಕಂತ ಇಲ್ಲ. ಯಾರನ್ನ ಕರೆದ್ರೂ ಬರ್ತಾರೆ ಮಕ್ಕಳಿಗೆ ತರಬೇತಿಯನ್ನು ಕೊಡಲಿಕ್ಕೆ. ಉಡುಪಿಯಲ್ಲಿ ಒಂದು, ಕುಂದಾಪುರದಲ್ಲಿ ಒಂದು, ಮಂಗಳೂರಿನಲ್ಲಿ ಒಂದು, ಪುತ್ತೂರಿನಲ್ಲಿ ಒಂದು, ಬಂಟ್ವಾಳ, ಎಲ್ಲ ಕಡೆಯಲ್ಲಿ ಟ್ರೈನಿಂಗನ್ನು ಕೊಡಲಿಕ್ಕೆ ಶುರು ಮಾಡಿದರೆ ಅಲ್ಟಿಮೇಟ್ಲಿ ನಾನು ಎಲ್ಲ ಕಡೆಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ. ಏನಾಗ್ತದೆ, ಹಿಂದೆ ಭೂಮಿ ಇದ್ದವರು ದೊಡ್ಡ ಒಡೆಯ, ಲ್ಯಾಂಡ್ ಲಾರ್ಡ್ ಅಂತ ಹೇಳ್ತಾ ಇತ್ತು ನಾವು. ಅದು ಹೋಯಿತು. ಆಮೇಲೆ ನೆಕ್ಸ್ಟ್ ಬಂದದ್ದು ಇಂಡಸ್ಟ್ರಿಯಲಿಸ್ಟ್. ಕೆಲವೊಮ್ಮೆ ಏರುಪೇರುಗಳಾಗ್ತದೆ. ಇವತ್ತಿರುವಂಥದ್ದು ಇಟ್ಸ್ ಓನ್ಲಿ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಜ್ಞಾನ ಭಂಡಾರ ಮಾತ್ರ, ಏನು ಮಕ್ಕಳ ಶಕ್ತಿ ಇದೆ ಅದರಲ್ಲಿ ಮಾತ್ರ ಅವ್ರ ಮೇಲೆ ಬರಲಿಕ್ಕೆ ಸಾಧ್ಯ. ಬಿಟ್ಟರೆ ಅವರನ್ನು ನೀವೇ ಹೋಗಿ ಅಂತ ಬಿಡಬೇಕು. ಯಾವೇ ಉದ್ದಿಮೆಯಲ್ಲಿ ಇನ್ಫ್ಲುಯೆನ್ಸಲ್ಲಿ ಕೆಲಸ ಕೊಡೋದಿಲ್ಲ. ಇನ್ನು ಅವರಿಗೆ ಸದಾ ಶೆಟ್ಟರಿದ್ದಾರೆ, ಅವ್ರ ಹತ್ರ ಯಾರಾದರೂ ಕೆಲಸಕ್ಕೆ ಬಂದರೆ ಅವರು ಇಂಟರ್ವ್ಯೂ ಮಾಡದೆ ತಗೊಳ್ಳೋದು. ಯಾಕಂದರೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಅವರ ಇನ್ವೆಸ್ಟ್ಮೆಂಟಿಗೆ ಅಷ್ಟೇ ರಿಟರ್ನ್ ವಾಪಸ್ ಬೇಕಾಗ್ತದೆ. ಅದಕ್ಕೋಸ್ಕರ ತಗೊಳ್ಳುವ ವ್ಯಕ್ತಿ ಸಹ, ಹುಡುಗ, ಯುವಕ ಅಥವಾ ಯುವತಿ, ಅವರ ಕೆಲಸವನ್ನು ಮಾಡುವ ಶಕ್ತಿ ಇದ್ದರೆ ಮಾತ್ರ ತಗೊಳ್ತಾರೆ. ಬಿಟ್ಟರೆ ಅವರೆಲ್ಲರೂ ದಾಕ್ಷಿಣ್ಯಕ್ಕೆ ಒಂದೆರಡು ತಗೊಳ್ಬೋದು. ಬಟ್ ಇಟ್ ಈಸ್ ದ ಜನರಲ್ ಟ್ರೆಂಡ್. ಅದಕ್ಕೋಸ್ಕರ ನಾವು ಅದರ ಸಹಾಯವನ್ನು ಮಾಡಬೇಕೇನೆಂದರೆ ಅವ್ರ ಟ್ರೈನಿಂಗನ್ನು. ಇವತ್ತು ಕೋಆಪರೇಟಿವ್ ಫೀಲ್ಡ್ನಲ್ಲಿ ಸಹ ಜಯಕರ್ ಶೆಟ್ಟರ್ ಇಲ್ಲೇ ಇದ್ದಾರೆ. ನೇರವಾಗಿ ಅವರಿಗೆ ಕೆಲಸವನ್ನು ಕೊಡಲಿಕ್ಕೆ ಬರೋದಿಲ್ಲ. ಇನ್ನು ಎಕ್ಸಾಮ್ ಕಂಡಕ್ಟ್ ಮಾಡುವಂಥದ್ದು ರಿಸರ್ವ್ ಬ್ಯಾಂಕ್ನವರು ಮಾಡಿದ್ದಾರೆ. ಈಗ ಟೀಚರ್ಸ್ ಕೋಆಪರೇಟಿವ್ಗಾಗಲಿ, DCC ಬ್ಯಾಂಕಿಗಾಗಲಿ ಎಲ್ಲದಕ್ಕೂ ಏನು ಟ್ರೈನಿಂಗನ್ನು, ಅದಕ್ಕೆ ಕೋಆಪರೇಟಿವ್ ಫೀಲ್ಡ್ನಲ್ಲಿ ಅದಕ್ಕೆ ಪುಸ್ತಕಗಳಿವೆ. ಆ ಒಂದು ಲೈಬ್ರರಿಯನ್ನು ಮಾಡುವ ನಾವಿಲ್ಲಿ. ಒಂದು ಲೈಬ್ರರಿ ಮಾಡಿದಾಗ ಮಕ್ಕಳಿಗೆ ಬಂದು ಇಲ್ಲಿ ಓದಿ ತರಬೇತಿ ಅವರೇ ತಯಾರಾಗಲಿಕ್ಕೆ, ಟು ಪ್ರಿಪೇರ್ ದೆಮ್ಸೆಲ್ಸ್ ಫಾರ್ ದ ಫ್ಯೂಚರ್ ಮಾಡುವಾಗ ಖಂಡಿತವಾಗಿ ಒಂದು ವೇಳೆ ಕಲೆಯಲ್ಲಿ ಮೇಲೆ ಇದ್ದರೆ ಪ್ರಾಯಶಃ ಅದಕ್ಕೆ ಸರಿಯಾದ ಒಬ್ಬರು ಟೀಚರನ್ನು ಹುಡುಕುವಂಥದ್ದು, ಸ್ಪೋರ್ಟ್ಸ್ನಲ್ಲಿದೆ ಅವರಿಗೆ ತರಬೇತಿಯನ್ನು ಕೊಡುವಂಥವ್ರನ್ನ ಹುಡುಕುವಂಥದ್ದು, ಅವರಿಗೆ ಬೆಂಬಲವನ್ನು ಕೊಡುವಂಥದ್ದು ಮಾಡಿದಾಗ ಅದಕ್ಕಿಂತ ದೊಡ್ಡ ಕೆಲಸ ಸಮಾಜಕ್ಕೆ ನಿಮ್ಮಿಂದ ಬೇರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ನಾನು. ಅದಕ್ಕೋಸ್ಕರ ನಾನು ಹೆಚ್ಚು ಮಾತಾಡದೆ ಐಕಳ ಹರೀಶ್ ಶೆಟ್ಟರು ಮತ್ತು ಅವರ ಸಂಗಡಿಗರು ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು ಅಭಿನಂದಿಸ್ತಾ. ಈಗ ಹೇರಂಬ ಇಂಡಸ್ಟ್ರೀಸ್ನವರು ಪಬ್ಲಿಕ್ ಹೋಗಿದ್ದಾರೆ ಅಂತ ಈಗ ಗೊತ್ತಾಯಿತು ನನಗೆ. ನಾವು ಸಹ ನಿಮ್ಮ ಹತ್ರ ಬಂದು ಸ್ವಲ್ಪ ಚರ್ಚೆಯನ್ನು ಮಾಡಿ ಕೆಲವು ಸಲಹೆಗಳನ್ನು ತಗೊಳ್ಳಿಕ್ಕೆ, ಯಾಕೆಂದರೆ ಎಲ್ಲರೂ ಎಲ್ಲವನ್ನು ಕಲ್ತಿರೋದಿಲ್ಲ, ಜೀವನ ಪರ್ಯಂತ ಕಲಿಯುವಂಥದ್ದು ಇದ್ದೇ ಇದೆ. ನಮಗೆ ಸಹ ಕೆಲವು ಸಲಹೆಗಳನ್ನು, ಯಾಕಂದರೆ ನಾವು ಬೇರೆ ಕಡೆಯಲ್ಲಿ ಹೋಗಿ ಮೀಟಿಂಗ್ನಲ್ಲಿ ಕೂತು ಚರ್ಚೆಯನ್ನು ಮಾಡಲಿಕ್ಕೆ ನಿಮ್ಮಿಂದ ಇನ್ಪುಟ್ಸ್ ಸ್ವಲ್ಪ ತಗೊಂಡಾಗ ಅದನ್ನು ಬೇರೆ ಮಕ್ಕಳಿಗೆ ನಿಮ್ಮಿಂದ ಏನು ಸಹಾಯ ಆಗ್ಬೋದಂತ ನನ್ನ ಹತ್ರ ಬಂದು ಕೇಳಿದಾಗ ಇಂಥವ್ರ ಹತ್ರ ಹೋಗಿ ಅವರಿಂದ ನಿಮಗೆ ಸಹಾಯ ಆಗ್ತದೆ. ಹೋಟೆಲ್ ಇಂಡಸ್ಟ್ರೀಸ್ ಒಂದು ಭಾಗ, ಮುಂಬೈಯಲ್ಲಿದ್ದ ಇಂಡಸ್ಟ್ರೀಸು, ಬೆಂಗಳೂರಿನಲ್ಲಿದ್ದ ಇಂಡಸ್ಟ್ರೀಸು, ಸುಂದರಾಮ್ ಶೆಟ್ಟರ್ ಕೊಟ್ಟಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಂದರಾಮ್ ಶೆಟ್ಟರ್ನ ಪುನಃ ನೆನಪು ಮಾಡ್ಕೊಳ್ಳದೆ, he gave the appointment orders like post-dated checks. ಸದಾಶಿವ ಶೆಟ್ಟರ್ ಬ್ಯಾಂಕಿನಲ್ಲಿ ಯಾವ ರೀತಿಯಲ್ಲಿ post-dated ಚೆಕ್ಸನ್ನು ಕೊಟ್ಟರು ಅದೇ ರೀತಿಯಲ್ಲಿ ಒಂದೊಂದು ವರ್ಷ 2 ವರ್ಷ ಮುಂದೆನ ಅಪಾಯಿಂಟ್ಮೆಂಟಿಗೆ ಅಂದು ಅವ್ರು ಕೊಟ್ಟಿದ್ದು ನನಗೆ ನೆನಪಿದೆ. ನಾವು ಸಹ ಅಲ್ಲಿ ಸ್ವಲ್ಪ ವಿಜಯ ಬ್ಯಾಂಕ್ನ ಗಲಾಟೆಯಲ್ಲಿ ಇನ್ವಾಲ್ವ್ ಆದವರೇ. ಒಂದು ದಿವಸ ಅವರು ಮೇಲೆ ಹೋಗುವಾಗ ಕೆಳಗೆ ಮಕ್ಕಳು ಕಾಯ್ತಾ ಇದ್ರಂತೆ. ಆಗ ರಿಸರ್ವ್ ಬ್ಯಾಂಕ್ ಅವರ ಅಧಿಕಾರವನ್ನು ವಾಪಸ್ ಕೊಂಡಿತ್ತು, ಅಪಾಯಿಂಟ್ಮೆಂಟ್ ಕೊಡುವಂಥದ್ದು. ಈ ಗೊಂದಲದಿಂದಾಗಿ ಮೇಲೆ ಬಂದು ಪರ್ಸನಲ್ ಮ್ಯಾನೇಜರ್ ರಾಮಚಂದ್ರ ಭಟ್ರು ಇದ್ದರು, ಐ ಸ್ಟಿಲ್ ರಿಮೆಂಬರ್. ಬಟ್ ಅದರ ಮಕ್ಕಳನ್ನ ಮೇಲೆ ಕರಿ ಅಂತ ಹೇಳಿದಂತೆ. ಅವ್ರು ಹೇಳಿದ್ರಂತೆ, ಸರ್ ನಿಮಗೆ ಅಪಾಯಿಂಟ್ಮೆಂಟ್ ಕೊಡುವ ಅಧಿಕಾರ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಕೊಟ್ಟರೆ ಅವರ ಕೆಲಸ ಹೋಗೋದಿಲ್ಲ, ನನ್ನ ಮೇಲೆ ಕ್ರಮ ತಗೊಳ್ತಾರೆ, ತೊಂದರೆ ಇಲ್ಲ, ಕರಿ ಅಂತ ಕೆಲಸ ಕೊಟ್ಟಿದ್ದಾರೆ. ಆ ರೀತಿ ಮಾಡುವವರು ನಮ್ಮಲ್ಲಿ ಹುಡುಕಬೇಕಾಗ್ತದೆ. ಈಗ ಯಾವ ರೀತಿಯಲ್ಲಿ, ಅದಕ್ಕೋಸ್ಕರ ಅವರ ಕನ್ವೆನ್ಷನ್ ಹಾಲನ್ನು ಕಟ್ಟುವಂಥ ಪ್ರಯತ್ನ ನಡೆದು ಈಗ ಹಾಲ್ ಮೊನ್ನೆ ಪೂಜೆ ಆಗಿದೆ, ಅದರ ಉದ್ಘಾಟನೆ ಆಗಬೇಕಾಗಿದೆ. ನಾವು ಏನು ಅವರ ಹೋರಾಟವನ್ನು ಮಾಡಿದ್ದು ದಟ್ ಇಸ್ ಡಿಫರೆಂಟ್. ಬಟ್ ಅಂಥ ವ್ಯಕ್ತಿಗಳು ನಮ್ಮಲ್ಲಿ ಇನ್ನು ಮುಂದೆ ಹುಟ್ಟಿ ಬರಬೇಕಾದಂಥದ್ದು ಬಹಳ ಅಗತ್ಯ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲದೇ ಇದ್ದರೆ ಮುಂದಿನ ಮಕ್ಕಳಿಗೆ ನಾವು ದೇಶದಲ್ಲಿ ವಿದೇಶದಲ್ಲಿ ಕೆಲಸ ಹುಡುಕುವಂಥದ್ದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ಇಟ್ಸ್ ಎ
ವಿ ಆರ್ ಇನ್ ಎ ಕ್ರಾಸ್ ರೋಡ್. ಅದರಲ್ಲಿ ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಅವರಿಗೆ ಪರಿಸ್ಥಿತಿ ಆದರೆ ಅದನ್ನು ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ನ್ಯಾಯಾಂಗದಲ್ಲಿ ಒಂದು 4 ಜನ ಈಗ ಬಂದಿದ್ದಾರೆ, ಜಡ್ಜಸ್ಸು, ಲೇಡೀಸ್ ಇದ್ದಾರೆ, ಜೆಂಟ್ಸ್ ಇದ್ದಾರೆ. ಬಟ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಯಾರೂ ಇಲ್ಲ, 1-2-3 ಜನ ಇದ್ದಾರೆ. ಆದರೆ ನಮ್ಮ ಕಷ್ಟ ಏನಂತ ಹೇಳಿದರೆ, ಸರ್ಕಾರಿ ಕಚೇರಿಗೆ ಹೋದಾಗ ನಿಮ್ಮ ಕೆಲಸ ಆಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ಯಾರನ್ನು ಅಪ್ರೋಚ್ ಆಗುವಂಥದ್ದು ಅಂತ, ಯಾರನ್ನು ಭೇಟಿ ಆಗುವಂಥ ಆಲೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದದಕ್ಕೆ ಇವೆಲ್ಲವನ್ನು ಸರಿಪಡಿಸಬೇಕು. ಅದಕ್ಕೆ ಸಂಘ ಮುಂದೆ ಬಂದು ಕೆಲಸವನ್ನು ಮಾಡಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನ್ನ ಅನಿಸಿಕೆಗಳನ್ನು, ನಾವು ಹಿಂದೆದೇನಾಗಿದೆ ಅಂತ ಹೇಳೋದಿಲ್ಲ, ಹಿಂದಿನ ತಪ್ಪುಗಳನ್ನು ಹುಡುಕ್ತಾ ಹೋಗಬಾರ್ದು. ನಾವು ವಿ ನೀಡ್ ಟು ಫಿಕ್ಸ್ ದ ಫ್ಯೂಚರ್ ಕೋರ್ಸ್, ಅದನ್ನು ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೊಂದು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಜೈ. ಶ್ರೀ ರಮೇಶ್ ಪಿ ಶೆಟ್ಟಿ, ಕಾಂತೇರಿ ಧೂಮಾವತಿ ದೈವದ ಮುಕ್ಕಾಲ್ದಿ ಅವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಶ್ರೀ ಹೊನ್ನಪ್ಪ ಶೆಟ್ಟಿ ಹಾಗೂ ಶ್ರೀಮತಿ ಸರಸಿ ಹೊನ್ನಪ್ಪ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಮಹಾವೀರ ಹಿರಿಯ ಪ್ರಾಥಮಿಕ ಶಾಲೆ ಮಾರ್ನಾಡು ಇಲ್ಲಿ ವಿದ್ಯಾಭ್ಯಾಸ ಪೂರೈಸಿರುತ್ತೀರಿ. ತಾವು ಭತ್ತ, ಅಡಿಕೆ, ತೆಂಗು, ರಬ್ಬರ್, ಕಾಳುಮೆಣಸು ಇತ್ಯಾದಿ ಕೃಷಿ ಹಾಗೂ ಕೋಳಿ ಸಾಕಾಣಿಕೆ ಹಾಗೂ ಹೈನುಗಾರಿಕೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತೀರಿ. ಶ್ರೀಯುತರಿಗೆ 2016ರಲ್ಲಿ ಗ್ರಾಮ ದೈವ ಕುಂಭಕಂಟಿಣಿ, ಮನೆ ದೈವ ಧೂಮಾವತಿಗೆ ಧರ್ಮ ನೇಮವಾದ ಸಂದರ್ಭ ಕಾಂತೇರಿ ಧೂಮಾವತಿ ದೈವದ ಎಣ್ಣೆ ನೀಡಿ ಮುಕ್ಕಾಲ್ದಿ ಪ್ರದಾನ ಮಾಡಲಾಯಿತು. 16ನೇ ವರ್ಷದ ಕಿರಿಯ ಪ್ರಾಯದಲ್ಲೇ ದೈವಾರಾಧನೆ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ತಾವು ಕಳೆದ 6 ವರ್ಷಗಳಿಂದ ಮುಕ್ಕಾಲ್ದಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. ಪಡು ಮಾರ್ನಾಡು ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವ ತಾವು ಪ್ರಸ್ತುತ ಪತ್ನಿ ಸುಮಲತಾ ಶೆಟ್ಟಿ ಹಾಗೂ 2 ಮಕ್ಕಳೊಂದಿಗೆ ನೆಮ್ಮದಿಯ ಸಾಂಸಾರಿಕ ಜೀವನ ನಡೆಸುತ್ತಿದ್ದೀರಿ. ಐಕಲ ಹರೀಶ್ ಶೆಟ್ಟಿಗೆ ಅಜಿಪದ ಬಂದ ಷಷ್ಠಬ್ದ ಅಂಚಾದೆ ಆರೆ ಬೇತೆ ಬೇತೆ ಧಾರ್ಮಿಕ ಸತ್ಕರ್ಮಲೇನೆ ಅರ್ನ ಅಜಿಪನೆ ಪುಟ್ಟು ಪರ್ಬದ ಸಲಾದ ಆರೇ ಆಚರಣೆ ಮಲ್ದೇರಿ ಅಂಡ ಆರು ಕೇವಲ ಅರ್ನ ಕುಟುಂಬ ವರ್ಗಕ್ಕೆ ಮಾತ್ರ ಸೀಮಿತ ವ್ಯಕ್ತಿ ಅತ್ತಿ ಇಡೀ ಸಮಾಜದ ಒಂಜಿ ವ್ಯಕ್ತಿ ಆಗಿ ನಡೆದಾತ್ರ ಅರ್ನ ಪ್ರೀತಿ ಗೌರವ ಅಭಿಮಾನ ಪೂರ್ವಕವಾದ ಮೂಲು ಸೇರ್ದಿನ ಅಂಚಿನ ಅರ್ನ ಅಭಿಮಾನಿಲು ಅರೆಗೊಂಜಿ ಎಲ್ಲಿಯ ಗೌರವ ಮಲ್ಪುನ ಸಂಕಲ್ಪ ಮಲ್ತೇರಿ ದಯ ಮಲ್ತದೆ ಅರೇನೆ ಒಂಜಿ ಎದುರುಡು ಬಂಟರ ರತ್ನವು ನೀನಾಗು, ಈ ಮಣ್ಣಿನ ಹಿರಿಮೆಯ ಮಗನಾಗು, ಈ ತಾಯ್ನಾಡಿನ ಗರಿಮೆಯ ಮಗನಾಗು. ಬಂಟ ಸಮಾಜವು ಎಂದು ಮರೆಯದ ಬಂಟರ ರತ್ನವು ನೀನಾಗು, ಈ ಮಣ್ಣಿನ ಹಿರಿಮೆಯ ಮಗನಾಗು, ಈ ತಾಯ್ನಾಡಿನ ಗರಿಮೆಯ ಮಗನಾಗು. ಬಂಟ ಸಮಾಜವು ಎಂದು ಮರೆಯದ ಬಂಟರ ರತ್ನವು ನೀನಾಗು, ಬಂಟರ ರತ್ನವು ನೀನಾಗು, ಬಂಟರ ರತ್ನವು ನೀವಾಗು. ಆಷ್ಟತಾ ರೈ ಕುಮಾರಿ ಆಷ್ಟತಾ ರೈ ಕಲಾವಿದೆ ಹರೀಶಣ್ಣನ ಒಂಜಿ ಚಿತ್ರ ಬಿಡ್ಪಾದೇರು ಅವೇನೆ ಹರೀಶಣ್ಣಗಿತ್ತೆ ಕೊರ್ಪಿನ ಹೊರತು.
ಇರ್ನ ಸುಗಿಬಿತೊಟ್ಟಿಗೆ ಬಾರಿ ಪೊರ್ಲುಡು ಪ್ರಾರಂಭ ಮಲ್ತೇನೆ ಅಂಚಿನ ವೃತ್ತಿಡು ವೈದ್ಯರು ಆಂಡ ಪ್ರವೃತ್ತಿಡು ಆರು ಗಾಯಕರ್ಲಂದು ಪ್ರತಿಭರೆ ಮೇರೆಗೆ ಸೊಮ್ಮೆಸಂದ ಮಲ್ತಂದು ಒವೆವಂಜಿ ಕಾರ್ಯಕ್ರಮ ಎಡ್ಡೆ ಮೂಡುದು ಬರಡುಂದಂಡ ಐಕೊಂಜಿ ಎಡ್ಡೆ ನಿರೂಪಣೆ ಬೋಡು ತುಳು ಕನ್ನಡ ಸಾಹಿತ್ಯ ಕ್ಷೇತ್ರದ ಮಲ್ಲ ಸಾಧನೆ ಮಲ್ತೇನೆ ಅಂಚಿನ ನಮ್ಮ ಕದ್ರಿ ನವನೀಶ್ ಶೆಟ್ರು ಈ ಕಾರ್ಯಕ್ರಮವನ್ನು ಬಾರಿ ಪೊರ್ಲು ನಿರೂಪಣೆ ಮಲ್ದೇರು ಆರು ವೇದಿಕೆಗೆ ಬರ್ತದೆ ಹರೀಶ ನಡೆದು ಒಂಜಿ ಗೌರವ ಸ್ವೀಕಾರ ಮಲ್ಪಡು ಬಂದು ಭಿನ್ನ ಮಲ್ತಂದಲ್ಲೇ ಕಾರ್ಯಕ್ರಮದ ಸುರುದು ಕಡೆಮುಟ್ಟಲ ಕಾರ್ಯಕ್ರಮ ಬಾರಿ ಪೊರ್ಲು ನಿರೂಪಣೆ ಮಲ್ತದೆ ಐಕೊಂಜಿ ವಿಶೇಷವಾದ ಮೆರಕೋರ್ ನಂಚಿನ ಎಂಗಳ ಮಾತ ಆತ್ಮೀಯರ ನಂಚಿನ ಕದ್ರಿ ನವನೀತನಗ ಸೊಲ್ಮೆ ಸಂದೇತ ಮಲ್ತಂದು ಮಾತ ಸಾಧಕಿಯರ್ನ ಮಾನಾದಿಗೆದ ಓಲಿನ ನಮ್ಮ ಎದುರು ಬಾರಿ ಪೊರ್ಲುಡು ವಿವರವಾದ ಕೊರ್ನಂಚಿನ ಡಾಕ್ಟರ್ ಮಂಜುಳಾ ಶೆಟ್ಟಿ ಅಂಜನೆ ಡಾಕ್ಟರ್ ಪ್ರಿಯಾ ಶೆಟ್ಟಿ ಬೊಕ್ಕ ಡಾಕ್ಟರ್ ಸುಧಾರಾಣಿ ಮುಕುಲ್ಲ ಬದ್ದದ ನಮ್ಮ ಒಕ್ಕೂಟದ ಅಧ್ಯಕ್ಷರ ನಂಚಿನ ಹರೀಶ್ ಅಣ್ಣದ ಒಂಜಿ ಮಾನದಿಗೆನ ಸ್ವೀಕಾರ ಮಲ್ಪಡು ಮೂಜಿ ಜನ ಮಹಿಳಾ ಸಾಧಕಿಯರ್ನಕಲು ಕೂಡ ಬೇತೆ ಬೇತೆ ತುಳು ಸಾಹಿತ್ಯ ಕ್ಷೇತ್ರಡು ಅಕಲು ಡಾಕ್ಟರೇಟ್ ಪದವಿಯನ್ನು ಪಡೆಯಂಚಿನ ಸಾಧಕಿನಕಲು ಅಂಚನೆ ಪ್ರತಿ ತಿಂಗಳುಡ್ಲ ನಮ್ಮ ಒಕ್ಕೂಟದ ಕಾರ್ಯಕ್ರಮನಾಗ ಐಕ ಬೋಡಾಯಿನಂಚಿನ ವ್ಯವಸ್ಥೆನ ಬಾರಿ ಪೊರ್ಲುಡು ಜೋಡಣೆ ಮಲ್ತ ಗುರುಪುನಕಲು ಸಾಲೆತ್ತೂರು ಬಂಟರ ಸಂಘದ ಪದಾಧಿಕಾರಿನಕಲು ಈ ಸಂದರ್ಭಡು ಅಕಲ್ನ ಈ ಮಲ್ಲ ಸೇವೆನ ಕೊಂಡಾಡೊಂದು ಹರಿಶನ್ಯ ಬಂದುಲೆ ನಮ್ಮೊಟ್ಟಿಗೆ ಒಂಜಿ ಎಡ್ಡೆ ಕಲಾವಿದೆವುಲ್ಲ ಚಿತ್ರಕಲೆಟ್ಟು ಒಂಜಿ ಮಲ್ಲ ಸಾಧನೆ ಮಲ್ತದೆ ಏನಿಲ್ಲ ಈ ಸಂದರ್ಭಡು ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿನ ಹರೀಶಣ್ಣನ ಭಾವಚಿತ್ರ ಬಾರಿ ಪೊರ್ಲುಡು ಅರ್ನ ಕೈಯಾರೆ ಬಿಡುಪದು ಮಾತ ಕಲಾಭಿಮಾನಿನ ಪ್ರಶಂಸೆಗೆ ಅರ್ಹರಾಯನಂಚಿನ ಕುಮಾರಿ ಹರ್ಷಿತಾ ರೈ ಮೇರೆಗೆ ಒಕ್ಕೂಟದ ಅಧ್ಯಕ್ಷರೇನಂಚಿನ ಹರೀಶನ್ನೇ ಬಕ್ಕ ಮಾತ ಬಿನ್ನೆರ ಒಟ್ಟು ಸೇರಿಗೆಡು ಒಂಜಿ ಮನದಿಗೆ ಒಂದುಂಡು ಈ ಸಂದರ್ಭಡು ಇತ್ತೆ ಹರಿಶನನ ಕೈದ ಮಾನದಿಗೆ ಸ್ವೀಕಾರ ಮಲ್ತಿನಂಚಿನ ಸಾನ್ವಿ ಶೆಟ್ಟಿ ತುಳು ಬೊಕ್ಕ ತಮಿಳ್ ಡೀಲ್ ಪನ್ಪಿನ ಚಿತ್ರೋಡು ನಾಯಕಿ ಅದಲ್ಲ ನಟನೆ ಮಲ್ತೊಂದುಲ್ಲ ಪನ್ಪಿನ ವಿಚಾರವನ್ನು ಜಗನ್ನಾಥ್ ಶೆಟ್ಟಿ ಬಾಳ ನಮ್ಮ ಎದುರ್ಜೇರು ಇವರು ಬಂಡ ಸಂಘದ ಕುಲಕ್ಲ ಪೂರ್ಣ ಸಾಕರನು ಕೊರೊಂದುಲ್ಲೇರು ಈ ಸಂದರ್ಭಡು ಮಾತ ಪದಾಧಿಕಾರಿ ನಕಲು ಹರೀಶನ್ನ ಒಂಜಿ ಮನಾದಿಗೆ ಮಲ್ತದು ಅದನ್ನು ಗೌರವ ಮಲ್ತೊಂದುಲ್ಲೇರು ದುಂಬತ್ತ ಆರು ಒಕ್ಕೂಟಕ್ಕೆ ಕೊಡ್ತೇರು ನನಲ ಕೊರ್ರೆ ಉಳ್ಳೇರು ನನ್ನ ಬಜ್ಪೆ ವಲಯ ಬಂಟದ ಸಂಘದ ಅಧ್ಯಕ್ಷರಾದ ನಲ್ಲಾತ್ ಸಾಧನೆ ಬಾಬಣ್ಣೆ ಮಲ್ಪಡೆ ಅಭಿನಂದನೆ ಬಂದುಲೆ ನಮ್ಮ ಹರೀಶನ್ನೇ ಹೆಚ್ಚ ಪಾತೇರ್ಜೇರು ಅರ್ನ ಪಾತೇರ್ನು ಅಂತೆ ಅರ್ನ ಬೇಲೆ ಮಾತ್ರ ಅಂಡ ಔಪಚಾರಿಕವಾದ ಇನ್ನಿತ ಕಾರ್ಯಕ್ರಮದ ಶ್ರೀ ಕ್ಷೇತ್ರ ಕಟೀಲ್ಧಾಮ ಸಾಷ್ಟಾಂಗ ವಂದನೆ ಮಲ್ತದೆ ವೇದಿಕೆಡು ಜಯಪ್ರಕಾಶ್ ಹೆಗಡ್ರುಲ್ಲೇರು ಬಂಟೇರ್ನ ಕೀರ್ತಿನ ಮಸ್ತ್ ಎತ್ತರಗೇರಾಯನಂಚಿನ ರಾಜಕೀಯ ವ್ಯಕ್ತಿ ಇನಿ ನಂಗೆ ಮಸ್ತ್ ಬೋಧನೆ ಮಲ್ತೇರಾರು ಆಡಲ್ಲ ನಂಗೆ ಒಂಜಿ ರಿಕ್ವೆಸ್ಟ್ ಉಂಡು ತಾದಂಡಲ ಇರ್ನ ಶಕ್ತಿಡು ಸರ್ಕಾರದ ಮುಖಾಂತರ ಈ ಒಂಜಿ ಆರ್ಗನೈಸೇಷನ್ಗೆ ಅನುದಾನ ಉಲ್ಪಲ್ನಲ್ಲಿ ತಿಕ್ಕೊಂಡ ಐಕೊಂಜಿ ಪ್ರಯತ್ನ ಬರೋಡಿರು ಎಂಗುಲ್ ಬೇತೆ ರಾಜಕೀಯದ ಕಡ್ಲ ಕೇಂದು ಸಾಕಾಣ್ ಏರ್ಲ ಕೊಡ್ತಿದ್ದೀರಿ ₹1 ಅಣ್ಣ ಈರು ಅಂಚಿನ ಜನ ಯಾನೊಂಜಿ ಕಾಲೇಜ್ ದಿಂಚಿ ಯಾರೇನು ತೂತೆ ಯಾನ್ ಕಾಲೇಜ್ದ ಲೀಡರ್ ಆನಾಗಲ್ಲ ಅರ್ಪಣ ಅಂತೇರಿ ಈ ರಾಜಕೀಯ ಬಲ ಯೂತುದ ಜನತಾದಲ್ಲ ಟುತ್ತೇರಾರು ಯೂತುದ ಅಧ್ಯಕ್ಷ ಅಲ್ಲ ನಂಗೆ ರಾಜಕೀಯ ಬುಡ್ಚಿ ನೆಟ್ಟೆ ತಪ್ತಿಂಡು ನನ್ನ ದಿನ ಒಂದೇ ದಿನ ಒಂದೇ ಕೆಲಸ ಮಲ್ಪು ನಂಗೆ ರಾಜಕೀಯ ಎಲ್ಲ ಬುಡ್ಚಿ ಇನಿ ನಾಗರಾಜ್ ಶೆಟ್ರುಲ್ಲೇರು ಆರ್ಲ ಒಂಜಿ ಬಂಟೇರ್ನ ಗತ್ತದ ಗುತ್ತದ ಇಲ್ಲದಾರ ಇನಿ ಅರೇನಿ ಕೆಲವು ಸರಿ ಎಪ್ಪಡು ನಿಂದ ಇನಿ ಗುತ್ತಿನಾರಗಳ ಸನ್ಮಾನ ಅರೆ ದಾಲಿ ಬನ್ನ ಹರ್ ಮಸ್ತ್ ದುಂಬು ಧಾರ್ಮಿಕ ದತ್ತಿ ಸಚಿವ ಅದು ಮಸ್ತ್ ದೇವಸ್ಥಾನಗಳಿಗೆ ಬ್ರಹ್ಮಕಲಶಗಳಿಗೆ ನಾಗಮಂಡಲಿಗೆ ಕೋಲ ಬಲಿ ಬೋರ್ಡ್ನ ಒಂಜಿ ಅವಧಿ ಯಾರಿಗೆ ತಿಗಿನ ಒಂಜಿ ಆ ಒಂಜಿ ಸಂದರ್ಭವನ್ನು ಬಾರಿ ಪುರ್ಲುಡು ಅದು ಮಲ್ದೇರು ಐಕಾತ್ರ ಇನಿ ಜಾಗತಿಕ ಬಂಡ ಸಂಘ ಒಕ್ಕೂಟ ಇತ್ತೆಲ್ಲ ಅರೇನು ಇಡೀ ಸಮಾಜ ಅರೇನು ಪ್ರೀತಿ ಮಲ್ಪುನು ನೆಟ್ಟು ಬತ್ತಲ್ಪ ಅರೆಗ್ಲ ಯಾನು ಬಾರಿ ದುನಿಯಾದುಲ್ಲೆ
ಬೊಕ್ಕೊಂಜಿ ಎಂಕಲ ಫೆಡರೇಷನ್ ದೇವಿರಾರು ಸದಸ್ಯವನ್ನೇ ಅರನ್ನು ಕಾಣಲಕ್ಕದೆ ಅಂದು ಬಯ್ಯ ಮುಟ್ಟ ನೆನಪೋಯಾನು ಏತ್ ಸಾರಿ ತಿಕ್ಕನೆಲ್ಲ ಕಾರ್ ಬರ್ತವೆ ನಾನು ಅರೆ ಅರೆಗೆ ದಾಲ ಒಂಜಿ ವಿಶೇಷ ವ್ಯಕ್ತಿ ಈ ಸಮಾಜೋಡು ಅಂಚಿನ ವ್ಯಕ್ತಿ ಪುಟುಂಡ ಈ ನಮ್ಮ ಸಮಾಜದಾಗಲಿ ಏರೆಲ್ಲ ಕಷ್ಟನೇ ಇಜ್ಜಿ ಬಂಗನೇ ಇಜ್ಜಿ ಒಂಜಿ ವರ್ಗ ಉಂಡು ಒಂಜಿ ವರ್ಗ ದೇವರ ಕೊರ್ನೇನು ಸಮಾಜಕ್ಕೆ ಒಂತೆ ಪಾಲು ಕೊರ್ಪಿನಿ ಮೇರು ಒಂತೆ ಪಾಲತ್ತೆ ಸಾಧಾರಣ ಮಲ್ಲ ಪಾಲೆ ಕೊರೊಂದುಲ್ಲೇರು ಅರೆ ನನಾತ್ ದೇವರು ಆಯುರಾರೋಗ್ಯ ಶಕ್ತಿ ಕೊರಡನ್ ಬಂದು ದೇವರ ಪ್ರಾರ್ಥನೆ ಮುಖೋರಾರು ಪ್ರವೀಣನ್ನೇ ಬಾರಿ ಶೋಕ್ ಪಾತೇರಿನಾಥ ಯಾರ ಹೃದಯಲ ಬಾರಿ ಎಡ್ಡನ್ನು ಆರು ಪಾಪ ಇವತ್ತು ಈ ಕಾಂಡೆ 4-5 ಗಂಟೆ ಲಕ್ಕದ ಆಫೀಸ್ 2 ಗಂಟೆ ಆಫೀಸ್ಗಳಿರಾರು ಭಯಂಕರ ಒಂದು ಶ್ರಮಜೀವಿ ಯಾರು ಅಂಚ ದೊಡ್ಡ ಕೊರ್ಪಿನ ಅಂಚ ಕೊರೊಂಪಿನ ಮನಸ್ಸು ದೇವರು ಕೊಡ್ತಿರಾರು ಸದಸ್ಯವನ್ನಾಥ ದುಡ್ಡು ಕೊಡ್ತಿದ್ದೀರಿ ಸದಸ್ಯವನ್ನಾಥ ದುಡ್ಡು ಕೊಡ ಸದಸ್ಯವನ್ನಾಥೇ ದುಡ್ಡಾರು ಕೊರ್ಪೇರು ಇದು ಪ್ರತಿ ವರ್ಷದ ಕೊರ್ಪೇಂಡ್ರಿ 5 ಲಕ್ಷ ಎನ್ನೊಂದಾಗಿ ಬರ್ಪು ವರ್ಷ ಅವ್ನು 25ಕ್ಕೆ ಟರ್ನ್ ಮೇಲೆ ಬರಲು ಸಾಧ್ಯ ಉಂಟು ಅಂಚಿನ ಪ್ರವೀಣ ನೇಗಲ ಬಣ್ಸಂಗೋಡು ಮಾತೃಭೂಮಿದ ಚೇರ್ಮನ್ ಅದು ಒಂದು ಮಾತೃಭೂಮಿದ ಬೇತೆ ಬೇತೆ ಪೋಸ್ಟ್ ಇತ್ತು ಬಣ್ಸಂಗದ ಬೇತೆ ಬೇತೆ ಪೋಸ್ಟ್ ಅದು SM ಶೆಟ್ಟಿ ಕಾಲೇಜ್ ಅದು ಮಾತ್ರ ಆರ್ನ ಒಂಜಿ ಸೇವೆನೇ ಒಂಜಿ ಅವಿಸ್ಮರಣೀಯ ಅದನ್ನು ಅಯ್ಯನ ಬಾರಿ ಪ್ರೀತಿಡು ಬಾರಿ ಶೋಕದ ಕವನ ಮಾತ ಪಂಡೇರು ಅರ್ನ ಕವನ ಹೆಂಗೆ ಮಾತ ಅರ್ಥವನ್ ಬೊಕ್ಕ ಯಾರು ರಾಜೇಂದ್ರನ್ನೇ ಮರಣಿ ವಸಂತ್ ಗಿಲ್ಲಿಯಾರ್ನ ಒಂದು ಫಂಕ್ಷನ್ ಅವ್ರು ತಿಕ್ಕಿಯರು ಅರೆ ತೂನ ಒಂದು ವಿಶೇಷ ವ್ಯಕ್ತಿ ಹೆಂಗೆ ಮತ್ತೆ ಬರ್ತು ಪಾತಿರಿ ಬರಿಟ್ಟು ಅರ್ವಂಡಿರ್ಪ ಎನ್ನ ಪಂಜುರ್ಲಿ ಎನ್ನ ಹೋಟೆಲ್ ಡ್ರಿಂಕ್ಸ್ ಬರ್ರೆಜ್ಜಿ ಡ್ರಿಂಕ್ಸ್ ಬರ್ದು ಬರ್ರಲ್ಲಿಜ್ಜ ಹಾಗೆ ಎನ್ನ ಒಂಜಿ ತತ್ವನೇ ಇರುತ್ತೆ ನಮ್ಮೇರು ಕೊಂಚ ಬೇತನೆ ಒಂದು ಮಲ್ದಿರಿ ನಾನು ಈ ಸಮಾಜೋಡು ಪೂರ ಬೇಲೆಲ್ಲ ಮಲ್ದೆ ಹೋಟೆಲ್ದ ಬೇಲೆಲ್ಲ ಮಲ್ದೆ ಪೂರ ಏನು ಮಲ್ಪಂದ ಕೆಲಸ ಇಜ್ಜಿ ಇನಿ ಹೆಂಗೆ ದೇವರು ಕೈ ಬರ್ತದೆ ರೈಟ್ ಹತ್ರ ಎನ್ನನೇ ಲೆಕ್ಕೋಡು ಎನ್ನನೇ ಲೆಕ್ಕಾಚಾರ ಉಂಡು ಆ ಲೆಕ್ಕಾಚಾರ ಏನು ಸಮಾಜ ಸೇವೆ ಮಲ್ತೊಂದಿಲ್ಲ ಆತನ ಮೋಹನ್ದಾಸನ ಬಂದೆ ಮೆರವಣಿಗೆ ಒಂಜಿ 5 ಲಕ್ಷ ಗೊಂಡು ತಯಾರು ಮಲ್ಪಲೇರು ಮೋಹನ್ದಾಸನೇ ತಯಾರು ಮಲ್ದೇರು ದೇವಣ್ಣಗ ಅಲ್ಪ ಮೋಹನ್ದಾಸನೇ ಕುಂದಾಪುರದ ಹೆಂಗೆಲ್ಲ ಒಂಜಿ ರಾಯಭಾರಿ ಯಾರು ಇನ್ನಿತ್ತೆ ಅಂಚಿನ ಮೀಟರ್ ದರ್ಶನದ ಪಾತ್ರಿನಗಳು ಉಪ್ಪುಜೇರು ಹೆಂಗೆ ಭಾರಿ ಖುಷಿ ಅನ್ನು ಉಪ್ಪೂರ್ದವ್ರು ಇರ್ತೀರಿ ಉಪ್ಪುಂದವ್ರು ಮೆಲ್ಲ ಜಯಪ್ರಕಾಶನ ಬಂಡೆ ದೇವಣ್ಣ 6 ಬಲ್ಲಿ ಅಂಚಿದ ಜನ ಇಜ್ಜೇರು ಅಲ್ಲಿ ಯಾರು ಕುಂದಾಪುರದವ್ರು ಬಂಡೆ ಅದಕ್ಕೆ ಯಾರು ಬಂಡೆ ಹೌದು ಅವರು ಅರೆ 5 ತುಂಬಿ ಗೊತ್ತುಂಡು ಅಂಚ ಕುಂದಾಪುರ ಪತ್ತಿನ ಹೆಂಗಲ್ಲ ಕಾಸರಗೋಡು ಅಡಪೇರು ಅವು ಕಾಸರಗೋಡ್ದು ಇಂಚಿನತ್ತಲ್ಲ ಪಾಪ ಒಂಜಿ ಹೈಯೆಸ್ಟ್ ಅಪ್ಲಿಕೇಶನ್ ಆರ್ಪೇರು ಪಂಡ ಪಾಪದ ಕಾಲ ಇಲ್ಲಿ ಪೋದು ಆಗಲ್ಲ ಓಲ್ ಬಂಗತ್ತಲ್ಲ ಅಲ್ಲಿ ರೆಡಿ ಆಗ್ತೇವೆ ಜಾಕರನ್ನೇ ಉಡುಪಿಡಿ ಪೂರ ಸಂಘಟನೆ ಕೆಲಸ ಮಲ್ದಿನಾರು ಅವಲ್ಲ ಅರ್ಲ ಎಷ್ಟು ಇದು ಫೆಡರೇಷನ್ ಮತ್ತೊಂದು ಹೆಂಗಲ್ಲ ಕರ್ನೇರಿ ವಿಶ್ವನಾಥ್ ಶೆಟ್ಟಿ 1 ಎಕರೆ ಜಾಕೂರಿ ಅದರ ಆಯ್ತು ರೇಟ್ ಕಮ್ಮಿ ಇತ್ತು ಇತ್ತವು ಕನ್ವರ್ಷನ್ ಆಫ್ ಪೇರು ಇತ್ತವು 1 ಕೋಟಿಗೆ ಬೈದಿನ್ ದೇವ್ರದಾಯ್ತು ಆಯ್ನಾತ್ ಬೇಗ ಅವು ಗೌರ್ಮೆಂಟ್ದವು ಹೆಚ್ಚಿನ ಸ್ಕೀಮ್ ಇಂಡಸ್ಟ್ರಿಯಲ್ದವರು ಆ ದುಡ್ಡು ಬತ್ತಂಡ ಫೆಡರೇಷನ್ ಕೂಡ ಶಕ್ತಿ ಆಪ್ನು ಇನ್ನು ಬೈದಿನ ಭಾರಿ ಮಲ್ಲ ಶಕ್ತಿ ಬಣ್ಣ ಅಧ್ಯಕ್ಷರನಗಳು ಅಶೋಕನ್ನೆಲ್ಲಿ ಪೂಂಜೇರಲ್ಲಿ ರತ್ನಾರಣ್ಯಲ್ಲಿ ವಾಸನ್ನೇ ವಿಶ್ವನಾಥನ್ನೇ ಸಂತೋಷ್ ಶೆಟ್ರು ನಿಂಜ ಜಗದೀಶನ್ನೇ ರಾಧನ್ನೇ ಸಸ್ಯನ್ನೇ ಪೂರ ಅಧ್ಯಕ್ಷರನಗಳು ಮೂಲ ಬಾಬನ್ನೇ ಪೊಸತ್ತಾಯರು ಬೊಕ್ಕ ರಾಜೇಂದ್ರ ಕುಮಾರ್ನ ಬಗ್ಗೆ ನಾನು ಎಕಡೆ ಪಾತಿರ್ದೆ ನಿಗಲ್ಲ ಎದುರುಡೆ ಪೂರ ಬಂತಾನೆ ರಾಜೇಂದ್ರ ಕುಮಾರ್ ನಂಗೆ ಬೇತೆ ಸಮಾಜ ದಾನ ಕೊಡ್ತಿರಂದಂಡ ನಮಕ್ಕೇನು ಆರಾದು ಕೊಡ್ತಿರಂದಂಡ ರಾಜೇಂದ್ರ ಕುಮಾರ್ ಆರು ದುಂಬ 5 ಲಕ್ಷ ಕೊಡ್ತೇರು ಇನ್ನು 20 ಲಕ್ಷ ರೂಪಾಯಿ ಏನೋ ಹೋಗ್ಬೋರು 25 ಲಕ್ಷ ರೂಪಾಯಿ ಬೇತೆ ಸಮಾಜದ ಒಂಜಿ ಈ ಸಮಾಜ ಕೊರ್ಪಿನ ಬಂದ ಬಾರಿ ಮಲ್ಲ ನಾವು ಇತ್ತ ಕೆಲವು ಸಾರಿ ಬೇತೆ ಸಮಾಜದಾಗಲಿಗೆ ಕೊರ್ನಾಗ ಯಾಕಂದ್ರೆ ನಾಗರಾಜನ್ನೆಲ್ಲ ಬಂಡೇರು ಬೇತೆ ಸಮಾಜದಾಗಲಿ ನಮ್ಮ ಕೊರ್ಪಿನ ದುಂಬು ನಮ್ಮ ಮಕ್ಕಳಿಂದ ನಮ್ಮ ತೂಕ ನಮ್ಮ ಮಕ್ಕಳಿಂದ ನಮ್ಮ 90% ತೂಪ 10% ತೂಡೆ ನಮ್ಮ ಆಜುಬಾಜುದಾಗಲಿ ನಮ್ಮ ಖಾಲಿ ಬಂಟೇರ ಅದೇನಾಗ್ತದೆ ನಮ್ಮ ಮಾತ ಸಮಾಜದ ಪ್ರೀತಿ ಮಲ್ದಿನಾಗಲು ನಮ್ಮ ಹಿರಿಯಾಕಲು ಪ್ರೀತಿ ಮಲ್ದಿನಾಗಲು ಅವಿನ ಇತ್ತೆಲ್ಲ ನಮ್ಮ ಮುಂದುವರಿಸದೆ 25 ಮಲ್ಪನೆಟ್ಲ ಇಲ್ಲ ದುಡ್ಡು ಮಾತ್ರ ಬತ್ತಂಡ ಮಸ್ತ್ ಬಂಗ ತಗೊಳ್ಳೇರು ಅಕಲ್ಲೆಟ್ಲ ಭಾರಿ ಬಂಗ ತಗೊಳ್ಳೇರು ಅಂಚೆ ಹತ್ರ ಬೇತೆ ಸಮಾಜದಾಗಲಿನ ನಾವು ತೂಪಿನ ನಮ್ಮ ಕರ್ತವ್ಯ ಉಂಡು ಇನ್ನಿತ್ತೆ ಭಾರಿ ಪೂರ್ಲು ಬಂದ ಐತೆಗಳು 3 ಜನ ಆಗಲಿ 4 ಜೋಗ್ಲಿ ಪೂರ ಸನ್ಮಾನ ಮಲ್ತ ಅಕಲಿ ಪೂರ ದುಂಬ ಅಕಲೇ ಇಂಕುಲ್ ಸನ್ಮಾನ ಮಲ್ದ ಅಕಲಿನ ಅಂಚೆನ ಅಕಲದ ಸೇವೆ ಈ ಫೆಡರೇಷನ್ ಒಪ್ಕೊಂಡು ಬಂದು ಇನ್ನಿತ ಮಾತೆ ಬೈದೇರು ನವನೀತ್ ಅನ್ನ ತುಂಬು ಪುರುಷೋತ್ತಮ ಭಂಡಾರಿ ಆಡು ಪೂರ ಜನಲ್ಲ ಭಾಸ್ಕರ್ ರೈ ಕುಳಿತೇರು ಪೋಯಿನ ಸರಿ ಇನ್ನಿತ ಅಕಲು 3 ಜನಕ್ಕೆ ಸನ್ಮಾನದ ಕುಳಿತೇರು ಮಾತಿರ್ಲಾಗಲಿ ಸನ್ಮಾನ ಮಲ್ದ ಅಕಲವಲ್ಲ ಸೇವೆ ಅವನು ನಿನ್ನೆ ಪ್ರತಿಭಕ್ಕ ಭಾರಿ ಶೋಕದ ಗಾನ ಬಂಡೇರು ಕೊಡೋರು ಏನೋ ಸನ್ಮಾನದ ಭಾರಿ ಲಾಕಿದ ಬಂಡೇರು ಅವು ಇತ್ತ ನನ್ನ ಅವನ ರೆಕಾರ್ಡ್ ಮಲ್ತಿಗೆ ಏನು ನೋಡೋ ಕೊಡೋರ ಎನ್ನೊಂಜಿ ನಮ್ಮ ಸಮಾಜದ ಒಂದು ಬಾಲೆ ಎನ್ನ ಹಿಂಗೆ ಕೊಂಚ ತಿಕ್ಕಿನ ಒಂದು ಪನ್ನ ನನ್ನ ಮನಸ್ಸು ದಿಂಜಿದ್ ಬರ್ತದೆ ದೇವನಾಗ ಯಾನ್ ಮಸ್ತ್ ಬೆಂತೆ ಪತ್ತದೆ ಮಲ್ಪೆ ಬೇಲೆ ಸಮಾಜ ಹೆಂಗೆ ಅವು ಚಟ ಬಂದ್ಪೇರತ್ತೆ ಅವು ಚಟ ಒಟ್ಟು ಮಲ್ಪುಣ್ಯ ಎನ್ನ ಇಲ್ಲು ಬದುಕು ಬಿಡ್ದಿಲ್ಲ ಎನ್ನ ಬೇರೆ ಬಿಡ್ದಿಲ್ಲ 35 ವರ್ಷ నుంచి ಈ ಸಮಾಜಕ್ಕೆ ಅನ್ಬೇಲ ಅಂತಂದ್ರೆ ಅವು ಮಲ್ದಿಂಡ ಅಂತ ಉಪಕಾರ ಮಲ್ದಿನ ಆಗ್ತದೆ
ಯಾನ್ ಹೆಂಗೆ ತೃಪ್ತಿ ತೆಗೆದುಂಡು ಅವನು ಮಲ್ತೊಂದಿಲ್ಲ ಐಕ್ ಅವನ್ ರೆಕಗ್ನೈಸ್ ಮಲ್ಪೀರಿ ಅಂತ ಬೇತೆ ಬೇತೆ ಸಮಾಜದಾಗ ಸಂಘದಾಗ ಬರ್ತದೆ ಸನ್ಮಾನ ಮಾಡ್ತೇವೆ ಒಂದು ಮಾಡ್ತೇವೆ ಟೈಮ್ ಆಗ್ತದೆ ನಂಗೆ ಅಲ್ಲಿ ಬಾಲೆಲ್ಲ ಒಂಜಿ ಆಕೃತಿ ಬಿಡ್ಪದು ಒಂಜಿ ಹಾಲ್ನಲ್ಲಿ ಒಂಜಿ ಪ್ರೀತಿನ ತೊಜಿಪಾಯಲು ಒಂದು ಮಾತ ಪ್ರೀತಿಲು ಮುಂದಕ್ಕೆ ನಾನು ಮಾತೆರೆಲ್ಲ ನಿಗಲಿ ಕೃತಜ್ಞತೆ ಸಲ್ಲಿಸ ಮಾತಿರೆಲ್ಲ ಒಣಸ್ದು ಒಂಜಿ ಬಂಜಿ ಬಲ್ಪುಂಡು ಇಂಚಿರ್ದು ಶೆಕೆ ಹಾಕೊಂಡು ಅಂಚಿರ್ದು ನೀರು ಕೊರಿಯ ಅಂಕುಲು 2 ಸಾರಿ ಅಂಚೆರಡು ಹತ್ರ ಒಣಸ್ದ ಪೂರ ವ್ಯವಸ್ಥೆ ಪರ್ಫೆಕ್ಟ್ ಉಂಡು ಡಿಸ್ಟ್ರಿಬ್ಯೂಷನ್ ಮಲ್ಪರ ಇತ್ತ ಬಂಡ ಲೇಟ್ ಹಾಕೊಂಡು ಹಾಗೆ ಒಣಸ್ ಹಾಯ್ಬೇಕು ಮುಲ್ ಲೈನ್ ಇಮಿಡಿಯೇಟ್ ಅಂಕುಲು ಒಂದು ಅರ್ಧ ಗಂಟೆದೊಲೆ ಮುಗಿಪ ಇತ್ತೆ ಒಂದು ಆಯ್ನ ಇರ್ಬೇಕು ಮಾತೆಲ್ಲ ಒಣಸ್ ಮಲ್ತದೆ ಇಂಚೆನೆ ಪ್ರತಿ ಸರಿಲ್ಲ ನಿಗಲ ಸಾಕಾರ ಬೋಡು ನಿಗುಲ್ ಮಾತ ಎಂಕಲ್ ಉಂಟು ಉಲ್ಲಾರ ನಿಗುಲ್ ಇತ್ತಿನೆಟ್ಟಿ ಎಂಕಲ್ಲ ಶಕ್ತಿ ಬೇತೆ ಬೇತೆ ಈಗ ಸದಸ್ಯ 2-3 ಸಾರಿ ಬಂದಿರು ಅಕುಲ್ ರೀಜನಲ್ ಬೋರ್ಡ್ ಆಯ್ತು ಅಕುಲ್ ಒಂಜಿ ಪುತ್ತೂರ್ದ ಬಂಟೇರನ್ನ ಬಾರಿ ಅಂಜನಿ ಪೂರ ಒರಿಯಾರ್ದು ಒರಿ ಲೈನ್ದ ಬಂಟೇರ್ ಮಾತ ಮಲವಲ್ಲ ಬಂಟೇರ್ನ ಅಧ್ಯಕ್ಷರಾಗಲು ಅಕುಲ್ ಬತ್ತಿನೇಟ್ ಅದು ನಮ್ಮ ನೂತ ಇರುವ ಬಂಟರ ಸಂಘ ಮೆಂಬರ್ಶಿಪ್ ಉಂಡು ಅವು ಮತ್ತು ಇತ್ತಿನೆಟ್ಟು ನಮ್ಮ ಆಪನು ಹೆಂಗೆ ಪೋಡಿಗೆ ಆಪಿ ನೀನು ಹೋಗ್ತಾನೆ ಸದಸ್ಯನ ಈ ಸರಿ 47 ದುಂಬು 25-30 ನನ್ನೈತೆ ಮುಂದಿನ ಹೊಲ್ತು ಕನ್ಪಿನ ಹೊಲ್ತು ಕೊರಪಿನ ಹೊಲ್ತು ಅಂಚ ಅಂಗಡಿ ನಡಪರ ಬೇತೆ ಅಂಗಡಿ ಇಜ್ಜಿ ನೆಕ್ ಫೆಡ್ರೇಷನ್ ಇದು ಬೇತೆ ಬಂದ ಸಂಘದಾಗಲಿ ಪೂರ ಮುಂದೆ ಬರ್ಪುಣು ಏನು ರೆಂಟ್ ಬರ್ಪುಂಡು ಅವು ಬರ್ಪುಣು ಒಂದು ಬರ್ಪುಣು ಅಂಡಲ್ಲ ದಾದ ಮಲ್ಪಿರ ಗೊತ್ತಿಜ್ಜಿ ಅಂದ್ರೆ ಎಂಗಲಿ ದಾಲ ಬರ್ಪುಜಿ ಎಂಗಲು ಇಂಚೆನಿಗೆ ಇದನ್ನು ಬೊಂಬೆ ಹೋದ ನಾನು ಬರ್ಪೋರ್ಸದಕ್ಕೆ ನಾಡೋಡಿ ಏರು ದಾದ ಅಂತ ಅಂಜನೆಟ ಹತ್ರ ಬರ್ಪೋರ್ಸ ಜಯಪ್ರಕಾಶ್ ಕಟ್ರೆ ಖಂಡಿತ ಒಂದು 5 ಲಕ್ಷ ರೂಪಾಯಿ ನಂಗೆ ಫೆಡ್ರೇಷನ್ಗೆ ಎಪ್ಪ ಕೊರುವೇರು ನಾವು ನಾಡು ಆ ತಾಕತ್ತಂದು ಆಕೆ ಏನೋ ಒಂದು ಸ್ಕೀಮ್ ಮಲ್ತದ ಅವು ಕೊರುವೇರು ಅದು ಇದಕ್ಕೆ ಬೊಕ್ಕ 3A 2A ಎಂಗ್ಲಾರಿಗೆ ಮನವಿ ಕೊಡ್ತಾ ಅರೆಲ್ಲ ಕೊಡ್ತಾ ಬಾಕಿದಾಗೆಲ್ಲ ಕೊಡ್ತಾ ಮತ್ತು ಆಂಡ ಎಡ್ಡೆ ನಮ್ಮ ಸಮಾಜದ ಪುದಾರ್ ಒರಿ ಉಂಡು ನಿರಂತರ ಮಸ್ತ್ ಬಂಗ ಉಂಡು ನಂಗೆ ಮತ್ತು ಮಲ್ಲ ಜನ ಕೂಡ ಪುಟ್ಟದ ನಮ್ಮ ಜೋಗಲು 100% ಗೆತ್ತಂದಲ್ಲ ನಂಗೆ ರಿಸರ್ವೇಷನ್ ಇಜ್ಜಿ ನಂಗೆ ಫೆಸಿಲಿಟಿ ಇಜ್ಜಿ ಅಂಚಿನ ಮತ್ತು ಪರಿಸ್ಥಿತಿ ಉಂಡು ನಾನು ಹೆಚ್ಚು ಪಾತೆರ ಬೋಪುಜಿ ಇನ್ನು ಏರ್ ಮತ್ತು ಸನ್ಮಾನ ಆಂಡ ಏರಿಗೆ ಮತ್ತು ಜೋಕುಲು ಇನ್ನು ಪನ ದೆತ್ ಸ್ಕೂಲ್ ಗಾರ್ಡ್ ಹತ್ರ ಮೆಡಿಕಲ್ ಗಾರ್ಡ್ ಏರು ದೆತ್ತನರ ಅಕ್ಲು ಪೂರ ಮಾತೇರಲ್ಲ ಕಷ್ಟ ದೂರ ಅದು ಮಾತೇರೆಲ್ಲ ಎಡ್ಡಾಡಿ ಹೊಸತಿ ಇಲ್ಲು ಕಟ್ರೆ ಕೊರಲ್ಲ ಇಲ್ಲುಲ್ಲ ಆ ಇಲ್ಲಡು ವಾಸ ಮಲ್ಪನಕುಲ್ಲ ಮಾತೇರಲ್ಲ ಎಡ್ಡಾದ ಇಡೀ ಸಮಾಜ ನಮ್ಮ ಬಂಡರ ಸಮಾಜ ಪೊರ್ಲುಡು ನಡಪಾಡು ಬಂದು ಕಟೀಲ್ದ ಅಪ್ಪಡ ಬೇಡ್ದೆ ಎನ್ನ ಎತ್ತಿನಿ 13 ಮುಕ್ಕಾಲು ದಿನಕ್ಕೆಲ್ಲ ಗೌರವಾರ್ಪಣೆ ಈತ ಜನ ಮುಕ್ಕಾಲು ದಿನಕ್ಕೆಲ್ಲ ಒಟ್ಟಿಗೆ ತೂಪಿನೇ ಒಂಜಿ ಭಾಗ್ಯ ನಮ್ಮ ಆ ಸಂಯೋಜನೆ ಮಲ್ದಿನಾರು ಸುರತ್ಕಲ್ ಬಂಟರ ಸಂಘದ ಮಾಜಿ ಅಧ್ಯಕ್ಷರಾಯಿನ ಉಲ್ಲಾಸ್ ಕುಮಾರ್ ಶೆಟ್ಟಿ ಪೆರ್ಮುದೆ ಅರೇನೆ ಈ ಸಂದರ್ಭದ ವಿಶೇಷವಾದ ಅಭಿನಂದನೆ ಮಲ್ತೊಂದು ಐಕಳ ಹರೀಶ್ ಶೆಟ್ಟಿ ಅರೆಗೆ ಶಾಲೆ ಪುಷ್ಪಗುಚ್ಛ ಕೊಡ್ದು ಅಭಿನಂದನೆ ಮಲ್ಪಿವರು. ಸಮಾಜ ಕಲ್ಯಾಣದ ಚೆಕ್ ವಿತರಣಾ ಸಮಾರಂಭದಲ್ಲಿ ಅಧ್ಯಕ್ಷರಾಗಿರುವಂತಹ ಐಕಳ ಹರೀಶ್ ಶೆಟ್ಟಿ, ಪದಾಧಿಕಾರಿಗಳೇ, ವೇದಿಕೆಯಲ್ಲಿರುವ ಗಣ್ಯರೇ, ಜಯಪ್ರಕಾಶ್ ಹೆಗಡೆಯವರೇ, ಯರಂಬ ಸದಾಶಿವ ಶೆಟ್ರೆ, ರಾಜೇಂದ್ರ ಶೆಟ್ರೆ, ನಾಗರಾಜ್ ಶೆಟ್ರೆ ಹಾಗೂ ರಾಜೇಂದ್ರ ಕುಮಾರ್ ಅವರೇ ಹಾಗೂ ನೆರೆದಿರುವಂಥ ಎಲ್ಲ ಬಂಟ ಸಂಘದ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಈಗಾಗಲೇ ಸಮಯ ಮೀರಿದೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು 20ರಿಂದ 30 ಲಕ್ಷ ಡಿಸ್ಟ್ರಿಬ್ಯೂಷನ್, ಈ ದಿನ 47 ಲಕ್ಷ ಆಗಿದೆ. ಇನ್ನು ಮುಂದೆ ಸಹ ಈ ಒಂದು ಜಾಗತಿಕ ಬಂಟ್ ಸಂಘಕ್ಕೆ ತಮ್ಮೆಲ್ಲರ ಸಹಾಯವನ್ನು ನಿರೀಕ್ಷಿಸುತ್ತಾ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತೇನೆ. ತಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತೇನೆ. ಜೈ ಬಂಟ್ಸ್. ಶ್ರೀನಿವಾಸ ಶೆಟ್ಟಿ ಬ್ರಹ್ಮಾವರ, ಜಾನುವಾರುಗಟ್ಟೆ ಬ್ರಹ್ಮಾವರ, ಗೀತಾ ರಾಘವೇಂದ್ರ ಕೊಕ್ಕರಣೆ ಉಡುಪಿ, ಶರತ್ ಕುಮಾರ್ ಶೆಟ್ಟಿ, ಶರತ್ ಕುಮಾರ್ ಶೆಟ್ಟಿ, ವಿಠಲ ಬಿಸಿ ರೋಡ್ ಬಂಟ್ವಾಳ, ವಾಮನ ರೈ ಎಡಿ ಕಂಪೌಂಡ್ ಲಯನ್ಸ್ ಕ್ಲಬ್ ಮಂಗಳೂರು, ಸುರೇಶ ಕಿಂಜೂರ್ ಪೋಸ್ಟ್ ಉಡುಪಿ, ಬಾಲಕೃಷ್ಣ ಶೆಟ್ಟಿ ಹೆರ್ಗಾ ರೋಡ್ ಪರ್ಕಳ, ಸುಗಂಧಿ ಧನುಂಜಯ ಶೆಟ್ಟಿ ಕಾರ್ಕಳ ಉಡುಪಿ, ಸುಗಂಧಿ ಶೆಟ್ಟಿ ಸಂದೀಪ್ ಶೆಟ್ಟಿ ಹೇರೂರು ಮೂಡುಮನೆ ಶಂಕರಪುರ, ಬೇಬಿ ಶೆಟ್ಟಿ ಪೆಲಪಾಡಿ ಹೌಸ್ ವಾಣಿನಗರ ಕಾಸರಗೋಡು, ದಿನೇಶ್ ಶೆಟ್ಟಿ ದಾಸು ಶೆಟ್ಟಿ ಉಡುಪಿ, ಬೇಬಿ ಶೆಟ್ಟಿ ಕೊರ್ಗಿ ಕುಂದಾಪುರ, ಬಾಬು ಶೆಟ್ಟಿಯಾ ವಾಣಿನಗರ ಸರಿ, ಬೇಬಿ ಶೆಟ್ಟಿ ಕೊರ್ಗಿ ಕುಂದಾಪುರ, ಧನ್ರಾಜ್ ಶೇಖರ್ ಶೆಟ್ಟಿ ಬೆಳಗಾಂ, ಬಾಲಕೃಷ್ಣ ಶೆಟ್ಟಿ ಕೊಡ್ಲಮೊಗರು ಪೋಸ್ಟ್ ಮಂಜೇಶ್ವರ, ಪ್ರಶಾಂತ್ ಕುಮಾರ್ ಶೆಟ್ಟಿ ಪೆರಡಾಲ್ ಅದಾಗಿದೆ, ಸದಾನಂದ ಎಂ ಶೆಟ್ಟಿ, ಶ್ಲೋಕಾ ಶೆಟ್ಟಿ ಇರುವತ್ತೂರು ಕಾರ್ಕಳ ಉಡುಪಿ, ವಿಠಲ ಶೆಟ್ಟಿ ಕಲ್ಲಬೆಟ್ಟು ಮೂಡುಬಿದ್ರಿ,
ಚೈತ್ರ ಎನ್. ರಾಧಾಕೃಷ್ಣ ರೈ ಕಲ್ಕಾರ್ ಪೋಸ್ಟ್ ಪುತ್ತೂರು. ರಾಧಾಕೃಷ್ಣ ರತ್ನ ಶ್ರೀನಿವಾಸ್ ರೇಷ್ಮಾ ಉಡುಪಿ ಮದುವೆದ್ದು. ಲೋಕೇಶ್ ಆಳ್ವ ಶ್ರೇಣಿ ಹೌಸ್ ಕಾಸರಗೋಡು. ಪ್ರಣೀತ ಬಂಟ್ವಾಳ ತಾಲೂಕು. ಗೀತಾ ರತ್ನಾಕರ ಶೆಟ್ಟಿ ತೋಡಾರ್ ಪೋಸ್ಟ್ ಮೂಡುಬಿದ್ರಿ. ಗಿರಿಜಮ್ಮ ಶೆಟ್ಟಿ ಕೊಂಡ್ಲಾಡಿ ಕುಂದಾಪುರ. ಗಿರಿಜಮ್ಮ ಶೆಟ್ಟಿ ಕೊಂಡ್ಲಾಡ್ಲಿ ಕುಂದಾಪುರ. ಸರಸ್ವತಿ ಮಂಜಿನಾಡಿ. ಸಂಪಾ ಶೆಡ್ದಿ ಕುಕ್ಕುಂದೂರು ಕಾರ್ಕಳ. ಪವಿತ್ರ ನೇರಳಕಟ್ಟೆ ಕುಂದಾಪುರ. ಪವಿತ್ರ. ಶಿಲ್ಪಾಶ್ರೀ ಬಂಟ್ವಾಳ ಕಂಬಳಬೆಟ್ಟು ಹೌಸ್. ನಿಶಿತಾ ಶೆಡ್ದಿ ಅತ್ತಾವರ ಓಲ್ಡ್ ಗೆಂಟ್ ರೋಡ್ ಪಾಂಡೇಶ್ವರ. ಕುಶಾಲ ಶೆಟ್ಟಿ ಹರಿಗಂಡಿಗೆ ಉಡುಪಿ. ಮೀನಾಕ್ಷಿ ಶೆಡ್ದಿ ಕರಿಂಜೆ ವಿಲೇಜ್ ಮೂಡುಬಿದ್ರಿ. ರಂಜಿತಾ ಶೆಟ್ಟಿ ಪ್ರಜ್ಞಾಶ್ರೀ ಶೆಟ್ಟಿ ಪಿ ಬಾಳೆಪುಣಿ ಪೋಸ್ಟ್ ಬಂಟ್ವಾಳ. ಐಶ್ವರ್ಯ ಶೆಟ್ಟಿ ಚಂದ್ರಾಸ್ ಪುತ್ತೂರು ಕುರಿಯ. ಸುರೇಖಾ ಕೊಂಡ್ಲಾಡಿ ಕುಂದಾಪುರ. ರೇಖಾ ಕಿಳಿಂಜೂರು ಕುಪ್ಪೆಪ್ಪದವು ಮಂಗಳೂರು. ವಿಶಾಖ ಬಾಲಕೃಷ್ಣ ರೈ ಮುಂಬೈ. ಜಯಂತಿ ಭೋಜ ರಾಜು ಶೆಟ್ಟಿ ಖಡೂರು ಗ್ರಾಮ. ನಿಶಾಲತಾ ಸೂಡ ಪೋಸ್ಟ್ ಕಾರ್ಕಳ. ಶಿಲ್ಪಾ ಶೆಟ್ಟಿ ಉಡುಪಿ. ಸುದೀಕ್ಷಾ ಉಡುಪಿ. ಶಬರಿ ಕೆ ಕೋಣಿಯ ಹೌಸ್ ಕುಂದಾಪುರ. ಚಿತ್ರಾಂಜಲಿ ಲೇಟ್ ರವೀಂದ್ರ ಶೆಟ್ಟಿ ಸುರತ್ಕಲ್ ಮಂಗಳೂರು. ಶ್ವೇತಾ ಕುಮಾರಿ ಶೆಟ್ಟಿ ಬಳ್ಕುಂಜೆ ಮಂಗಳೂರು. ಶ್ರೀನಿತಾ ಕೃಷ್ಣ ಶೆಟ್ಟಿ ಶಿವಪುರ ಹೆಬ್ರಿ. ಅಡಾಪ್ಟೇಷನ್ ಫಾರ್ ಎಜುಕೇಷನ್ ನಮ್ಮ ಜಾಗತಿಕ ಬಂಟರ ಸಂಘ ದತ್ತಿ ನಿಧಿ ಕೊರೊಂದುಲ್ಲ ಐಟ್ ರಡ್ಡು ಜೋಕುಲು ಶ್ರೇಯಾ ಕಾರ್ಕಳ. ದೀಕ್ಷಿತ ಜಗನ್ನಾಥ ಶೆಟ್ಟಿ ಸುರತ್ಕಲ್ ಒಂದು ಎಜುಕೇಷನ್ದ ವಿದ್ಯಾಭ್ಯಾಸ ಕೊರ್ಪಿನಂಚಿನ ಕಾಸದ ಕೊರ್ಪೇರು. ಅಮೂಲ್ಯ ಹಂಪಾರು ಕುಂದಾಪುರ. ಸಕ್ಷ್ಮಿತಾ ಶೆಟ್ಟಿ ಬ್ರಹ್ಮಾವರ. ಜೀವ ಶೆಟ್ಟಿ ಬೈಂದೂರು. ಮೇಘಾ ಶೆಟ್ಟಿ ಮೂಡುಶೆಡ್ಡೆ ವಾಮಂಜೂರು. ಶ್ರೇಯಾ ಆಳ್ವ ವಿಟ್ಲ ಪಡ್ನೂರು. ದೀಕ್ಷಾ ಬೀರೈ ಪುಣ್ಚ ವಿಲೇಜ್ ಬಂಟ್ವಾಳ. ಶೋಭಿತಾ ಕೃಷ್ಣ ಕುಕ್ಕುದಕಟ್ಟೆ ಮೂಡುಬಿದ್ರಿ. ಶಶಿಕಲಾ ಪಡೀಲ್ ಮಂಗಳೂರು. ಇಲ್ಲು ಕಟ್ಟು ನಕ್ಲೆಗೆ 2 ಲಕ್ಷ ರೂಪಾಯಿ ಕೊರೊಂದುಲ್ಲ ಐತ ಪ್ರಥಮ ಕಂತು ಆದಿತ್ಯ ಕೊರೊಂದುಲ್ಲ. ಒಂಜನೇ ಕಂತು ಸೌಮ್ಯ ಪಿ ಮಳಲಿ ಪಂಚಾಯತ್ ಮಂಗಳೂರು. ಸೌಮ್ಯ ಪಿ ಚಕ್ಕದ ನಕ್ಲು ಮತ್ತು ಪಿರೋಬೋದು ಅಂತೋಡು. ಅಮೃತಾಕ್ಷಿ ಶಿವನಗರ ಹೆಜ್ಮಾಡಿ ತಾಲೂಕು ಉಡುಪಿ. ಲೀಲಾ ಮುಣ್ಕೂರು ಉಡುಪಿ. ಲೀಲಾ ಪಜೀರ್ ಬಂಟ್ವಾಳ. ವಿಜಯಕುಮಾರ್ ಪಜೀರ್. ಗಣೇಶ ಮುಲ್ಕಿ. ಯೋಗೀಶ್ ಶೆಟ್ಟಿ ಎಲ್ಲೂರು ಉಡುಪಿ. ಶಾರದಾ ಎಂ ಲೋಕಯ್ಯ ಮೂಲ್ಯ ಬೆಳ್ತಂಗಡಿ.
ಭೋಜ ಶೆಟ್ಟರ್ ನಮ್ಮ ಡೈರೆಕ್ಟರ್ ಬೈದರು ದಯವಿಟ್ಟು ವೇದಿಕೆಗೆ ಬರೋಡಾರು. ಪ್ರವೀಣ್ ಭೋಜ ಶೆಟ್ಟಿ. ಪುಷ್ಪ ಶಿವಪ್ಪ ಶೆಟ್ಟಿ, ಶ್ರೀ ದುರ್ಗಾ ನಿವಾಸ, ಮುದುಕುಂಜ ವಿಲೇಜ್, ಮಂಗಳೂರು. ಪಡುಕೋಣಾಜೆ. ವಸಂತಿ ಬಾಲಕೃಷ್ಣ ಶೆಟ್ಟಿ, ಕೋಳ್ನಾಡು. ಪುಷ್ಪಾವತಿ. ಸುರೇಶ್ ಶೆಟ್ಟಿ, ಪ್ರಶಾಂತ್ ನಿಲಯ, ಮಂಗಳೂರು. ರವಿ ಶೆಟ್ಟಿ, ವಾಮಂಜೂರು. ರವಿ ಶೆಟ್ಟಿ ಬರ್ತಾರ? ರವಿ ಶೆಟ್ಟಿ. ಶಾರದಾ ಶೆಟ್ಟಿ, ಉಳ್ತೂರು. ದೇವಿಕಾ ಶೆಟ್ಟಿ, ತೆಂಕ ಎಕ್ಕಾರು, ಮಂಗಳೂರು. ಗಿರಿಜಮ್ಮ ಶೆಟ್ಟಿ, ಬಸರೂರು, ಕುಂದಾಪುರ. ವಿಲ್ಫ್ರೆಡ್ ಡಿಸೋಜಾ ಕೆ, ಬಿಜೆಯು, ಮಂಗಳೂರು. ವಿಲ್ಫ್ರೆಡ್ ಡಿಸೋಜಾ, ಬಂಟ್ವಾಳ. ಸಂಜೀವ ಶೆಟ್ಟಿ. ಸರೋಜಾ ಶೆಟ್ಟಿ, ಮುಲ್ಕಿ. ಮನೆ ರಿಪೇರಿದ 2ನೇ ಕಂತದ ಚೆಕ್ ಕೊರೊಂದಿಲ್ಲ. ಮನೆ ರಿಪೇರಿ 2ನೇ ಕಂತು ಅಂದರೆ 50,000ದ 1 ಕಂತಾಗಿದೆ. ಈಗ 50,000ದ 2ನೇದು. ಬೈಂದೂರು ತಾಲೂಕು, ಶಿರೂರು, ಕುಂದಾಪುರ. ಬಜಗೋಳಿ, ಕಾರ್ಕಳ. ದಯಾವತಿ, ವಾಸು ಶೆಟ್ಟಿ, ಆರ್ಮುಡಿ ಹೌಟ್, ಸರಪಾಡಿ, ಮಣಿ ನಾಲ್ಕೂರು, ಬಂಟ್ವಾಳ. ಕುಸುಮಾವತಿ, ಕಡೇಶಿವಾಲ್ಯ, ಬಂಟ್ವಾಳ. ಕುಸುಮಾವತಿ. ಬೈಖಾಡಿ, ಉಡುಪಿ. ಪ್ರೇಮಲತಾ, ಕುತ್ತಾರ ಪದವು, ಮುನ್ನೂರು, ಸೋಮೇಶ್ವರ. ಹರಿಶ್ಚಂದ್ರ ಶೆಟ್ಟಿ, ಪಡೀಲ್, ಮಂಗಳೂರು. ಚಿತ್ರಾಕ್ಷಿ ಶೆಟ್ಟಿ, ಹಳೆಯಂಗಡಿ, ಕೆಂಬ್ರಾಲ್, ಮಂಗಳೂರು. ಕುಮಾರಿ ದಿನೇಶ್ ಶೆಟ್ಟಿ, ಕೆಂಬ್ರಾಲ್ ಪಂಚಾಯತ್. ಹೊಸಮನೆ ಕುಸುಮಾಕೆ ಕರುಣಾಕರ ಶೆಟ್ಟಿ, ಚಾರ್ಮಕ್ಕಿ, ಕುಂದಾಪುರ ತಾಲೂಕು. ಸತೀಶ್ ಕೆ ಶೆಟ್ಟಿ, ಯರ್ಮಾಲ್, ತೆಂಕ, ಪಡುಬಿದ್ರಿ. 5 ಪಕ್ಕ ಮೂರನೇ ಇನ್ಸ್ಟಾಲ್ಮೆಂಟ್ ನೆಟ್ಟು ಜಾಯ್ನ್ ಆಗ. ಯಶೋಧ ಬೋಳಿಯಾರ್, ಉಡುಪಿ. ಕುಕ್ಕೆಹಳ್ಳಿ. ಬಾಲಕೃಷ್ಣ ರೈ, ಮುನ್ನೂರು, ಮಂಗಳೂರು.